ಸಭೆಗೆ ಆಗಮಿಸಿದಂಥ ಎಲ್ಲ ಸದಸ್ಯ ಬಾಂಧವರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರಥಮತಃ ಪ್ರಾರ್ಥನೆ ಹೇಮಲತಾ MG ಹೇಮಲತಾ ಅವರು ಪ್ರಾರ್ಥನೆ ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಹಾಗಣಪತಿಂ ಶ್ರೀ ಮಹಾಗಣಪತಿಂ ಶ್ರೀ ಮಹಾಗಣಪತಿಂ ಮನಸಾ ಸ್ಮರಾಮಿ ಮಹಾಗಣಪತಿಂ मनसा स्मरामि वसिष्ठवामदेवादिवन्दितमहागणपतिं मनसा स्मरामि वसिष्ठवामदेवादिवन्दितमहागणपतिं महादेवसुता महादेवसुत गुरुगुहनुतं महादेवसुत गुरुगुहनुतं मारकोटि प्रकाशं शान्तं महादेवसुत गुरुगुहनुतं मारकोटि प्रकाशं शान्तं महाकाव्यनाटकादिप्रियम् महाकाव्यनाटकादिप्रियं मूषिकवाहनमोदकप्रियं महाकाव्यनाटकादिप्रियं मूषिकवाहनमोदकप्रियं महागणपतिं श्रीमहागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दितमहागणपतिं गणपतिं. ಪ್ರಾರ್ಥನೆಯ ಮೂಲಕ ಈ ಒಂದು ಸಮಾರಂಭಕ್ಕೆ ಚಾಲನೆ ಕೊಟ್ಟಂತ ಹೇಮಲತಾ ಅವರಿಗೆ ಅಭಿನಂದನೆಗಳು. ಮುಂದಿನ ಕಾರ್ಯಕ್ರಮ ವಾರ್ಷಿಕ ವರದಿ ಮಂಡನೆ. ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಈಗ RMS ರಿಕ್ರಿಯೇಷನ್ ಕ್ಲಬ್ಬಿನ 57ನೇ ವಾರ್ಷಿಕ ವರದಿಯ ಮಂಡನೆ ಆಗ್ತಾ ಇದೆ. ಎಲ್ಲರೂ ಈ ವಾರ್ಷಿಕ ವರದಿಯ ಪ್ರತಿಯನ್ನು ಪಡ್ಕೊಳ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. RMS ರಿಕ್ರಿಯೇಷನ್ ಕ್ಲಬ್ ಮ್ಯಾಂಗ್ಳೂರ್ 575001 57ನೇ ವಾರ್ಷಿಕ ವರದಿ. ಸನ್ಮಾನ್ಯ ಸದಸ್ಯ ಬಾಂಧವರೇ ಹಾಗೂ ವಿಶೇಷ ಆಹ್ವಾನಿತರೇ, ನಮ್ಮ ಸಂಘದ 57ನೇ ವಾರ್ಷಿಕ ವರದಿಯನ್ನು ಕಾರ್ಯಕಾರಿ ಸಮಿತಿಯ ಪರವಾಗಿ ತಮ್ಮ ಮುಂದಿಡಲು ಸಂತೋಷಪಡುತ್ತೇನೆ. ಕಳೆದ ಸಾಲಿನ ವಾರ್ಷಿಕ ಮಹಾಸಭೆಯು ದಿನಾಂಕ 1/10/2023 ಶ್ರೀ ರವೀಂದ್ರ ನಾಯ್ಕ್ SRMQ ವಿಭಾಗ ಇವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಕಾರ್ಯದರ್ಶಿ ಶ್ರೀ ಮೈಲಾರಪ್ಪರವರು ವಾರ್ಷಿಕ ವರದಿಯನ್ನು ಮಂಡಿಸಿದರು. ಸೂಕ್ತ ಚರ್ಚೆಯ ಬಳಿಕ ವಾರ್ಷಿಕ ವರದಿಯನ್ನು ಸಭೆಯು ಸರ್ವಾನುಮತದಿಂದ ಅಂಗೀಕರಿಸಿತು. 2023-24ನೇ ಸಾಲಿನ ಕೆಳಗಿನ ಸದಸ್ಯರು ಪದಾಧಿಕಾರಿಗಳಾಗಿ ಆಯ್ಕೆಗೊಂಡರು. ಅಧ್ಯಕ್ಷರು ಶ್ರೀ ಎಂ ರವೀಂದ್ರ ನಾಯ್ಕ್, ಉಪಾಧ್ಯಕ್ಷರು ಶ್ರೀಮತಿ ಶೋಭಾ ಪಿ, ಕಾರ್ಯದರ್ಶಿ ಶ್ರೀ ವಿಶ್ವನಾಥ ಪಿ, ಉಪಕಾರ್ಯದರ್ಶಿ ಶ್ರೀ ಪ್ರಶಾಂತ ಕೆ, ಕ್ರೀಡಾ ಕಾರ್ಯದರ್ಶಿ ಶ್ರೀ ಚಂದ್ರಶೇಖರ ಎಸ್, ಸಾಂಸ್ಕೃತಿಕ ಕಾರ್ಯದರ್ಶಿ ಶ್ರೀ ಚೇತನ್ ಕುಮಾರ್, ಖಜಾಂಚಿ ಶ್ರೀ ಸುದರ್ಶನ್, ಉಪ ಖಜಾಂಚಿ ಶ್ರೀ ನಾರಾಯಣ ಟಿ, ಉಪ ಗ್ರಂಥಪಾಲಕಿ ಶ್ರೀಮತಿ ಜ್ಯೋತಿ ಜೋಶಿ, ಲೆಕ್ಕ ಪರಿಶೋಧಕಿ ಶ್ರೀಮತಿ ಗಾಯತ್ರಿ ಕೆ. ಕಾರ್ಯಕಾರಿ ಸಮಿತಿಯ ಸದಸ್ಯರು 1 ಶ್ರೀಮತಿ ಪ್ರವೀಣ ಭಾಗವತ್, 2 ಶ್ರೀ ಶೇಖರ್ ಶೆಟ್ಟಿ, 3 ಶ್ರೀ ಸುಲ್ತಾನ್ ಮನ್ಸೂರ್, 4 ಶ್ರೀ ಹರೀಶ್ ಎಂ, 5 ಶ್ರೀ ಹರೀಶ್, 6 ಶ್ರೀ ಸತ್ಯನಾರಾಯಣ ಕಾರಂತ್, 7 ಶ್ರೀ ಮೌನೇಶ್ ಸೂಲಿಬಾವಿ, 8 ಶ್ರೀ ಸುರೇಶ್ ಸಿ, 9 ಶ್ರೀ ಗುರುರಾಜ, 10 ಶ್ರೀಮತಿ ವಿನ್ನಿಪರ್ ಡಿಸೋಜ, 11 ಶ್ರೀಮತಿ ಪೂರ್ಣಿಮಾ. ನಮ್ಮ ಸಂಘದಲ್ಲಿ ಒಟ್ಟು 87 ಸದಸ್ಯರು ಇದ್ದಾರೆ. ಆರ್ಥಿಕ ವ್ಯವಸ್ಥೆ
ಪ್ರತಿ ತಿಂಗಳು ಸದಸ್ಯರಿಂದ ರು 200ರಂತೆ ವಂತಿಗೆಯನ್ನು ವಸೂಲು ಮಾಡಲಾಗುತ್ತದೆ. 2023-24ನೇ ಸಾಲಿನಲ್ಲಿ 2 ಜನ ನಿವೃತ್ತ ನೌಕರರಿಗೆ ಸೌಹಾರ್ದಕೂಟ ಹಾಗೂ 14 ಜನ ವರ್ಗಾವಣೆ ಹೊಂದಿದ ನೌಕರರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಈ ಸಂಬಂಧ ಯಾವುದೇ ಹೆಚ್ಚುವರಿ ವಂತಿಗೆಯನ್ನು ವಸೂಲು ಮಾಡಿರುವುದಿಲ್ಲ. ಮಹಾಸಭೆಯ ತೀರ್ಮಾನದಂತೆ 2 ಮರದ ಟೀಪಾಯಿಯನ್ನು ಇಲಾಖೆಯ ನಿರುಪಯುಕ್ತ ಮರದಿಂದ ಅಧೀಕ್ಷಕರ ಅನುಮತಿಯ ಮೇರೆಗೆ ಮಾಡಿರುತ್ತೇವೆ. ಹಾಗೆಯೇ ತಾಂತ್ರಿಕ ಕಾರಣದಿಂದ ಕೆನರಾ ಬ್ಯಾಂಕಿನಲ್ಲಿ ಹೊಂದಿದ್ದ ಸಂಘದ ಬ್ಯಾಂಕ್ ಖಾತೆಯನ್ನು ಮುಚ್ಚಿ ಅಂಚೆ ಮತ್ತು BSNL ನೌಕರರ ಸಹಕಾರ ಸಂಘದಲ್ಲಿ ಉಳಿತಾಯ ಖಾತೆಯನ್ನು ತೆರೆದಿರುತ್ತೇವೆ. ಕ್ರೀಡಾಕೂಟ ಪ್ರತಿ ವರ್ಷದಂತೆ ನಮ್ಮ ಸದಸ್ಯರಿಗೆ ಹಾಗೂ ಸದಸ್ಯರ ಕುಟುಂಬದವರಿಗೆ ಒಳಾಂಗಣ ಹಾಗೂ ಹೊರಾಂಗಣ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಭಾಗವಹಿಸಿದ ಸದಸ್ಯರು ಹಾಗೂ ಸದಸ್ಯರ ಕುಟುಂಬದವರಿಗೆ ಅಭಿನಂದನೆಗಳು. ಪ್ರವಾಸ ಸಂಘದ ವತಿಯಿಂದ ಮೈಸೂರು, ಊಟಿ ಹಾಗೂ ದಾಂಡೇಲಿ, ಯಾನ, ಉತ್ತರ ಕನ್ನಡ ಪ್ರವಾಸವನ್ನು ಆಯೋಜನೆ ಮಾಡಿತ್ತು. ಆದರೆ ಭಾಗವಹಿಸುವಿಕೆಯ ಕೊರತೆಯಿಂದ ಪ್ರವಾಸವನ್ನು ರದ್ದು ಮಾಡಲಾಗಿದೆ. ಸೌಹಾರ್ದಕೂಟಗಳು ತಮ್ಮ ಪೂರ್ಣ ಸೇವಾವಧಿ ಮುಗಿಸಿ ನಿವೃತ್ತರಾದಂಥ ಶ್ರೀ ಶೇಷಪ್ಪ ನಾಯ್ಕ್ ಹಾಗೂ ಶ್ರೀ ಕೃಷ್ಣ ಕಾರಂತ್ ಅವರನ್ನು ಸಂಘದ ವತಿಯಿಂದ ಆತ್ಮೀಯವಾಗಿ ಬೀಳ್ಕೊಡಲಾಗಿದೆ. ಇವರ ಮುಂದಿನ ಜೀವನವು ಸುಖಕರವಾಗಿರಲೆಂದು ಈ ಸಂದರ್ಭದಲ್ಲಿ ಹಾರೈಸುತ್ತೇವೆ. ಕೊಡುಗೆ ಕ್ರೀಡಾಕೂಟದ ಆಯೋಜನೆಯ ದಿನ ಊಟದ ವೆಚ್ಚ ಬಾಬ್ತು ರು 12,000ವನ್ನು ಕೊಡುಗೆಯಾಗಿ ಶ್ರೀ ಮೌನೇಶ್ ಸೂಲಿಬಾವಿ, ಹಾಗೆಯೇ 57ನೇ ಮಹಾಸಭೆ ಹಾಗೂ ವಾರ್ಷಿಕೋತ್ಸವದ ದಿನದ ಊಟದ ವೆಚ್ಚ ಬಾಬ್ತು ರು 28,000ವನ್ನು ರು 2,000ದಂತೆ ಇಲಾಖಾ ಬಡ್ತಿಯಿಂದ ಸಾರ್ಟಿಂಗ್ ಅಸಿಸ್ಟೆಂಟ್ ಹುದ್ದೆಗೆ ಭರ್ತಿ ಹೊಂದಿದ ಶ್ರೀಮತಿ ಸುನೀತಾ ಕುಮಾರಿ, ರೂಪಾ ಗೋಕಾವಿ, ಶ್ರೀ ಗಣೇಶ್, ಶ್ರೀ ರಾಜೇಶ್, ಶ್ರೀ ಅಶೋಕ, ಶ್ರೀ ಗೋಪಾಲಕೃಷ್ಣ, ಶ್ರೀ ಯಶವಂತ, ಶ್ರೀ ವಿನೀತ್, ಶ್ರೀ ಜೀವನ್ ಕುಮಾರ್, ಶ್ರೀ ಕಮಲಾಕ್ಷ, ಶ್ರೀ ನವೀನ, ಶ್ರೀ ವಿನಯರಾಜ್, ಶ್ರೀ ಮಂಜುನಾಥ, ಶ್ರೀ ಶಂಕರನಾರಾಯಣ ಒಟ್ಟಾಗಿ ನೀಡಿರುತ್ತಾರೆ. ಇವರೆಲ್ಲರಿಗೂ ಅಭಿನಂದನೆಗಳು ಹಾಗೂ ಅವರ ಮುಂದಿನ ಜೀವನದಲ್ಲಿ ಇನ್ನಷ್ಟು ಬಡ್ತಿ ಅವಕಾಶಗಳು ಸಿಗಲಿ ಎಂದು ಹಾರೈಸುತ್ತೇವೆ. ಆರ್ಥಿಕ ಸಹಾಯಧನ ಮಂಗಳೂರು RMSನಲ್ಲಿ ದಿನಕೂಲಿ ನೌಕರನಾಗಿ ದುಡಿಯುವ ಶ್ರೀ ಬಾಲಕೃಷ್ಣರವರ ಮಗಳು ಅನಾರೋಗ್ಯ ನಿಮಿತ್ತ ಸಹಾಯದ ವಿನಂತಿ ಮೇರೆಗೆ ಸದಸ್ಯರ ಹಾಗೂ ನೌಕರರ ಸ್ವಯಂ ದೇಣಿಗೆಯ ಮುಖಾಂತರ ಸಂಗ್ರಹಿಸಿದಂಥ ಸುಮಾರು 60,450 ಬಾಲಕೃಷ್ಣ ಅವರಿಗೆ ನೀಡಲಾಗಿದೆ. ದೇಣಿಗೆ ಕೊಟ್ಟ ಎಲ್ಲರಿಗೂ ಅಭಿನಂದನೆಗಳು. ದಿನಪತ್ರಿಕೆಗಳು ಉದಯವಾಣಿ ದಿನಪತ್ರಿಕೆಯ 2 ಪ್ರತಿಯನ್ನು ಪ್ರತಿದಿನ ಖರೀದಿ ಮಾಡಿ ಸದಸ್ಯರ ಉಪಯೋಗಕ್ಕೆ CRC PH ಹಾಗೂ NSH 1 ಪ್ರತಿ ಹಾಗೂ ಇನ್ನೊಂದು ಪ್ರತಿ ಮ್ಯಾಂಗ್ಳೂರು RMSಗೆ ಒದಗಿಸಲಾಗುತ್ತದೆ. ಕ್ಲಬ್ಬಿನ ಸ್ಥಿರ ಸ್ವತ್ತುಗಳು ಸ್ಟೀಲ್ ಕಬಾಟ್ 2, ಕ್ಯಾರಂ ಬೋರ್ಡ್ 1, ಕ್ಯಾರಂ ಬೋರ್ಡ್ ಸ್ಟ್ಯಾಂಡ್ 1, ಫೈಬರ್ ಕುರ್ಚಿ 35, ಮೇಜು 1, ಟೀಪಾಯಿ 2, ಸ್ಟೇಜ್ ಸ್ಕ್ರೀನ್ 2, ಹಿತ್ತಾಳೆ ದೀಪ 1, ಬೆಂಚು 5, ಚೆಸ್ ಬೋರ್ಡ್ 1, ಲೋಹದ ಊದಾನಿ 2, ಸ್ಟೀಲ್ ಟ್ರೇ 2, ದೊಡ್ಡ ಕನ್ನಡಿ 1, ಮೈಕ್ ಸೆಟ್ 1, ಪೋಡಿಯಂ 1, ಲೈಬ್ರರಿ ಪುಸ್ತಕಗಳು 300. ನಮ್ಮ ಸೇವಾವಧಿಯಲ್ಲಿ ಸಂಘದ ಎಲ್ಲ ಚಟುವಟಿಕೆಗಳಲ್ಲಿ ಉತ್ತಮ ಸಹಕಾರ ಹಾಗೂ ಮಾರ್ಗದರ್ಶನವನ್ನಿತ್ತ ಎಲ್ಲರನ್ನೂ ವಿನಯಪೂರ್ವಕವಾಗಿ ವಂದಿಸುತ್ತಾ ಮುಂದಿನ ಕಾರ್ಯಕಾರಿ ಸಮಿತಿಯು ಇನ್ನೂ ಹೆಚ್ಚಿನ ಚಟುವಟಿಕೆಗಳನ್ನು ನಡೆಸಲಿ ಎಂದು ಹಾರೈಸುತ್ತಾ ಈ ವರದಿಯನ್ನು ಮುಕ್ತಾಯಗೊಳಿಸುತ್ತೇನೆ. ವಿಶ್ವನಾಥ ಪಿ, ಕಾರ್ಯದರ್ಶಿ, RMS ರಿಕ್ರಿಯೇಷನ್ ಕ್ಲಬ್, ದಿನಾಂಕ 20/10/2024, ಸ್ಥಳ ಮಂಗಳೂರು. ಅಕೌಂಟ್ಸನ್ನು ನಮ್ಮ ಟ್ರೆಜರರಾದಂಥ ಸುದರ್ಶನ್ ರವರು ಅವರ ತಂದೆಯ ಅನಾರೋಗ್ಯದ ನಿಮಿತ್ತ ಇವತ್ತು ಸಾಕಷ್ಟು ಈ ತಯಾರಿಯಲ್ಲಿ ಅವರ ಕೊಡುಗೆ ಬಹಳಷ್ಟಿದೆ. ಯಾಕಂದರೆ ಅವರು ಎಲ್ಲ ವ್ಯವಸ್ಥೆಯನ್ನು ಯಾವುದೇ ಕಾರ್ಯಕ್ರಮ ಇದ್ದರೂ ನಮಗೆ ಪ್ರತಿಯೊಂದು ವ್ಯವಸ್ಥೆಯಲ್ಲಿ ನಾವು ಸುದರ್ಶನರನ್ನೇ ನಾವು ಮುಂದೆ ಬಿಟ್ಟು ಅವರು ವೇದಿಕೆ ಮುಂಭಾಗಕ್ಕೆ ಬರೋದಿಲ್ಲ. ಅವರು ಪರದೆಯ ಹಿಂದೆ ಈ ಸಂಘದಲ್ಲಿ ಕೆಲಸ ಮಾಡುವಂಥ ಒಂದು ವ್ಯಕ್ತಿ. ಅವರು ಇವತ್ತು ಅವರ ತಂದೆಯ ಒಂದು ಅನಾರೋಗ್ಯದ ನಿಮಿತ್ತ ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗಿಲ್ಲ ಅವರು. ಆದ್ದರಿಂದ ಈ ಒಂದು ಅಕೌಂಟ್ಸನ್ನು ನಮ್ಮ ಉಪಕಾರ್ಯದರ್ಶಿ ಪ್ರಶಾಂತ್ ಅವರು ಮಂಡನೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಪೆಂಡಿಕ್ಸ್ ಬಿ, annual the consolidated of accounts of the postal staff recreation club for the year 2023 to 2024 from 1/10/2023 to
29/2024. SL number 1, receipts opening balance at the bank amount 10,191. Second, opening balance cash in hand 41,240. 3, subscription of the collected 85,000 September 2023, 2,16,000 October 23 to September 24, total 3,01,200. Fourth, grant in the aid received from the RO nil. Fifth, miscellaneous of the receipts donation Sesappa Nayak retired MTS HRO 2000. B, Maunesh Shulabavi OA DO 12,000. Sixth, interest earned on SB accounts 360. Total 3,66,991. Payments SL number 1, serial number 1, purchase of the newspaper and the magazine 5,600. Second, purchase of library books nil. Third, club day celebration 1/10/2023 last year 1,15,837. Fourth, other expenditure A, retirement and send up 45,770. B, purchase of the shawl and memento 10,370. C, sports day expenditure 32,641. D, Independence Day celebration 11,880. E, Republic Day celebration 4,564. F, purchase of the 2 wooden table 6,000. G, miscellaneous of 1,165. Fifth, closing of the balance cash in bank account 1,32,000. Sixth, closing of the balance cash in hand 1,164. Total 3,66,991. Signature of the treasurer, signature of the secretary, signature of the president. ಹಾಗೆಯೇ ಆಡಿಟರ್ಸ್ ರಿಪೋರ್ಟನ್ನು ಮೈಲಾರಪ್ಪ ಕಾಂಬ್ಳಿ ಆಡಿಟರ್ಸ್ ರಿಪೋರ್ಟನ್ನು ಓದಬೇಕಾಗಿ. Certified that I have examined the above balance sheet of the recreation club and have obtained necessary information and certification subject to my separate report to the above balance of affairs of the club has relieved by the book of account maintained and explained affair during the course of audit to the best of my knowledge. Thank you. 57ನೇ ವಾರ್ಷಿಕ ವರದಿಯನ್ನು ಸಭೆಯ ಮುಂದೆ ಇಟ್ಟಿದ್ದೇವೆ. ಹಾಗೆಯೇ ವಾರ್ಷಿಕ ಲೆಕ್ಕಪತ್ರವನ್ನು ಕೂಡ ಸಭೆಯ ಮುಂದೆ ಇಟ್ಟಿದ್ದೀವಿ. ಈ ಬಗ್ಗೆ ಯಾವುದೇ ಕ್ಲಾರಿಫಿಕೇಷನ್ ಬೇಕಿದ್ದರೆ ಅಥವಾ ಏನಾದರೂ ನ್ಯೂನ್ಯತೆ ಇದ್ದರೆ ಈ ಸಭೆಯ ಮುಂದೆ ಇಡಬೇಕಾಗಿ ನಾನು ಸದಸ್ಯರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಅಥವಾ ಇದು ಎಪ್ರೋ ಆದರೆ ಕರತಾಂಡನದ ಮುಖಾಂತರ ಇದನ್ನು ಅನುಮೋದನೆ ಮಾಡಬೇಕಾಗಿ ಕೂಡ ವಿನಂತಿ ಮಾಡ್ತಾ ಇದ್ದೇನೆ. ಈ ಒಂದು 57ನೇ ವಾರ್ಷಿಕ ವರದಿ ಹಾಗೂ ವಾರ್ಷಿಕ ಲೆಕ್ಕಪತ್ರವನ್ನು ಈ ಮಹಾಸಭೆಯು ಕರತಾಂಡನದ ಮುಖಾಂತರ ಅನುಮೋದನೆ ಮಾಡಿದೆ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗೆಯೇ ಮುಂದಿನ ಕಾರ್ಯಕ್ರಮ ಸದಸ್ಯರಿಂದ ಮಾತು. ಮಾತಾಡುವ ಉತ್ಸುಕತೆ ತೋರಲಿಲ್ಲ ಅಂತ ಕಾಣ್ತಾ ಇದೆ. ತಮ್ಮ ಅನುಮತಿ ಇದ್ದರೆ ವೇದಿಕೆಯ ಅತಿಥಿಗಳಿಂದ ಭಾಷಣಕ್ಕೆ ನಾವು ಅವಕಾಶವನ್ನು ಕೊಡ್ತೀವಿ. ನೀವು ಯಾರು ಮಾತಾಡೋದಿಲ್ಲ ಅಂತ ಮುಖಾಂತರ ನೀವು ಇದನ್ನು ಮುಂದುವರಿಸಿ ಅನ್ನುವಂಥ ನಮಗೆ ಈಗ ಈ ಒಂದು ಸಮಾರಂಭದಲ್ಲಿ ನಮ್ಮ ಜೊತೆ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಅತಿಥಿಗಳಾದಂಥ ಹಾಗೆಯೇ ನಮ್ಮ ಸಂಘದ ಸದಸ್ಯರು ಕೂಡ RMSQ ವಿಭಾಗದ ಉಪಾಧೀಕ್ಷಕರಾದಂಥ ಮಹೇಶ್ ಅವರು ಮಾತಾಡಬೇಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಅಧ್ಯಕ್ಷರಾದ ರವೀಂದ್ರ ನಾಯಕ್ ಸರ್, ಉಪಾಧ್ಯಕ್ಷರಾದ
ಶಾಲಿನಿ ಮೇಡಮ್ ಮತ್ತು ನಮ್ಮ ಮಿತ್ರರಾದ ಮೆಲ್ವಿನ್ ಹಾಗೂ ಎಲ್ಲ ನನ್ನ ಸಹೋದ್ಯೋಗಿಗಳೇ, ಕಳೆದ 3 ವರ್ಷದಿಂದ ನಾವು ಈ ಅಂಚ ಮನೋರಂಜನೆ ಕೂಟದ ವಾರ್ಷಿಕ ಇದನ್ನು ಬಹಳ ಸೊಗಸಾಗಿ ವಿಜೃಂಭಣೆಯಿಂದ ಮಾಡ್ತಾ ಬಂದಿದ್ದೇವೆ. ಈ ವರ್ಷ ಅಂತೂ ಈ 57ನೇ ವರ್ಷವನ್ನಂತೂ ಬಹಳ ಒಂದು ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಬೇಕು ಅಂತ 1 ತಿಂಗಳ ಮೊದಲೇ ಒಂದು ಪ್ಲ್ಯಾನ್ ಮಾಡಿದ್ದೆವು. ಅದೇ ಥರ 1 ತಿಂಗಳ ಹಿಂದೆ ವಾರ್ಷಿಕ ಕ್ರೀಡಾಕೂಟವನ್ನು ಕೂಡ ಆಯೋಜಿಸಿ ಅದೊಂದು ನಿಮ್ಮೆಲ್ಲರ ಸಹಕಾರದಿಂದ ಒಂದು ಗ್ರ್ಯಾಂಡ್ ಸಕ್ಸಸ್ ಆಗಿದೆ. ಅದೇ ಥರ ಈಗ ಒಂದು ಗಂಟೆಯಲ್ಲಿ ನಮ್ಮ ಸಭಾ ಕಾರ್ಯಕ್ರಮ, ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲವೂ ನೆರವೇರಲಿಕ್ಕಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸಹೋದ್ಯೋಗಿಗಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಎಲ್ಲ ಕಾರ್ಯಕ್ರಮಕ್ಕೆ ಶುಭ ಕೋರ್ತಿದ್ದೇನೆ. ಹಾಗೆ ಈ ಒಂದು ಸಮಾರಂಭದಲ್ಲಿ ಮಾತಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸಮಾರಂಭದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ ನಮಗೆ ಶುಭಕಾಮನೆಗಳನ್ನು ಕೋರಿದಂಥ ಮಹೇಶ್ ಸರ್ ಅವರಿಗೆ ಅಭಿನಂದನೆಗಳು. ಹಾಗೆಯೇ ಮುಂದೆ Q4 ವಿಭಾಗದ ಉಪಾಧೀಕ್ಷಕರಾದಂಥ ಮೆಲ್ವಿನ್ ಸರ್ ಅವರು ಈ ಸಮಾರಂಭವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದು ನನಗೆ ಮೊದಲನೆಯ ಬಾರಿನ RMS ರಿಕ್ರಿಯೇಷನ್ ಕ್ಲಬ್ಬಿನ ಸಂಘದ ಫಿಸಿಕಲ್ ಆ್ಯಕ್ಟಿವಿಟೀಸ್ ಹಾಗೂ ಕಲ್ಚರಲ್ ಆ್ಯಕ್ಟಿವಿಟೀಸಿನ ಮೊದಲ ಅನುಭವ ಆಗಲಿದೆ. ಫಿಸಿಕಲ್ ಆ್ಯಕ್ಟಿವಿಟೀಸ್ನಲ್ಲಿ RMS ಅವರು ಯಾವ ರೀತಿ ಒಟ್ಟಾಗಿ ನಿಂತಿದ್ದೀರಿ, ನಮ್ಮ ರಿಕ್ರಿಯೇಷನ್ ಕ್ಲಬ್ನಲ್ಲಿ ನಾವೆಲ್ಲರೂ ಹೇಗೆ ಯುನೈಟೆಡ್ ಆಗಿರಬೇಕು ಅಂತೇಳಿ ನೀವೆಲ್ಲ ತೋರಿಸಿದ್ದೀರಿ. ಅದೇ ರೀತಿ ಕಲ್ಚರಲ್ ಪ್ರೋಗ್ರಾಮ್ನಲ್ಲಿ ಕೂಡ ನೀವು ಕೂಡ ಪ್ರತಿಯೊಂದು ಭಾಗದಲ್ಲೂ ನೃತ್ಯ, ನಾಟಕ, ಕಿರುನಾಟಕ ಹಾಗೂ ವಿಶೇಷ ನೃತ್ಯ ಅಂಥೇಳಿ ಪ್ರಶಾಂತ್ ಅವರಿಂದನೂ ಕೂಡ ಮತ್ತೊಂದುಗಳ ಹೊಸ ಹೊಸ ಪ್ರೋಗ್ರಾಮ್ಗಳು ಬರ್ತಾ ಇದೆ. ಇದನ್ನೆಲ್ಲ ನಾನು ನೋಡಲು ಕಾತುರನಾಗಿದ್ದೇನೆ. ನಾವೆಲ್ಲರೂ RMS ರಿಕ್ರಿಯೇಷನ್ ಕ್ಲಬ್ನ ಸದಸ್ಯರು ಒಟ್ಟಾಗಿ ನಮ್ಮ ಕುಟುಂಬದ ಜೊತೆಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಾಗೂ ಸಭಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಿರುವ ನಿಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ನಾನು ಮಾತನ್ನು ಮುಗಿಸ್ತೇನೆ. ಈ ಒಂದು ಸಮಾರಂಭಕ್ಕೆ ಕಾಮನೆಗಳನ್ನು ಹಾಗೆಯೇ ಪ್ರೋತ್ಸಾಹದ ನುಡಿಗಳನ್ನು ಇತ್ತಂಥ ಮೆಲ್ವಿನ್ ಸರ್ ಅವರಿಗೆ ಅಭಿನಂದನೆಗಳು. ಹಾಗೆಯೇ ಈಗ ಮುಂದೆ ನಮ್ಮ HR ಶಾಲಿನಿ ಮೇಡಮ್ ಅವರು ನಮ್ಮ ಈ ಸಮಾರಂಭವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಬಹುಶಃ ನಾನು 93ಯಲ್ಲಿ ನನ್ನ ಫಸ್ಟ್ ಅಪಾಯಿಂಟ್ಮೆಂಟ್ ಮಂಗಳೂರು RMSಲ್ಲಿ ಬಂದಾಗ ರಿಕ್ರಿಯೇಷನ್ ಕ್ಲಬ್ ಮೆಂಬರ್ ತುಂಬ ಇದ್ದರು ಮತ್ತು ಲೈಬ್ರರಿಯೆಲ್ಲ ಸ್ವಲ್ಪ ಚೆನ್ನಾಗಿತ್ತು. ವಾರ್ಷಿಕವಾಗಿ ಕಾರ್ಯಕ್ರಮ ಏನು ನಡೀತಿರಲಿಲ್ಲ, ಮೀಟಿಂಗ್ ಮಾಡಿ ಸೆಲೆಕ್ಷನ್ ಮುಂದಿನ ಪದಾಧಿಕಾರಿಗಳು ಸೆಲೆಕ್ಷನ್ ಮಾತ್ರ ಇತ್ತು. ಕ್ಲಬ್ಬಿನ ಆ್ಯಕ್ಟಿವಿಟಿ ಸ್ವಲ್ಪ ಚೇಂಜ್ ಆಗಿ ಎಲ್ಲ ಸದಸ್ಯರು ಅವರ ಪ್ರತಿಭೆಯನ್ನು ಮತ್ತು ಫ್ಯಾಮಿಲಿ ಮೆಂಬರ್ಸಿಗೂ ಸ್ವಲ್ಪ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟು ಮತ್ತು ಬೇರೆ ಬೇರೆ ಸ್ಪರ್ಧೆಗಳನ್ನು ಇದು ಮಾಡಿ ಎಲ್ಲರೂ ತಮ್ಮ ಪ್ರತಿಭೆಯನ್ನು ತೋರಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಇದೇ ಥರ ಮುಂದೆಯೂ ಇನ್ನೂ ಚೆನ್ನಾಗಾಗಲಿ ಅಂತ ಹಾರೈಸ್ತಾ ನಾನು ಈ 2 ಮಾತನ್ನು ಮುಗಿಸ್ತೇನೆ. ಉದ್ದೇಶಿಸಿ ಶುಭಕಾಮನೆಗಳನ್ನು ಮಾಡಿದಂಥ ಶಾಲಿನಿ ಮೇಡಮ್ ಅವರಿಗೆ ಅಭಿನಂದನೆಗಳು. ಮುಂದಿನ ಕಾರ್ಯಕ್ರಮ ಹೊಸ ಕಾರ್ಯಕಾರಿ ಸಮಿತಿಯ ಆಯ್ಕೆ ಪದಾಧಿಕಾರಿಗಳ ಏನು ನಮ್ಮ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳ ಪಟ್ಟಿ ಓದ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಹುದ್ದೆಗಳಿಗೆ ಸ್ವಯಂ ಆಗಿ ತಾವು ವಾಲಂಟಿಯರ್ ಆಗಿ ಮಾಡ್ತೇನೆ ಅಂತ ಯಾರಾದರೂ ಇದ್ದರೆ ತಮ್ಮ ಹೆಸರುಗಳನ್ನು ನೋಂದಾಯಿಸ್ಬೋದು. ಮೊದಲಿಗೆ ಈಗ ಪಟ್ಟಿ ಓದ್ತಾ ಇದ್ದೇನೆ. ಒಂದು ಅಧ್ಯಕ್ಷರು, ಇದು ಎಕ್ಸ್ ಆಫೀಸಿಯು, ಅದಕ್ಕೆ ಯಾವುದೇ ಎಲೆಕ್ಷನ್ ಇಲ್ಲ. ಅದು ನಮ್ಮ ಈ ರಿಕ್ರಿಯೇಷನ್ ಕ್ಲಬ್ಬಿನ ಸದಸ್ಯರಾದಂಥ ಅಧಿಕಾರಿ ವರ್ಗದಿಂದ ಒಂದು ಎಕ್ಸ್ ಆಫೀಸಿಯೋ ಅದು ಪೋಸ್ಟು, ಅದರಿಂದ ಇದಕ್ಕೆ ಯಾವುದೇ ಚುನಾವಣೆ ಇಲ್ಲ. ಉಪಾಧ್ಯಕ್ಷರು ಒಂದು ಪೋಸ್ಟ್ ಇದೆ, ಅದಕ್ಕೆ ಯಾರಿಗೆ ಬೇಕಾದರೂ ಕಾಂಟೆಸ್ಟ್ ಮಾಡ್ಬೋದು. ಹಾಗೆಯೇ ಕಾರ್ಯದರ್ಶಿ, ಉಪಕಾರ್ಯದರ್ಶಿ, ಕ್ರೀಡಾ ಕಾರ್ಯದರ್ಶಿ, ಸಾಂಸ್ಕೃತಿಕ ಕಾರ್ಯದರ್ಶಿ, ಖಜಾಂಚಿ, ಉಪಖಜಾಂಚಿ, ಗ್ರಂಥಪಾಲಕಿ ಹಾಗೂ ಲೆಕ್ಕ ಪರಿಶೋಧಕಿ, ಹೀಗೆ 10 ಎಕ್ಸಿಕ್ಯೂಟಿವ್ ಪೋಸ್ಟ್ಗಳಿದೆ. ಹಾಗೆಯೇ ಕಾರ್ಯಕಾರಿ ಸಮಿತಿಯಲ್ಲಿ ಕೂಡ 11 ಜನರಿಗೆ
ಅವಕಾಶ ಇದೆ. ಈಗ ಮೊದಲನೇದಾಗಿ ಅಧ್ಯಕ್ಷರು ಈಗಿನ ನಮ್ಮ ಈಗ RMS Q ವಿಭಾಗದ ಅಧೀಕ್ಷಕರಾದಂಥ ಅಧ್ಯಕ್ಷರು ಶ್ರೀ ಎಂ ರವೀಂದ್ರ ನಾಯ್ಕ್ ಅವರು ಈಗ ಪ್ರಸ್ತುತ ನಮ್ಮ ಈ ಒಂದು RMS ರಿಕ್ರಿಯೇಷನ್ ಕ್ಲಬ್ಬಿನ ಸದಸ್ಯರು ಹಾಗೆ ಉನ್ನತ ಅಧಿಕಾರಿ. ಅದರಿಂದ ಅವರನ್ನೇ ಅಧ್ಯಕ್ಷರಂತ ನಾವು ಕನ್ಸಿಡರ್ ಮಾಡಬೇಕಾಗಿದೆ. ಹಾಗೆಯೇ ಉಪಾಧ್ಯಕ್ಷರು ಪೋಸ್ಟಿಗೆ ಯಾರಾದರೂ ವಿಲ್ಲಿಂಗ್ ಇದ್ದರೆ ಅಥವಾ ಯಾರಾದರೂ ನಾಮಿನೇಷನ್ ಮಾಡೋದಿದ್ದರೆ ಅವರು ನಾಮಿನೇಷನ್ ಮಾಡಬೇಕು, ಅದನ್ನು ಇನ್ನೊಬ್ಬರು ಅಪ್ರೂವ್ ಮಾಡಬೇಕು. ಉಪಾಧ್ಯಕ್ಷರ ಪೋಸ್ಟಿಗೆ ಯಾರಾದರೂ ಒಬ್ಬರು ಯಾರನ್ನಾದರೂ ನಾಮಿನೇಟ್ ಮಾಡಿ ಅಥವಾ ಒಂದಕ್ಕಿಂತ ಎರಡು ಹೆಚ್ಚು ನಾಮಿನೇಷನ್ ಇದ್ದಾಗ ಅದನ್ನು ಸಂಖ್ಯಾಬಲದ ಮೇಲೆ ನಾವು ಅದನ್ನು ಅಪ್ರೂವ್ ಮಾಡೋದು. ಉಪಾಧ್ಯಕ್ಷರು ಪೋಸ್ಟಿಗೆ ಯಾರು ನಾಮಿನೇಷನ್ ಮಾಡಿ ಅದು ಅಭಾವ ಇದೆ. ಉಪಾಧ್ಯಕ್ಷರು ಯಾರಾದರೂ ನಾಮಿನೇಷನ್ ಮಾಡೋದಿದ್ರೆ ಎದ್ದು ನಿಂತು ಹೆಸರನ್ನು ಹೇಳಬೇಕು. ಯಾರೋ ಅಲ್ಲ, ಅದು ಎಕ್ಸ್ ಆಫೀಸಿಯೇ ಒಂದೇ ಪೋಸ್ಟು. ಇಲ್ಲ, ಎಕ್ಸ್ ಆಫೀಸಿಯೋ ಒಂದೇ ಪೋಸ್ಟು ಇದಕ್ಕೆ. ಮತ್ತು ಉಪಾಧ್ಯಕ್ಷರು ಯಾರನ್ನೋ ಮಾಡುವುದು. ಬೈಲಾ ಪ್ರಕರಣ ಇದೆ. ಯಾವುದೇ ಸಂಘ ಸಂಸ್ಥೆಯಲ್ಲಿ ಡಿಪಾರ್ಟ್ಮೆಂಟ್ ಪೋಸ್ಟಲ್ ರಿಕ್ರಿಯೇಷನ್ ಕ್ಲಬ್ಬಿನ ಬೈಲಾ ಪ್ರಕಾರ ಎಕ್ಸ್ ಆಫೀಸಿಯೋ ಟಾಪ್ ಮೋಸ್ಟ್ ಆಫ್ ದಿ ಆಫೀಸರ್ ಯಾರು ಆಗ್ಬೋದು. ಅದು ಈಗ ಮೊದಲು SR ಇತ್ತು, ಆನಂತರ DOHR ಶಿಫ್ಟ್ ಆದ ನಂತರ ಅದು SRMಗೆ ಹೋಯಿತು. ನಾಮಿನೇಷನ್ ಮಾಡಿ ಯಾರಾಗ್ಬೋದು. ಶಾಲಿನಿ ಮೇಡಮ್. ಇನ್ನು ಈ ಒಂದು ಹುದ್ದೆಗೆ ಬೇರೆ ಯಾರಾದರೂ ವಿಲ್ಲಿಂಗ್ ಇದ್ದೀರಾ? ಇಲ್ಲ, ಅಪ್ರೂವ್ ಮಾಡ್ಬೋದಲ್ಲ ಎಲ್ಲ. ಓಕೆ, ನೆಕ್ಸ್ಟ್ ಕಾರ್ಯದರ್ಶಿ. ಬೇರೆ ಯಾರಾದರೂ ಇದ್ದೀರಾ? ಯಾರಾದರೂ ಬೇರೆ ಮಾಡೋರಿದ್ರೆ ಎದ್ದು ನಿಂತು ಬನ್ನಿ. ಅನುಮೋದನೆನಾ? ಓಕೆ, ಎಲ್ಲರಿಗೂ ಸಮ್ಮತಿ ಆದರೆ ಓಕೆ. ಉಪಕಾರ್ಯದರ್ಶಿ ಎಲ್ಲರೂ ಒಬ್ಬೊಬ್ಬರ ಮುಖ ನೋಡಬೇಡಿ, ತಾವು ನಿಂತು ಯಾರನ್ನಾದರೂ ನಾಮಿನೇಟ್ ಮಾಡ್ಬೋದು. ಯಾಕಂದರೆ ಯಾರು ಸದಸ್ಯರಾದ ಪ್ರತಿಯೊಬ್ಬರಿಗೂ ಈ ಒಂದು ಅಧಿಕಾರ ಇದೆ ನಾಮಿನೇಷನ್ ಮಾಡುವಂಥದ್ದು. ಪ್ರಶಾಂತ್ ಅಂತ ಮೌನೇಶ್ ಸೂಲಿಬಾವಿ ಅವರು ನಾಮಿನೇಟ್ ಮಾಡಿದ್ದಾರೆ. ಇದನ್ನು ಅಪ್ರೂವ್ ಯಾರು ಮಾಡ್ತೀರಾ? ಈಗ ಸುಲ್ತಾನ್ ಮನ್ಸೂರ್ ಅವರು ಅನುಮೋದನೆ ಮಾಡಿದ್ದಾರೆ. ಹಾಗಿದ್ರೆ ಉಪಕಾರ್ಯದರ್ಶಿ ಶ್ರೀ ಪ್ರಶಾಂತ್ಗೆ. ಕ್ರೀಡಾ ಕಾರ್ಯದರ್ಶಿ ಸಮಾರಂಭಕ್ಕೆ ನಮ್ಮ ಪ್ರಧಾನ ಅಂಚೆ ಕಚೇರಿಯ ಪ್ರಧಾನ ಸೀನಿಯರ್ ಪೋಸ್ಟ್ ಮಾಸ್ಟರ್ ಆದಂಥ ಶ್ರೀನಾಥ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆಯೇ ಕ್ರೀಡಾ ಕಾರ್ಯದರ್ಶಿ ನಾಮಿನೇಷನ್ ಮಾಡಿ. ಇಲ್ಲಿ ಫಸ್ಟ್ ಒಂದು ನಮ್ಮ ಮೆಲ್ವಿನ್ ಸರ್ ಅವರು ಗೋಪಾಲಕೃಷ್ಣ ಅಂತ ನಾಮಿನೇಷನ್ ಕೊಟ್ಟಿದ್ದಾರೆ. ಗೋಪಾಲಕೃಷ್ಣ ಇದ್ದಾರಾ? ಬಂದಿಲ್ಲ. ಹೇಗೆ ಮಾಡ್ಬೋದಾ? ಗೋಪಾಲಕೃಷ್ಣ ಮೆಲ್ವಿನ್ ಸರ್ ಅವರು ಗೋಪಾಲಕೃಷ್ಣರನ್ನು ನಾಮಿನೇಷನ್ ಮಾಡಿದ್ದಾರೆ. ನೆಕ್ಸ್ಟ್ ಬೇರೆ ಯಾರಾದರೂ ನಾಮಿನೇಷನ್ ಮಾಡ್ತೀರಾ? ಬೇರೆ ಇದ್ದರೆ ಯಾರು ವಿನ್ನಿಪರ್ ಅಂತ ಹೇಳ್ತಾ ಇದ್ದಾರೆ. ಯಾರು ನಾಮಿನೇಷನ್ ಮಾಡೋರು ಇಲ್ಲ.
ಅದರಿಂದ ಗೋಪಾಲಕೃಷ್ಣರ ನಾಮಿನೇಷನ್ ಆಗಿದೆ, ಇದನ್ನು ಅಪ್ರೂವ್ ಮಾಡಬೇಕು. ಪ್ರಶಾಂತ್ ಅವರು ಅನುಮೋದನೆ ಮಾಡಿದ್ದಾರೆ. ಇದಕ್ಕೆ ಓಕೆನಾ? ಕರತಾಂಡನದಿಂದ ಅವರು ನೀವು ಇದನ್ನು ಅಪ್ರೂವ್ ಮಾಡಬೇಕು. ಓಕೆ. ಈಗ ಪ್ರಸ್ತುತ ಇರುವವರು ಈಗ ನೆಕ್ಸ್ಟ್ ಏನು ಕಾರ್ಯಕಾರಿ ಸಮಿತಿಗೆ ಸಾಂಸ್ಕೃತಿಕ ಕಾರ್ಯದರ್ಶಿ ಒಂದು ಪೋಸ್ಟಿಗೆ ಯಾರು? ಚೇತನ್. ಸೆಕೆಂಡೆಡ್ ಬೈ ಯಾರು? ಸಾಂಸ್ಕೃತಿಕ ಕಾರ್ಯದರ್ಶಿಗೆ ಚೇತನ್ ಕುಮಾರ್ ಅವರನ್ನು ನಾಮಿನೇಷನ್ ಮಾಡಿದ್ದಾರೆ ಮೈಲಾರಪ್ಪರವರು. ಹಾಗೆಯೇ ಹರೀಶ್ ಅವರು ಇದನ್ನು ಅನುಮೋದನೆ ಮಾಡಿದ್ದಾರೆ. ಹಾಗೆಯೇ ಖಜಾಂಚಿ ಈಗ ಪ್ರಸ್ತುತ ನಮ್ಮ ಸುದರ್ಶನ್ ರವರು ಮಾಡ್ತಾ ಇದ್ದಾರೆ. ಈ ಒಂದು ಪೋಸ್ಟಿಗೆ ಯಾರಾದರೂ ವಿಲ್ಲಿಂಗ್ ಇದ್ದರೆ ಅಥವಾ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ನೀವು ಅನುಮೋದನೆ ಮಾಡೋದಿದ್ರೂ ಮಾಡ್ಬೋದು. ಯಾಕಂದರೆ ಅವರು ಒಂದು ಎಮರ್ಜೆಂಟ್ ಕೇಸಿಂದ ಈ ಒಂದು ಸಮಾರಂಭಕ್ಕೆ ಹಾಜರಾಗಿಲ್ಲ. ಅದರಿಂದ ಯಾರು ಅಲ್ಲ, ನೀವೇ ಆಗಬೇಕಂತ ಈಗ ಸಭೆ ಅನುಮೋದನೆ ಕೊಟ್ಟಾಗಿದೆ. ಓಕೆ. ಹಾಗಿದ್ರೆ ಖಜಾಂಚಿ ಸುದರ್ಶನ್ ಅಂತ ಮನ್ಸೂರ್ ಅವರು ನಾಮಿನೇಷನ್ ಕೊಟ್ಟಿದ್ದಾರೆ. ಅನುಮೋದನೆ ಯಾರು? ಗುರುರಾಜ್ ಅವರು ಅದನ್ನು ಅನುಮೋದಿಸಿದ್ದಾರೆ. ಖಜಾಂಚಿ ಸುದರ್ಶನ್ ಅಂತ. ಉಪ ಖಜಾಂಚಿ ಪೋಸ್ಟ್ ಇದೆ. ಈಗ ಸದ್ಯ ಶ್ರೀ ನಾರಾಯಣ್ ಟಿ ಅವರು ಖಜಾಂಚಿ ಆಗಿದ್ದಾರೆ. ಈ ಪೋಸ್ಟಿಗೆ ಯಾರನ್ನಾದರೂ ನಾಮಿನೇಷನ್ ಮಾಡ್ತೀರಾ? ನಾರಾಯಣ ಈ ಒಬ್ಬರೇ 3-4 ಜನರನ್ನು ನಾಮಿನೇಷನ್ ಅಥವಾ ಅಪ್ರೂವ್ ಮಾಡೋದಕ್ಕಿಂತ ಬೇರೆ ಯಾರಾದರೂ ಮಾಡ್ಬೋದಲ್ಲ? ಯಾರು? ಮೈಲಾರಪ್ಪ ಅವರು ಉಪ ಖಜಾಂಚಿ ಶ್ರೀ ನಾರಾಯಣ ಟಿ ಅಂತ ನಾಮಿನೇಷನ್ ಕೊಟ್ಟಿದ್ದಾರೆ. ಅದನ್ನು ವಿಜಯಕುಮಾರ್ ಅವರು ಅನುಮೋದಿಸಿದ್ದಾರೆ. ಓಕೆ. ನೆಕ್ಸ್ಟ್ ಗ್ರಂಥಪಾಲಕಿ. ಸದ್ಯ ಈಗ ಶ್ರೀಮತಿ ಜ್ಯೋತಿ ಜೋಶಿ ಅವರು ಗ್ರಂಥಪಾಲಕಿಯಾಗಿದ್ದಾರೆ. ಈಗ ನಮ್ಮ ರಿಕ್ರಿಯೇಷನ್ ಕ್ಲಬ್ಬು ಮೇಡಮ್ ಹೇಳಿದಾಗೆ ಬಹಳ ಫೇಮಸ್ ಆಗಿದ್ದು ಮಂಗಳೂರು RMSನ ರಿಕ್ರಿಯೇಷನ್ ಕ್ಲಬ್. ನಮ್ಮ ಮಾಜಿ ಕಾರ್ಯದರ್ಶಿ ಇದ್ದಾರೆ ಇಲ್ಲಿ. ಈ ಒಂದು ಏನು ಲೈಬ್ರರಿ ಇತ್ತು, ಬಹಳಷ್ಟು ಒಂದು ಸಂಪದ್ಭರಿತ ಲೈಬ್ರರಿ ಆಗಿತ್ತು ನಮ್ಮ RMS ಇದ್ದು. ಯಾಕಂದರೆ 300ಕ್ಕಿಂತಲೂ ಹೆಚ್ಚಿನ ಒಂದು ಪುಸ್ತಕಗಳಿದ್ದವು. ಅದು ಒಳ್ಳೊಳ್ಳೆ ಪುಸ್ತಕಗಳಿದ್ದವು. ಅಲ್ಲಿ ಕ್ಯೂ ನಿಂತು ಬಿಟ್ಟು ಅದನ್ನು ಓದ್ತಾ ಇದ್ದರು. ಯಾರೋ ಒಬ್ಬರು ಕೊಂಡೋದ್ರೆ ಅವರು ಓದಿ ನಿಮ್ಮದು ಆಯ್ತಾ ಅನ್ನುವಂಥ ಆ ಒಂದು ಇದರಲ್ಲಿ ಇತ್ತು ಆ ಲೈಬ್ರರಿ. ಈಗ ಆ ಒಂದು ಲೈಬ್ರರಿಗೆ ನಾವು ಮರುಜೀವ ಕೊಡಬೇಕಾದಂಥ ಅವಶ್ಯಕತೆ ಇದೆ. ಅದರಿಂದ ಈ ಪೋಸ್ಟಿಗೆ ಈಗ ಸದ್ಯ ಜ್ಯೋತಿಯವರಿದ್ದಾರೆ. ಯಾರಾದರೂ ನಾಮಿನೇಷನ್ ಇದ್ದರೆ ಜ್ಯೋತಿ ಜೋಶಿ ಅವರನ್ನು ಮರು ಆಯ್ಕೆಗಾಗಿ ನಾಮಿನೇಷನ್ ಕೊಟ್ಟಿದ್ದಾರೆ. ಗೀತಾ ಅವರು ಅನುಮೋದನೆ. ನಾಮಿನೇಷನ್ ಯಾರು ಮಾಡಿದ್ರು? ಇನ್ನೊಬ್ರು ಯಾರಾದರೂ ಒಂದು ಹೆಸರು ಕೊಡಿ. ಯಾರು? ರೇಣುಕಾ ಅವರು ಅನುಮೋದನೆ ಕೊಟ್ಟಿದ್ದಾರೆ ಅಂತ. ಓಕೆನಾ? ಓಕೆ. ಈಗ ಲೆಕ್ಕ ಪರಿಶೋಧಕಿ. ಇವತ್ತಿನ ಸಮಾರಂಭಕ್ಕೆ ಲೆಕ್ಕ ಪರಿಶೋಧಕಿ ಬಂದಿಲ್ಲ. ಗಾಯತ್ರಿ ಅವರು ಆ್ಯಕ್ಚುಲಿ ನಮ್ಮ ಕಾರ್ಯಕಾರಿ ಸಮಿತಿಯವರು ಯಾವುದೇ ಕಾರ್ಯ ಒತ್ತಡ ಇದ್ದರೂ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಕೆಲವರು ಬಂದಿಲ್ಲ. ಅವ್ರದ್ದು ಏನೋ ಒಂದು ಪರ್ಸನಲ್ ಪ್ರೋಗ್ರಾಮ್ ಇತ್ತಂತೆ ಹೇಳಿದರು. ಏನೇವು ಅವರನ್ನು ಲೆಕ್ಕ ಪರಿಶೋಧಕಿ ಅಂತ ನಾವು ಕಳೆದ ಸಾಲಿನಲ್ಲಿ ಆಯ್ಕೆ ಮಾಡಿದ್ದೀವಿ. ಈ ಸಾಲಲ್ಲಿ ಯಾರಾದರೂ ನಾಮಿನೇಷನ್ ಇದ್ದರೆ ಅಥವಾ ಮೈಲಾರಪ್ಪ. ಸೆಕೆಂಡೆಡ್ ಬೈ ಮೈಲಾರಪ್ಪರವರ ಹೆಸರನ್ನು ಮೌನೇಶ್ ಸೂಲಿಬಾವಿಯವರು ನಾಮಿನೇಷನ್ ಕೊಟ್ಟಿದ್ದಾರೆ. ನಮ್ಮ ಪ್ರವೀಣ್ BM ಅವರು ಅದನ್ನು ಅನುಮೋದಿಸಿದ್ದಾರೆ. ಓಕೆ. ಹಾಗೆಯೇ ಕಾರ್ಯಕಾರಿ ಸಮಿತಿಗೆ ಒಂದು 10 ಜನ ಸದಸ್ಯರನ್ನು ನಾವು ಕಳೆದ ಸಾಲಿನಲ್ಲಿ ಆಯ್ಕೆ ಮಾಡಿದ್ದೀವಿ. ಇಲ್ಲಿ ಶ್ರೀಮತಿ ಪ್ರವೀಣಾ ಭಾಗವತ್ ಆಲ್ರೆಡಿ ಈಗ ನಾವು ನಮ್ಮ RMSಯಿಂದ ಬೇರೆ, ಆದರೆ ಅವರು ಡೆಪ್ಯುಟೇಷನಲ್ಲಿ ಇರೋದರಿಂದ ಅವರು ನಮ್ಮ ಸಂಘದ ಸದಸ್ಯರಾಗಿ ಇರ್ತಾರೆ ಅಂತ ನಾನು ಭಾವಿಸ್ತೀನಿ ಅಲ್ವಾ? ಸಂಬಳ ಇಲ್ಲಿಂದಲೇ ಡ್ರಾ ಆಗೋದಲ್ವಾ? ಇಲ್ಲ
ಸಾರ್ಟಿಂಗ್ ಕಂಪೈಲರಿಗೆ SK60ದಿಂದ ಸಂಬಳ ಆಗೋದು. ಅದರಿಂದ ಅವರು ಇಲ್ಲೇನಾ ಓಕೆ, ಹಾಗಿದ್ರೆ ಅವರು ನಮ್ಮ ಸಂಘದ ಸದಸ್ಯರಾಗಿ ಮುಂದುವರಿಯುತ್ತಾರೆ. ಹಾಗೆ ನೆಕ್ಸ್ಟ್ ಶೇಖರ್ ಶೆಟ್ಟಿ, ಸುಲ್ತಾನ್ ಮನ್ಸೂರು, ಶ್ರೀ ಹರೀಶ್ ಎಮ್ಮು, ಶ್ರೀ ಹರೀಶ್, ಸತ್ಯನಾರಾಯಣ ಕಾರಂತ, ಮೌನೇಶ್ ಸೋಲಿಬಾವಿ, ಸುರೇಶ್ ಸಿ, ಗುರುರಾಜ, ವಿನ್ನಿಫರ್ ಡಿಸೋಜಾ, ಶ್ರೀಮತಿ ಪೂರ್ಣಿಮಾ. ಈ ಸಮಾರಂಭದಲ್ಲಿ ಇರುವಂಥ ಸದಸ್ಯರನ್ನು ನೀವು ಒಂದು ನಾಮಿನೇಷನ್ ಮಾಡಿ, ಯಾಕಂದರೆ ಬರದವರದನ್ನು ಬೇಡ. ಪ್ರವೀಣ ಭಾಗವತ್ ಓಕೆ ಅಲ್ಲ? ಓಕೆ. ನೆಕ್ಸ್ಟ್ ಶೇಖರ್ ಶೆಟ್ಟಿ ಇದ್ದಾರಾ? ಇಲ್ಲ, ಅಲ್ಲಿ ಇರ್ತಾರಾ? ಹಾಂ, ಹಾಗಿದ್ರೆ ಪ್ರವೀಣ ಭಾಗವತ್ ಅವರನ್ನು ಕೈ ಬಿಡೋದಲ್ಲ, ಅದು ಬೇಡ. ಓಕೆ, ಆ ಪ್ಲೇಸಿಗೆ ಯಾರನ್ನು ಮಾಡ್ತೀರಾ? ಗೀತಾ ಒಂದು. ಸೆಕೆಂಡ್ ಶೇಖರ್ ಶೆಟ್ಟಿ ಇಲ್ಲ. ನೆಕ್ಸ್ಟ್ ಯಾರನ್ನಾದರೂ ಹಾಕಿ ಇಲ್ಲಿ ಇರುವವರನ್ನು. ಜಯಪ್ರಕಾಶ್ ಯಾರು? ಜಯಪ್ರಕಾಶ್ ಇಲ್ವಾ? JDS ಇಲ್ಲಲ್ಲ. ಅಲ್ಲ, ಇನ್ನೊಂದು ನನ್ನ ಈ ಒಂದು ಸಮಾರಂಭದಲ್ಲಿ ನನ್ನ ಒಂದು ಮನವಿ, ಯಾಕಂದರೆ ಮೊದಲು ರಿಕ್ರಿಯೇಷನ್ ಕ್ಲಬ್ ನಾವು ಇಲ್ಲಿ ಬರುವಾಗ ಸಾರ್ಟಿಂಗ್ ಅಸಿಸ್ಟೆಂಟ್ಗಳು ಸದಸ್ಯರಾಗಿ MTSಗಳು ಆಗ MM ಅಂತ ಇತ್ತು, ಅವರು ಮೆಂಬರ್ ಆಗಿದ್ದರು, ಸದಸ್ಯರಂತ. ಅವರಿಗೆ ಮೆಂಬರ್ಶಿಪ್ ಡಿಫ್ರೆನ್ಸ್ ಇತ್ತು. ಈಗ ಇವರು ನಮ್ಮ ಕಾಯಂ ಉದ್ಯೋಗಿ ಆದ್ದರಿಂದ GDSಗಳನ್ನು ಕೂಡ ನಾವು ಸದಸ್ಯರಾಗಿ ನಾವು ಅವರನ್ನು ಅವಕಾಶ ಕೊಡಬೇಕು ಈ ಸಭೆಯಲ್ಲಿ. ಓಕೆನಾ? ಅವರಿಗೆ ಬೇಕಿದ್ದರೆ ನಾವೇನು 200 ರೂಪಾಯಿ ಕೊಡ್ತಾ ಇದ್ದೀವಿ, ಅದರ 50% ಏನೋ ಇದು ಮಾಡುವ, ಅವರನ್ನು ಕೂಡ ಮಾಡ್ಬೋದು. ಓಕೆ, ಜಯಪ್ರಕಾಶ್ ಓಕೆನಾ? ಓಕೆ. ನೆಕ್ಸ್ಟ್ ಸುಲ್ತಾನ್ ಮನ್ಸೂರು. ಓಕೆ. ಶ್ರೀ ಹರೀಶ್ ಎಂ. ಓಕೆ, ಹರೀಶ್ ಇಬ್ಬರು ಇದ್ದೀರಾ. ಸತ್ಯನಾರಾಯಣ ಕಾರಂತೆ ಇಲ್ಲ, ಬೇರೆ ಯಾರನ್ನಾದರೂ ಹಾಕಿ. ಗುಣಪಾಲ ಓಕೆನಾ? ಗುಣಪಾಲ್. ಮತ್ತೆ ಗುಣಪಾಲ್ ಅಲ್ಲಿ ಹೆಸರು ಬರೀರಿ. ಮೌನೇಶ್ ಸೂಲಿಬಾವಿ ಓಕೆ ಇದ್ದಾರಲ್ಲ. ಸುರೇಶ್ ಇದ್ದಾರಾ? ಇಲ್ಲದಿದ್ದರೆ ಬೇರೆ ಯಾರನ್ನಾದರೂ ಹಾಕಿ. ಪ್ರಕಾಶ್ ಓಕೆ. ಸುರೇಶ್ ಆಯ್ತಲ್ಲ, ಅದಕ್ಕೆ ಪ್ರಕಾಶ್. ಗುರುರಾಜ್ ಓಕೆ. ಶ್ರೀಮತಿ ವಿನ್ನಿಪರ್ ಡಿಸೋಜಾ. ಎಸ್ ಚಂದ್ರಶೇಖರ್. ಪ್ರಕಾಶ್ ವಿನ್ನಿಪರ್ ಬದಲಿಗೆ ಎಸ್ ಚಂದ್ರಶೇಖರ್ ಇದ್ದಾರಾ? ಹೌದಾ? ಓಕೆ. ಹಾಗಿದ್ರೆ ನೆಕ್ಸ್ಟ್ ಪೂರ್ಣಿಮಾ. ಹೊಸಬರಿಗೆ ಅವಕಾಶ ಇದೆ, ಅವರೇ ಮಾಡಬೇಕಂತಿಲ್ಲ. ಯಾರಾದರೂ ಮಾಡೋರಿದ್ದರೆ ಅಥವಾ ನಾನು ಕೂಡ ಕಾರ್ಯಕಾರಿ ಸಮಿತಿ ಒಬ್ಬ ಸದಸ್ಯ ಆಗ್ತೇನೆ ಅಂತ ಹೇಳಿದರೆ ಎದ್ದು ನಿಂತು ಹೇಳ್ಬೋದು. ಓಕೆನಾ? ಈಗ ಹೊಸ ಕಾರ್ಯಕಾರಿ ಸಮಿತಿಯ ಪಟ್ಟಿಯನ್ನು ಕೊಡಿ. ಈಗ ಹೊಸ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳ ಆಯ್ಕೆಯ ಪಟ್ಟಿಯನ್ನು ನಾನು ಓದ್ತಾ ಇದ್ದೇನೆ ಅಧ್ಯಕ್ಷರ ಅನುಮತಿಯ ಮೇರೆಗೆ. ಸರ್, ಅಧ್ಯಕ್ಷರು ಎಂ ರವೀಂದ್ರ ನಾಯ್ಕ್, ಉಪಾಧ್ಯಕ್ಷರು ಶಾಲಿನಿ ಪಿ ನಾಯ್ಕ್, ಕಾರ್ಯದರ್ಶಿ ವಿಶ್ವನಾಥ ಪಿ, ಉಪಕಾರ್ಯದರ್ಶಿ ಪ್ರಶಾಂತ ಕೆ, ಕ್ರೀಡಾ ಕಾರ್ಯದರ್ಶಿ ಗೋಪಾಲಕೃಷ್ಣ, ಸಾಂಸ್ಕೃತಿಕ ಕಾರ್ಯದರ್ಶಿ ಶ್ರೀ ಚೇತನ್ ಕುಮಾರ್, ಖಜಾಂಚಿ ಶ್ರೀ ಸುದರ್ಶನ್ ಎಸ್, ಉಪ ಖಜಾಂಚಿ ಶ್ರೀ ನಾರಾಯಣ ಟಿ, ಗ್ರಂಥಪಾಲಕಿ ಶ್ರೀಮತಿ ಜ್ಯೋತಿ ಜೋಶಿ, ಲೆಕ್ಕ ಪರಿಶೋಧಕ ಶ್ರೀ ಮೈಲಾರಪ್ಪ ಕಾಂಬ್ಳಿ ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರು ಪ್ರವೀಣ, ನಂಬರ್ 1 ಗೀತಾ, ನಂಬರ್ 2 ಶೇಖರ್ ಬದಲಿಗೆ ಜಯಪ್ರಕಾಶ್, ಗುಣಪಾಲ, ಸತ್ಯನಾರಾಯಣ ಕಾರಂತರ ಬದಲಿಗೆ ಗುಣಪಾಲ್, ಸುರೇಶ್ ಸಿ ಬದಲಿಗೆ ಪ್ರಕಾಶ್. ಮಿಕ್ಕುಳಿದಂತೆ ಯಾರೆಲ್ಲ
ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿದ್ದರೆ ಹಿಂದಿನ ಸಾಲಿನಲ್ಲಿ ಅವರನ್ನೇ ಕಂಟಿನ್ಯೂ ಆಗಿದೆ. ಅದರಿಂದ ಈ ಒಂದು ಹೊಸ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳಿಗೆ ಸಭೆಯು ಪೂರ್ಣ ಕರತಾಂಡದ ಮುಖಾಂತರ ಅವರಿಗೆ ಅನುಮೋದನೆ ಕೊಡಬೇಕು. ಅವರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಹಾಗೆಯೇ ನೆಕ್ಸ್ಟ್ ಅಧ್ಯಕ್ಷರ ಭಾಷಣ. ಆತ್ಮೀಯ ಎಸ್ ಪಿ ಅವರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸೀನಿಯರ್ ಪಿ ಎಮ್ ಆಗಿರುವಂತಹ ಶ್ರೀನಾಥ್ರವರೇ, ವಿಶ್ವನಾಥ್ರವರೇ, ಮೇಡಮ್ರವರೇ ಹಾಗೂ ಆತ್ಮೀಯ ಸಹೋದ್ಯೋಗಿ ಮಿತ್ರರೇ, ಲಾಸ್ಟ್ ಇಯರ್ನ ಈ ಒಂದು ಟೀಮ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಈಗ ಹೊಸ ಟೀಮ್ ಕೂಡ ಫಾರ್ಮ್ ಆಗಿದೆ. ಸೊ ಇದನ್ನೇ ನಾನು ನೆಕ್ಸ್ಟ್ ಕೂಡ ಇದಕ್ಕಿಂತ ಒಳ್ಳೆ ರೀತಿಯಲ್ಲಿ ಪ್ರೋಗ್ರಾಮ್ ಆಗಬೇಕಂತ ಭಾವಿಸ್ತೀನಿ. ನೆಕ್ಸ್ಟ್ ನಮ್ಮದು ಟೈಮ್ ಶೆಡ್ಯೂಲಲ್ಲಿ ರನ್ ಆಗ್ತಾ ಇಲ್ಲ, ಇವಾಗಲೇ ಸ್ವಲ್ಪ ಲೇಟ್ ರನ್ನಿಂಗ್ ಇದೆ. ಸೊ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಹಳ ಚಿಕ್ಕದಾಗಿ ಚೊಕ್ಕವಾಗಿ ತನ್ನ ಅಧ್ಯಕ್ಷೀಯ ಭಾಷಣವನ್ನು ನಮ್ಮ ಅಧ್ಯಕ್ಷರು ಮಾಡಿಕೊಟ್ಟಿದ್ದಾರೆ. ಕಡೆಯದಾಗಿ ಧನ್ಯವಾದ ಸಮರ್ಪಣೆ. ಉಪಕಾರ್ಯದರ್ಶಿ ಎಲ್ಲವೂ ಕಾರ್ಯದರ್ಶಿಗೆ. ಓಕೆ, ನೆಕ್ಸ್ಟ್ ಪ್ರೋಗ್ರಾಮ್ ಇದ್ದದ್ರಿಂದ ಈಗ ನಾವು ಈ ಮಹಾಸಭೆಯ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮಗೆಲ್ಲರಿಗೂ ಮಾರ್ಗದರ್ಶನವನ್ನು ಇತ್ತಂಥ ನಮ್ಮ ರಿಕ್ರಿಯೇಷನ್ ಕ್ಲಬ್ಬಿನ ಅಧ್ಯಕ್ಷರಾದಂಥ ಎಂ ರವೀಂದ್ರ ನಾಯ್ಕ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಮಹಾಸಭೆಯ ಸಮಾರಂಭದಲ್ಲಿ ನಮ್ಮ ಅತಿಥಿಗಳಾಗಿ ಆಗಮಿಸಿ ನಮಗೆ ಶುಭ ಕೋರಿದಂಥ RMS ಕ್ಯೂ ವಿಭಾಗದ ಉಪ ಅಧೀಕ್ಷಕರಾದಂಥ ಓ ಮೈಸ್ತರೆ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಇನ್ನೋರ್ವ ನಮ್ಮ ಅತಿಥಿ Q4 ಸಬ್ ಡಿವಿಷನ್ನ ಉಪ ಅಧೀಕ್ಷಕರಾದಂಥ ಮೆಲ್ವಿನ್ ಸರ್ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ವೇದಿಕೆಯಲ್ಲಿ ನಮ್ಮೊಂದಿಗಿದ್ದು ನಮ್ಮ HRO ಮೇಡಮ್ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದಂಥ ಎಲ್ಲ ಅತಿಥಿಗಳಿಗೆ ಹಾಗೆಯೇ ಸದಸ್ಯ ಬಾಂಧವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮುಕ್ತಾಯದ ಚುಕ್ಕಿ ಇಡ್ತಾ ಇದ್ದೇನೆ. ಕೂಟ ಇದರ ವತಿಯಿಂದ ನಡೆಯುತ್ತಿರುವಂತಹ 57ನೇ ವಾರ್ಷಿಕೋತ್ಸವದ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಪ್ರಥಮವಾಗಿ ನಾನು ಮುನ್ನುಡಿಯನ್ನು ಬರೆತಿದ್ದೇನೆ. ಈ ಒಂದು ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷರಾದಂತಹ ಹಾಗೂ RMS ಕ್ಯೂ ವಿಭಾಗದ ಅಧ್ಯಕ್ಷರು ಆದಂತಹ ಶ್ರೀಯುತ ಎಂ ರವೀಂದ್ರ ನಾಯ್ಕ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾನು ವೇದಿಕೆಗೆ ಬಹಳ ಪ್ರೀತಿಯಿಂದ ಬರಮಾಡಿಕೊಳ್ತಿದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾದಂತಹ ಹಿರಿಯ ಹಂಚಪಾಲಕರು, ಪ್ರಧಾನ ಅಂಚೆ ಕಚೇರಿ ಮಂಗಳೂರು ಇದರ ಹಿರಿಯ ಹಂಚಪಾಲಕರಾದಂತಹ ಶ್ರೀಯುತ ಶ್ರೀನಾಥ್ NB ಇವರನ್ನು ಕೂಡ ನಾನು ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ತಿದ್ದೇನೆ. ಮಂಗಳೂರು RMSನ ಮಾಜಿ ಕಾರ್ಯದರ್ಶಿ ನಿವೃತ್ತ BCR ಶ್ರೀಯುತ ವಿ ಗಣೇಶ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ವೇದಿಕೆಗೆ ಬಹಳ ಒಂದು ಪ್ರೀತಿಯಿಂದ ಬರಮಾಡಿಕೊಳ್ತಿದ್ದೇನೆ. ಹಾಗೂ ನಮ್ಮ RMS ಕ್ಯೂ ವಿಭಾಗದ ಉಪಾಧ್ಯಕ್ಷರಾದಂತಹ ಶ್ರೀಯುತ ಮಹೇಶ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ವೇದಿಕೆಗೆ ಬಹಳ ಒಂದು ಪ್ರೀತಿಯಿಂದ ಬರಮಾಡಿಕೊಳ್ತಿದ್ದೇನೆ. ಹಾಗೂ RMS Q4 ವಿಭಾಗದ ಉಪಾಧ್ಯಕ್ಷರಾದಂತಹ ಶ್ರೀಯುತ ಅರುಣ್ ಮೆಲ್ವಿನ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ತಿದ್ದೇನೆ. ಹಾಗೂ ನಮ್ಮ HRO ಮೇಡಮ್ ಶ್ರೀಮತಿ ಶಾಲಿನಿ ಮೇಡಮ್ ಅವರನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಗೆ ಬಹಳ ಪ್ರೀತಿಯಿಂದ ಬರಮಾಡಿಕೊಳ್ತಿದ್ದೀನಿ. ಹಾಗೂ ಈ ಒಂದು RMS ಮನೋರಂಜನಾ ಕೂಟದ ಕಾರ್ಯದರ್ಶಿಯಾದಂತಹ ಶ್ರೀಯುತ ವಿಶ್ವನಾಥ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ವೇದಿಕೆಗೆ ಬಹಳ ಒಂದು ಪ್ರೀತಿಯಿಂದ ಬರಮಾಡಿಕೊಳ್ತಿದ್ದೇನೆ. ಮನೆಗೆ ಬಂದ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯ. ನಮ್ಮ ಕಾರ್ಯದರ್ಶಿಯಾದಂಥ ಶ್ರೀಯುತ ವಿಶ್ವನಾಥ್ ಸರ್ ಅವರನ್ನು ಬಂದ ಅತಿಥಿಗಳನ್ನು ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತಿದ್ದೇನೆ. ಸಹೋದ್ಯೋಗಿ ಮಿತ್ರರೇ, ನಾವು ಬಹಳ ರಂಗಿನ ಒಂದು ಆಹ್ವಾನ ಪತ್ರಿಕೆಯನ್ನು ತಯಾರು ಮಾಡಿದ್ದೇವೆ. ಎಲ್ಲ ಅಧಿಕಾರಿಗಳನ್ನು ಒಂದೇ ವೇದಿಕೆಯಲ್ಲಿ ನಾವು ಕಾಣಬೇಕು ಅನ್ನುವಂಥ ಉದ್ದೇಶದಿಂದ ಹೆಚ್ಚಿನ ನಮ್ಮ ಅತಿಥಿಗಳು ಇದರಲ್ಲಿ ರಮೇಶ್ ಪ್ರಭು ಇರ್ಬೋದು, ಶಂಕರ್ ಇರ್ಬೋದು, SP ರವಿ, ನಮ್ಮ ಶ್ರೀನಿವಾಸ್ ಸರನ್ನು ಬಿಟ್ಟು ಮತ್ತೆಲ್ಲರೂ ನಮ್ಮ ಈ ಒಂದು ರಿಕ್ರಿಯೇಷನ್ ಕ್ಲಬ್ಬಿನ ಸದಸ್ಯರಾಗಿದ್ದವರು.
ಅದರಿಂದ ಅವರನ್ನೆಲ್ಲ ಒಂದು ವೇದಿಕೆಯಲ್ಲಿ ನಾವು ಕಾಣಬೇಕನ್ನುವಂಥ ಉದ್ದೇಶದಿಂದ ನಮ್ಮ ಕಾರ್ಯಕಾರಿ ಸಮಿತಿಯ ನಿರ್ಣಯದಂತೆ ನಾವು ಅತಿಥಿಗಳನ್ನು ಆಹ್ವಾನ ಮಾಡಿದ್ದೀವಿ. ಬಹಳ ಬೇಸರದ ಸಂಗತಿ ಅಂದರೆ ಇದರಲ್ಲಿ ಹೆಚ್ಚಿನವರು ಗೈರು ಹಾಜರಾಗಿದ್ದಾರೆ. ಏನೇ ನಾವು ಇದ್ದದರಲ್ಲಿ ಸಂತೃಪ್ತಿ ಪಡೆಯುವಂಥ ನಮ್ಮ ಈ ಸನ್ನಿವೇಶ ಇವತ್ತು ಈ RMS ರಿಕ್ರಿಯೇಷನ್ ಕ್ಲಬ್ಬಿನ ವಾರ್ಷಿಕೋತ್ಸವದ ಈ ಸಮಾರಂಭದ ಸಭಾ ಅಧ್ಯಕ್ಷತೆಯನ್ನು ನಮ್ಮ ರಿಕ್ರಿಯೇಷನ್ ಕ್ಲಬ್ಬಿನ ಅಧ್ಯಕ್ಷರಾದಂಥ ಎಂ ರವೀಂದ್ರ ನಾಯ್ಕರವರು ವಹಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಸದಸ್ಯ ಬಾಂಧವರ ಪರವಾಗಿ ನಾನು ರಿಕ್ರಿಯೇಷನ್ ಕ್ಲಬ್ಬಿನ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವರಿಗೆ ನಮ್ಮ ಉಪಕಾರ್ಯದರ್ಶಿಯಾದಂಥ ಪ್ರಶಾಂತ್ ಕೆ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತ ಮಾಡಬೇಕಾಗಿ ಕೇಳಿ. ಹಾಗೆಯೇ ಈ ಮಂಗಳೂರು ಹೆಚ್ಚುದ ಯಜಮಾನ ಅಂತ ಹೇಳ್ಬೋದು, ಪ್ರಧಾನ ಅಂಚೆ ಕಚೇರಿಯ ಹಿರಿಯ ಅಂಚೆ ಪಾಲಕರಾದಂಥ ಶ್ರೀನಾಥ್ NB ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ವೈಯಕ್ತಿಕವಾಗಿ ಅವರಿಗೆ ಆಹ್ವಾನ ಕೊಡಲಿಕ್ಕೆ ಆಗಿಲ್ಲ, ಫೋನಲ್ಲೇ ಹೆಚ್ಚಿನವರೆಲ್ಲರೂ ಫೋನಲ್ಲೇ ನಮಗೆ ಸಂಪರ್ಕ ಆದವರು. ಯಾಕಂದರೆ ಈ ಕಳೆದ ವಾರದಲ್ಲಿ ಮೈಸೂರಲ್ಲೊಂದು ಡಿವಿಷನ್ ಹೆಡ್ ಕಾನ್ಫರೆನ್ಸ್ ಇದ್ದರಿಂದ ಅವರು ಯಾರು ನಮಗೆ SSBಯನ್ನು ಬಿಟ್ಟು ಬೇರೆ ಯಾರು ಸಿಕ್ಕಿಲ್ಲ. ಫೋನಲ್ಲೇ ನಾವು ಆಹ್ವಾನ ಕೊಟ್ಟಿದ್ದೀವಿ. ನೀವು ನಮ್ಮ ಈ ಪ್ರೀತಿಯ ಆಮಂತ್ರಣಕ್ಕೆ ಹೋಗೊಟ್ಟು ನಮ್ಮ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ ಶ್ರೀ ಶ್ರೀನಾಥ್ NB ಅವರು. ಅವರಿಗೆ ನಾನು ರಿಕ್ರಿಯೇಷನ್ ಕ್ಲಬ್ಬಿನ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅವರನ್ನು ಮೌನೇಶ್ ಸೂಲಿಬಾವಿ ಅವರು ಸ್ವಾಗತ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಡ್ತಾ ಇದ್ದೇನೆ. ಹಾಗೆಯೇ ಇವತ್ತು ನಮ್ಮ ಈ ಸಮಾರಂಭದ ಮುಖ್ಯ ಅತಿಥಿಯಾಗಿ ಸುಧಾಕರ್ ಮಲ್ಯ ಸರ್ ಖಂಡಿತ ಬರ್ತೇನೆ ಅಂತ ನನಗೆ ಹೇಳಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಉಪಕಾರ್ಯದರ್ಶಿ ಹೋಗಿ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಿದ್ದೀವಿ. ಇವತ್ತವರು ತನ್ನ ವೈಯಕ್ತಿಕ ಕಾರಣದಿಂದ ನಾನು ಮಧ್ಯಾಹ್ನ ನಂತರ ಬರ್ತೇನೆ ಅಂತ ನಮಗೆ ಮೆಸೇಜನ್ನು ಕೊಟ್ಟಿದ್ದಾರೆ. ಬೆಳಿಗ್ಗೆನ ಅವರ ವೈಯಕ್ತಿಕ ಕಾರ್ಯ ಇದ್ದರಿಂದ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಾನು ಈ ಸಮಾರಂಭಕ್ಕೆ ಸ್ವಾಗತವನ್ನು ಕೂಡ ಕೊಡ್ತಾ ಇದ್ದೇನೆ. ಇನ್ನು ನೆಕ್ಸ್ಟ್ ಇನ್ನೋರ್ವ ನಮ್ಮ ಮುಖ್ಯ ಅತಿಥಿ ರಮೇಶ್ ಪ್ರಭು ಅವರು ಕೂಡ ಗೈರು ಹಾಜರಾಗಿದ್ದಾರೆ. ಅವರು ನಮ್ಮ ಫೋನಿಗೆ ಕೂಡ ಕಾಂಟ್ಯಾಕ್ಟ್ಗೆ ಸಿಗ್ತಾ ಇಲ್ಲ. ಮುಂದೆ ಈ ಕಾರ್ಯಕ್ರಮದಲ್ಲಿ ಅವರು ನಮ್ಮೊಂದಿಗೆ ಸೇರ್ಬೋದು ಅನ್ನುವಂಥ ವಿಶ್ವಾಸ ಇದೆ. ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇನ್ನೋರ್ವ ಶ್ರೀ B ಶಂಕರ್ ಸರ್ ಅವರು ಆಲ್ರೆಡಿ ಹೇಳಿದರು, ನಾವು ಮಧ್ಯಾಹ್ನ ನಂತರ ಪ್ರೋಗ್ರಾಮ್ ಇಟ್ಕೊಳ್ಳುವಂಥದ್ದು ನಮ್ಮ ಯೋಜನೆ ಇತ್ತು, ಅದರಿಂದ ನಾನು ಬರ್ತೇನೆ ಅಂತ ಹೇಳಿದರು. ಕಡೆಗೆ ನಾವು ಬೆಳಿಗ್ಗೆ ಈ ಕಲ್ಚರಲ್ ಪ್ರೋಗ್ರಾಮ್ ಇದ್ದದ್ರಿಂದ ಬೆಳಿಗ್ಗೆ ಮಾಡುವಂಥ ನಮ್ಮ ಕಾರ್ಯಕ್ರಮ ಚೇಂಜ್ ಆದ್ದರಿಂದ ಅವರು ಮಧ್ಯಾಹ್ನ ನಂತರ ಖಂಡಿತ ಬರ್ತೇನೆ ಅಂತ ಹೇಳಿದ್ದಾರೆ. ಅವರು ಬರ್ತಾರೆ. ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆಯೇ ಇನ್ನೋರ್ವ ನಮ್ಮ ಅತಿಥಿ SP ರವಿ ಅವರು ಕೂಡ ಹಾಗೆಯೇ ಮೈಸೂರಿಗೆ ಹೋದವರು ಅಲ್ಲೇ ಬಾಕಿಯಾಗಿದ್ದಾರೆ, ಬಂದಿರಲಿಕ್ಕಿಲ್ಲ ಮೋಸ್ಟ್ಲಿ. ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ನಾನು ಸ್ವಾಗತವನ್ನು ಕೊಡ್ತೇನೆ. ಯಾಕಂದರೆ ಇವರೆಲ್ಲ ನಮ್ಮ ಆತ್ಮೀಯರು, ಈ ಸಂಘದ ಸದಸ್ಯರಾಗಿದ್ದವರು. ಅವರು ಖಂಡಿತ ಇಲ್ಲಿ SP ರವಿ ಸರ್ ಮಂಗಳೂರಲ್ಲಿ ಇದ್ದರೆ ಖಂಡಿತ ಬರ್ತಿದ್ರು. ನೆಕ್ಸ್ಟ್ ಶೋಭಾ ಮೇಡಮ್ ಕೂಡ ನಾನು ಬರ್ತೇನೆ ಅಂತ ಹೇಳಿದರು, ಇವತ್ತು ಫೋನಿಗೆ ಸಿಗ್ತಾ ಇಲ್ಲ. ಅವರಿಗೂ ನಾನು ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇನ್ನೋರ್ವ ನಮ್ಮ ಮುಖ್ಯ ಅತಿಥಿ V ಗಣೇಶ್ ಸರ್ ಅವರು ನಮ್ಮ ಈ ಸಮಾರಂಭದಲ್ಲಿ ನಮ್ಮ ಮಾಜಿ ಕಾರ್ಯದರ್ಶಿ, ಈ ರಿಕ್ರಿಯೇಷನ್ ಕ್ಲಬ್ಬಿನ ಪುನರ್ಜೀವನಕ್ಕೆ ಕೊಟ್ಟಂಥ ಒಬ್ಬ ಮಾಜಿ ಕಾರ್ಯದರ್ಶಿ ಅಂತ ಹೇಳ್ಬೋದು. ಸುಮಾರು ವರ್ಷಗಳಿಂದ ಯಾವುದೇ ರಿಕ್ರಿಯೇಷನ್ ಕ್ಲಬ್ಬಿನ ಕಾರ್ಯಕ್ರಮಗಳು ನಿಂತು ಹೋದಂಥ ಸಂದರ್ಭದಲ್ಲಿ ನಮ್ಮ V ಗಣೇಶ್ ಸರ್ ಅವರು ನೇತೃತ್ವ ವಹಿಸಿ ಇದರ ಕಾರ್ಯದರ್ಶಿಯನ್ನು ಪಡ್ಕೊಂಡು ಅವರು ಬಹಳ ಯಶಸ್ವಿಯಾಗಿ ಈ ರಿಕ್ರಿಯೇಷನ್ ಕ್ಲಬ್ಬಿಗೆ ಮರುಜೀವ ಕೊಟ್ಟವರು. ಈಗ ನಿವೃತ್ತರಾಗಿದ್ದಾರೆ. ಅವರು ಸದ್ಯ ಈಗ ಮುಂಡಾಜೆ ಪರಿಸರದಲ್ಲಿ ಒಬ್ಬ ಉತ್ತಮ ಕೃಷಿಕ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ದೊಡ್ಡ ಜಮೀನಿದೆ,
ಸುಮಾರು ಕೃಷಿಯನ್ನು ಕೊಡ್ತಾ ಅವರು ತನ್ನ ಹಳ್ಳಿಯಲ್ಲಿ ತನ್ನ ಜೀವನವನ್ನು ಸಾಗ್ತಾ ಇದ್ದಾರೆ. ಅವರು ನಮ್ಮ ಒಂದು ಈ ಒಂದು ಪ್ರೀತಿಯ ಆಹ್ವಾನಕ್ಕೆ ಹೋಗೊಟ್ಟು ನಮ್ಮ ಈ ಸಮಾರಂಭದಲ್ಲಿ ಸಾಕ್ಷೀಭೂತರಾಗಿದ್ದಾರೆ. ಅವರಿಗೆ ನಾನು ಈ ಒಂದು ಸಮಾರಂಭಕ್ಕೆ ರಿಕ್ರಿಯೇಷನ್ ಕ್ಲಬ್ಬಿನ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಒಂದು ಶ್ರೀ ವಿ ಗಣೇಶ್ ಅವರನ್ನು ಮೈಲಾರಪ್ಪ ಕಾಂಬ್ಳಿ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಒಂದು ಸಮಾರಂಭದಲ್ಲಿ ನಮ್ಮ ಕ್ಯೂ ವಿಭಾಗದ ಉಪಾಧೀಕ್ಷಕರಾದಂಥ ಓ ಮಹೇಶ್ವರ್ ಅವರು ಈ ಒಂದು ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ. ಅವರಿಗೆ ನಾನು RMS ರಿಕ್ರಿಯೇಷನ್ ಕ್ಲಬ್ನ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅವರಿಗೆ ಸುಲ್ತಾನ್ ಮನ್ಸೂರ್ ಅವರು ಹೂಗುಚ್ಛ ನೀಡಿ ಸ್ವಾಗತ ಮಾಡಬೇಕಾಗಿ ನಾನು ಕೇಳಿಕೊಡ್ತಾ ಇದ್ದೀನಿ. ಹಾಗೆಯೇ ಇನ್ನೋರ್ವ ನಮ್ಮ ಈ ಸಮಾರಂಭದ ಮುಖ್ಯ ಅತಿಥಿಯಾದಂಥ RMS ಕ್ಯೂ ವಿಭಾಗದ ಉಪ ಅಧೀಕ್ಷಕರಾದಂಥ ಮೆಲ್ವಿನ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ನಾನು ರಿಕ್ರಿಯೇಷನ್ ಕ್ಲಬ್ಬಿನ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅವರಿಗೆ ಪ್ರಕಾಶ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅತಿಥಿ ಇನ್ನೋರ್ವ ಅತಿಥಿ ನಮ್ಮ ಪದನಿಮಿತ್ತ HR ಆದಂಥ LLG ಅಕೌಂಟೆಂಟ್ ಶಾಲಿನಿ ಮೇಡಮ್ ಅವರು ನಮ್ಮೊಂದಿಗಿದ್ದಾರೆ ಈ ಸಮಾರಂಭದಲ್ಲಿ. ಅವರಿಗೆ ರಿಕ್ರಿಯೇಷನ್ ಕ್ಲಬ್ಬಿನ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅವರಿಗೆ ಗೀತಾ ಮೇಡಮ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಸಮಾರಂಭಕ್ಕೆ ಹೊಸಕೂರಲ್ ಚಾನೆಲ್ನ ವಿದ್ಯಾಧರ್ ಶೆಟ್ಟಿ ಮತ್ತು ಬಳಗದವರು ನಮ್ಮ ಈ ಒಂದು ಇಡೀ ಕಾರ್ಯಕ್ರಮದ ಛಾಯಾಗ್ರಹಣವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಈ ಒಂದು ಸಮಾರಂಭಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಸಮಾರಂಭದ ಲೈಟಿಂಗ್ ಹಾಗೂ ಮ್ಯೂಸಿಕಲ್ ಇದರ ವ್ಯವಸ್ಥೆಯನ್ನು ನಮ್ಮ ರಿತೇಶ್ ನಾಯ್ಕ್ ಬಳಗದವರು ಮಾಡ್ತಾ ಇದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಸ್ಟೇಜಿನ ವ್ಯವಸ್ಥೆಯನ್ನು ನಿರ್ವಹಿಸುವಂಥ ನಮ್ಮ ಹರೀಶ್ ಅವರ ಬಳಗ ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇಲ್ಲಿ ಈ ಒಂದು ಸಮಾರಂಭಕ್ಕೆ ನಮ್ಮ ಆತ್ಮೀಯ ಕರೆಗೆ ಹೋಗೊಟ್ಟು ಬಂದಂಥ ಎಲ್ಲ ನಿವೃತ್ತ ಸಂಗಾತಿಗಳು ನಮ್ಮ ರಾಮಚಂದ್ರ ಇರಬಹುದು, ಅಲ್ಲಿ ಶಕುಂತಲಾ ಮೇಡಮ್, ಹಾಗೆಯೇ ಕೆಲವು ಜನ ಬಂದಿದ್ದೀರಾ. ನಿಮಗೆಲ್ಲರಿಗೂ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೂ ಹಾಗೆಯೇ ಅತಿಥಿಗಳಿಗೂ ಸ್ವಾಗತವನ್ನು ಕೋರುತ್ತಾ ಈ ಒಂದು ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸ್ತೇನೆ. ಸ್ವಾಗತಿಸಿದ ಶ್ರೀಯುತ ವಿಶ್ವನಾಥ್ ಸರ್, ನಿಮಗೂ ಕೂಡ ಪ್ರೀತಿಯ ಸ್ವಾಗತ. ಯಾವುದೇ ಒಂದು ಕಾರ್ಯಕ್ರಮ ಬಹಳ ಸೊಗಸಾಗಿ ಪ್ರಾರಂಭವಾಗಿ ಅಷ್ಟೇ ಸೊಗಸಾಗಿ ಮುಗಿಯಬೇಕಾದರೆ ದೇವರ ಅನುಗ್ರಹ ಮುಖ್ಯ. ಆ ಮೂಲಕ ನಾವೆಲ್ಲರೂ ದೇವರ ಸ್ತುತಿಗೆ ಕಿವಿಯಾಗುವ ಶ್ರೀಮತಿ ಪ್ರವೀಣಾ ಭಾಗವತ್ ಅವರು ವೇದಿಕೆ ಬಂದು ಪ್ರಾರ್ಥನೆಯನ್ನು ನಡೆಸಿಕೊಡಬೇಕಾಗಿ ವಿನಂತಿಸ್ತಿದ್ದೇನೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಈ ಒಂದು ದೇವರ ಸ್ತುತಿಗೆ ಭಾಗಿಯಾಗೋಣ. ಬಾರ ಬಾರ ಪ್ರಣಾಮ ಹೋ ಮಾಮ, ಬಾರ ಬಾರ ಪ್ರಣಾಮ ಹೋ. दिन के वैभव आप्रातों के हे विधाता हो तुम्ही. दिन के वैभव आप्रातों के हे विधाता हो तुम्ही. ज्ञान अधिविज्ञान दाता आदिदेव प्रणाम हो. बार बार प्रणाम हो मामा, बार बार प्रणाम हो. सूर्य देव दिनेश हे मामा, बार बार प्रणाम हो मामा, बार बार प्रणाम हो. हे जगत कर्ता
प्रणाम हो मम बार बार प्रणाम हो. ಹಾಗೆ ಬೆಳಕಿಗೊಬ್ಬ ದೇವರು ಅಗ್ನಿದೇವರು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವಂತಹ ಶ್ರೀಯುತ ಶ್ರೀನಾಥ್ ಸರ್ ಅವರ ಜೊತೆಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಈ ವೇದಿಕೆಯ ಮೇಲೆ ಮದುಮಗಳ ಅಲಂಕಾರದಲ್ಲಿ ಸಿಂಗಾರಗೊಂಡು ಕಾಯುತ್ತಿರುವಂತಹ ದೀಪದ ಕಡೆಗೆ ಗೌರವದ ಹೆಜ್ಜೆಯನ್ನಿಟ್ಟು ಇವತ್ತಿನ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಬೇಕೆಂದು ವಿನಂತಿಸುತ್ತಿದ್ದೇನೆ. ಆರೋಗ್ಯಂ ಧನ ಸಂಪದಃ ವೇದಿಕೆಯ ಮೇಲೆ ಅರಳುತ್ತಿರುವಂತಹ ಈ ದೀಪ ಏನುಂಟ ಇವತ್ತಿನ ಕಾರ್ಯಕ್ರಮ ಇನ್ನೂ ಸಂಭ್ರಮದಿಂದ ನಡೆಯಲಿ ಎಂಬ ಆಶಯದೊಟ್ಟಿಗೆ ಈ ಒಂದು ವೇದಿಕೆಯ ಮೇಲೆ ದೇವರ ಅನುಗ್ರಹ ಬೇಡಿಕೊಂಡು ದೀಪ ಬೆಳಗಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಮ್ಮ ಹಿರಿಯ ಹಂಚಪಾಲಕರು ಪ್ರಧಾನ ಅಂಚ ಕಚೇರಿ ಶ್ರೀಯುತ ಶ್ರೀನಾಥ್ ಸರ್ ಅವರು ಒಂದೆರಡು ಮಾತುಗಳನ್ನು ಹಾಡಬೇಕಾಗಿ ನಿಮ್ಮಲ್ಲಿ ನಾನು ವಿನಂತಿಸುತ್ತಿದ್ದೇನೆ. ಕಳೆದ ವರ್ಷ ನಮ್ಮ RMSನ ರಿಕ್ರಿಯೇಷನ್ ಕ್ಲಬ್ಬಿನ ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ವಿಶ್ವನಾಥ್ ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ನನ್ನನ್ನು ಬಹಳ ಪ್ರೀತಿಯಿಂದ ಕರೆದಿದ್ದರು. ಇನ್ವಿಟೇಷನಲ್ಲೂ ಕೂಡ ಹೆಸರನ್ನು ಹಾಕಿದರು. ಆದರೆ ನಾನು ಕಾರಣಾಂತರದಿಂದ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಈ ವರ್ಷ ಮತ್ತೆ ಅವರು ಪ್ರೀತಿಯಿಂದ ಕರೆದು ಇನ್ವಿಟೇಷನಲ್ಲಿ ಹೆಸರು ಹಾಕಿ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ನನ್ನನ್ನು ಇನ್ವೈಟ್ ಮಾಡಿದರು. ಸಾಮಾನ್ಯವಾಗಿ ಒಂದು ಸಲ ಕರೆದು ಬಾರದೇ ಇರೋ ಅತಿಥಿಗಳನ್ನು ಮತ್ತೆ ಕರೆಯೋದಿಲ್ಲ. ಆದರೆ ನೀವು ನನ್ನ ಮೇಲೆ ಬೇಸರ ಇಟ್ಟುಕೊಳ್ಳದೆ ಪುನಃ ಕರೆದದ್ದರಿಂದ ನನಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ಸಿಕ್ಕಿದೆ. ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ಈ ವರ್ಷ ನಮಗೆ ಪೋಸ್ಟಲ್ ಸೈಡಿಗೆ ಇದು ಬಹಳ ಪ್ರಸ್ತುತವಾದಂಥ ಕಾರ್ಯಕ್ರಮ. ಯಾಕೆಂದರೆ ಮೊದಲು RMS ಅಂತೇಳಿ ಹೇಳಿದರೆ ನಮ್ಮ ಕಣ್ಣೆದುರಿಗೆ ಬರ್ತಾ ಇದ್ದದ್ದು ರೈಲ್ವೆ ಸ್ಟೇಷನಿನ ಕ್ಯಾಂಪಸ್ಸಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ನಮ್ಮ ಎಲ್ಲ RMSನ ಕಚೇರಿಗಳು. NSH ಒಂದು ಇಲ್ಲಿತ್ತು. ಆದರೆ ಇವತ್ತು ಸುಮಾರು 75% RMSನ ಕಚೇರಿಗಳು ನಮ್ಮ ಪ್ರಧಾನ ಅಂಚೆ ಕಚೇರಿಯ ಕ್ಯಾಂಪಸ್ನಲ್ಲೇ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಒಂದು ಥರ ನೆರೆಮನೆಯವರೀಗ, ಇಲಾಖೆ ಒಂದೇ ಆದರೂ 2 ನೆರೆಮನೆಯವರು. ಯಾಕೆ ಅಂತೇಳಿ ಹೇಳಿದರೆ ನಮಗೆ ಬ್ಯಾಗುಗಳು ಖಾಲಿಯಾದಾಗ ನಾವು ನಮ್ಮ ನೆರೆಮನೆ ನಿಮ್ಮ ಹತ್ರ ಬಂದು ಕೇಳೋದು, ನಿಮಗೆ ಏನಾದರೂ ಬೇಕಿದ್ದರೆ ನಮ್ಮ ಹತ್ರ ತಗೊಳ್ಳೋದು. ಸೊ ಈ ಥರ ಒಂದು ಕೋಆರ್ಡಿನೇಷನ್ ಇದ್ದರೆ ಮಾತ್ರ ಇಲ್ಲಿ ಒಂದು ಒಳ್ಳೆಯ ವಾತಾವರಣ ಇರಲಿಕ್ಕೆ ಸಾಧ್ಯ. ಹಾಗೆ ಒಂದು ನೆರೆಮನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ನನಗೆ ಮನೆಯಲ್ಲೇ ಸಿಕ್ಕಿದೆ ಅಂತೇಳಿ ಹೇಳ್ಬೋದು. ನನಗೆ RMSಗೆ ನಾನು ರಿಕ್ರೂಟ್ಮೆಂಟ್ PA ಇರುವಾಗಲೇ ಕೂಡ ಅರ್ಜಿ ಹಾಕಿದ್ದೆ, ಸೆಲೆಕ್ಷನ್ ಆಗಲಿಲ್ಲ ಆಗಿತ್ತು. ನಂತರ IP ASP ಕ್ಯಾಡರಲ್ಲೂ ಕೂಡ ಒಮ್ಮೆ ಕೂಡ RMSಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ಕಲಿಲ್ಲ. ನನಗೆ RMSನಲ್ಲಿ ಮೊದಲನೇ ಸಹಿ ಹಾಕುವ ಅವಕಾಶ ಸಿಕ್ಕಿದ್ದು SRM ಸರ್ ರಜೆ ಹೋದಾಗ ಮೊನ್ನೆ. ಅಲ್ಲಿಯವರೆಗೆ ನಾನು ಒಂದು ಸಲವೂ ಕೂಡ RMSನ ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸಲಿಲ್ಲ ಆಗಿತ್ತು. ಅದಕ್ಕಿಂತ ಮೊದಲೊಮ್ಮೆ ಸರ್ ರಜೆ ಹೋದಾಗ ಚಾರ್ಜ್ ಬಂದಿತ್ತು, ಆದರೆ ನಾನು ಬರಲಿಲ್ಲ ಆಗಿತ್ತು ಆಫೀಸಿಗೆ. ಮೊನ್ನೆ 4 ದಿನದಲ್ಲಿ ಒಂದು 2 ದಿನ ಬರುವ ಅವಕಾಶ ಸಿಕ್ಕಿತ್ತು. ಈ ರಿಕ್ರಿಯೇಷನ್ ಕ್ಲಬ್ಬಿನ ಆ್ಯಕ್ಟಿವಿಟೀಸ್ಗಳು ನಮ್ಮ ಏಕತಾನತೆ, ಕೆಲಸದ ಏಕತಾನತೆ ಅನ್ನೋದು ಹೇಗಾಗ್ತದೆ ಅಂತೇಳಿ ಹೇಳಿದರೆ, ಈಗ ಮಾತನಾಡ್ತಾ ಮೆಲ್ವಿನ್ ಹೇಳಿದರು, ಸರ್ ಇದೆಲ್ಲ ಸಾಯಂಕಾಲ ಆಗ್ತಿದ್ದ ಹಾಗೆ ಪುನಃ ನಾವಿಲ್ಲಿ ಸೆಟ್ಟಲ್ಲಿ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಹೇಳಿ. ಇದು ಒಂದು ಕೆಲಸದ ಒತ್ತಡದಿಂದ ಹೊರಗೆ ಬಂದು ಒಂದು ಸ್ವಲ್ಪ ಹೊತ್ತು ಮನಸ್ಸನ್ನು ರಿಫ್ರೆಶ್ ಮಾಡಿಕೊಳ್ಳಿಕ್ಕೆ ಇರುವಂಥ ಒಂದು ಅವಕಾಶ ರಿಕ್ರಿಯೇಷನ್ ಕ್ಲಬ್ಬಿನ ಆ್ಯಕ್ಟಿವಿಟೀಸ್ಗಳು. ನಾನು ಮೊನ್ನೆ ಒಮ್ಮೆ ವೆಬ್ಸೈಟ್ನಲ್ಲಿ ನೋಡಿದೆ, ಇಂಡಿಯಾದಲ್ಲಿ ರಿಕ್ರಿಯೇಷನ್ ಆ್ಯಕ್ಟಿವಿಟೀಸ್ಗಳು ಯಾವಾಗ ಸ್ಟಾರ್ಟ್ ಆದವು ಅಂತೇಳಿ ಹೇಳಿ. ಜಗತ್ತಿನ ಇತಿಹಾಸದಲ್ಲಿ ಬಹಳ ಹಳೆಯ ಕಾಲದಿಂದಲೂ ಕೂಡ, ನಾಗರಿಕತೆ ಡೆವಲಪ್ ಆದ ಕಾಲದಿಂದಲೂ ಕೂಡ ರಿಕ್ರಿಯೇಷನ್ ಆ್ಯಕ್ಟಿವಿಟೀಸ್ಗಳು ಕಂಡು ಬಂದಿದ್ದವು. ಯಾಕಂತ ಹೇಳಿದರೆ ಮನುಷ್ಯ ಕೆಲಸ ಮಾಡ್ತಾ ಇದ್ದಾಗ ಮೊದಲು ಫಸ್ಟು ಮನುಷ್ಯ ಜನಾಂಗ ಸ್ಟಾರ್ಟ್ ಆದಾಗ ಆಹಾರ ಮಾತ್ರ ಮನುಷ್ಯನ ಗುರಿಯಾಗಿತ್ತು. ನಂತರ ಮನುಷ್ಯ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆದ ನಂತರ ಮನುಷ್ಯನಿಗೆ ರಿಕ್ರಿಯೇಷನ್ ಬೇಕು ಅನಿಸಿತ್ತು. ಸೊ ಬಹಳ ಹಳೆಯ ನಾಗರಿಕತೆ, ಸಿಂಧು ನಾಗರಿಕತೆಯಲ್ಲೂ ಕೂಡ ಇದರ ಬಗ್ಗೆ ನಾವು ನೋಡ್ಬೋದು, ವೇದಗಳ ಕಾಲದಲ್ಲೂ ಕೂಡ ನೋಡ್ಬೋದು. ಎಲ್ಲ ಕಡೆಗಳಲ್ಲಿ ಒಂದಲ್ಲ ಒಂದು ಥರದ ರಿಕ್ರಿಯೇಷನ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇವೆ. ಆದರೆ
ಪೋಸ್ಟಲ್ ಡಿಪಾರ್ಟ್ಮೆಂಟು ಒಂದು ಲೆಕ್ಕದಲ್ಲಿ ನಾವು ಲಕ್ಕಿ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಈ ರಿಕ್ರಿಯೇಷನ್ ಕ್ಲಬ್ ಅನ್ನೋದು ಒಂದು ಆರ್ಗನೈಸ್ಡ್ ರೀತಿಯಲ್ಲಿ ಇರುವಂಥದ್ದು ನಮ್ಮ ಡಿಪಾರ್ಟ್ಮೆಂಟಿನಲ್ಲಿ. ನೀವು ಬೇರೆ ಬೇರೆ ಇಲಾಖೆಗಳನ್ನು ನೋಡಿದರೆ ಈ ಥರ ಒಂದು ಸ್ಟ್ರಕ್ಚರ್ಡ್ ಆಗಿ ಆರ್ಗನೈಸ್ಡ್ ಆಗಿ ಇಲ್ಲ. ಯಾವುದೋ ಒಂದು ಕಚೇರಿಯಲ್ಲಿ ಕೆಲವು ಆ್ಯಕ್ಟಿವ್ ಇರುವವರು ಒಂದು ಸಂಘಟನೆ ಹೀಗೆ ಮಾಡಿಕೊಂಡು ಕೆಲವು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸ್ತಾ ಇರ್ಬೋದು. ಆದರೆ ಪೋಸ್ಟಲ್ ರಿಕ್ರಿಯೇಷನ್ ಕ್ಲಬ್ಗಳು ಹೆಡ್ ಪೋಸ್ಟ್ ಆಫೀಸ್ಗಳಲ್ಲಿ ಅಥವಾ RMS ರಿಕ್ರಿಯೇಷನ್ ಕ್ಲಬ್ಗಳು RMS ಆಫೀಸ್ನಲ್ಲಿ ಬಹಳ ಒಂದು ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಮಾಡುವ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಒಂದು ಲೀಡರ್ಶಿಪ್ಪನ್ನು ಕ್ವಾಲಿಟಿಯನ್ನು ಬೆಳೆಸಿಕೊಳ್ಳುವಂಥ ಅವಕಾಶ, ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಅದರಲ್ಲಿ ಒಂದು ಟ್ಯಾಲೆಂಟನ್ನು ವ್ಯಕ್ತಪಡಿಸುವಂಥ ಅವಕಾಶ ಇರ್ಬೋದು, ಲಲಿತ ಕಲೆಗಳಲ್ಲಿ ಇರ್ಬೋದು, ಸಾಹಿತ್ಯದಲ್ಲಿ ಇರ್ಬೋದು, ಅದೆಲ್ಲದಕ್ಕೆ ಕೂಡ ಒಂದು ಅವಕಾಶ ಕೊಡುವಂಥದ್ದು ಒಂದು ಪೋಸ್ಟಲ್ ರಿಕ್ರಿಯೇಷನ್ ಕ್ಲಬ್ ಅಥವಾ RMS ರಿಕ್ರಿಯೇಷನ್ ಕ್ಲಬ್ಗಳು. ಸೊ ಇದರಲ್ಲಿ ನಾವು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡುವಂಥದ್ದು ನಮ್ಮ ವ್ಯಕ್ತಿತ್ವವನ್ನು ವಿಕಸನಗೊಳಿಸಲಿಕ್ಕೆ ಬಹುಶಃ ಅಂಚೆ ಇಲಾಖೆಯಲ್ಲಿ RMSನಲ್ಲಿ ಭಾಳಷ್ಟು ಇದು ಅವಕಾಶವನ್ನು ಕೊಡ್ತಾ ಇದೆ. ಇವತ್ತು ಏನಾಗ್ತಾ ಇದೆ ಅಂತೇಳಿ ಹೇಳಿದರೆ, ವರ್ಕ್ ಲೈಫ್ ಬ್ಯಾಲೆನ್ಸ್ನಲ್ಲಿ ನಾವು ಎಲ್ಲಿಯೋ ಒಂದು ಕಡೆ ತಪ್ತಾ ಇದ್ದೇವೆ ಅಂತೇಳಿ ಹೇಳಿ ಅನಿಸ್ತದೆ. ಅಂದರೆ ಎಲ್ಲಿಯೋ ಒಂದು ಕಡೆ ತುಂಬ ಕೆಲಸದ ಒತ್ತಡ ಅನಿಸ್ತದೆ. ಸೊ ನಮಗೆ ವೈಯಕ್ತಿಕವಾದಂತಹ ಜೀವನದಲ್ಲಿ ವೈಯಕ್ತಿಕವಾದಂತಹ ಒಂದು ಸಂತೋಷ ಇದು ಕಡಿಮೆ ಆಗ್ತಾ ಹೋಗ್ತದೆ. ಅದಕ್ಕೆ ಏನು ಕಾರಣ ಅಂತೇಳಿ ಹೇಳಿ ಸಾಕಷ್ಟು ಅಧ್ಯಯನಗಳು ಭಾರತದಲ್ಲಿ ಕೂಡ ನಡೆದಿದೆ. ಒಂದು ಹ್ಯಾಪಿನೆಸ್ ರೇಷಿಯೋ ಅಂತೇಳಿ ಹೇಳಿ ಒಂದು ಪ್ರತಿ ವರ್ಷ ಜಗತ್ತಿನಲ್ಲಿ ಅತ್ಯಂತ ಖುಷಿಯಾಗಿರುವ ರಾಷ್ಟ್ರಗಳು ಯಾವುದು ಅಂತೇಳಿ ಹೇಳಿ ಅದು ಬೇರೆ ಬೇರೆ ಮಾನದಂಡಗಳ ಆಧಾರದಲ್ಲಿ ಒಂದು ಸಂಸ್ಥೆ ಸಮೀಕ್ಷೆಯನ್ನು ಮಾಡ್ತದೆ. ನಮ್ಮ ದೇಶ 143 ರಾಷ್ಟ್ರಗಳನ್ನು ತೆಗೆದುಕೊಂಡ್ರೆ ಅದರಲ್ಲಿ 126ನೇ ಸ್ಥಾನದಲ್ಲಿದೆ. ಫಿನ್ಲೆಂಡ್ ದೇಶ ಕಳೆದ ಹಲವಾರು ವರ್ಷಗಳಿಂದ ಮೊದಲನೇ ಸ್ಥಾನವನ್ನು ಕಾಪಾಡಿಕೊಂಡು ಬರ್ತಾ ಇದೆ. ನಾವು ಕಳೆದ ವರ್ಷ 125ನೇ ಸ್ಥಾನದಲ್ಲಿದ್ದೇವೆ 2023ರಲ್ಲಿ. 2024ರಲ್ಲಿ 126ನೇ ಸ್ಥಾನಕ್ಕೆ ಹೋಗಿದ್ದೇವೆ. ಸೊ ಇದಕ್ಕೆ ಯಾವುದೇ ನಿರ್ದಿಷ್ಟವಾದ ಕಾರಣಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಸಾಮಾಜಿಕ ವ್ಯವಸ್ಥೆಗಳಿರ್ಬೋದು, ಆರ್ಥಿಕ ವ್ಯವಸ್ಥೆ ಇರ್ಬೋದು, ಕೌಟುಂಬಿಕ ವ್ಯವಸ್ಥೆ ಇರ್ಬೋದು, ಕೆಲಸ ಮಾಡುವ ರೀತಿಗಳಿರ್ಬೋದು, ಕೆಲಸವನ್ನು ನಾವು ಸ್ವೀಕರಿಸಿದಂಥ ರೀತಿ ಇರ್ಬೋದು, ಇದೆಲ್ಲವೂ ಕೂಡ ಪರಿಣಾಮ ಆಗಿ ನಮ್ಮ ಹ್ಯಾಪಿನೆಸ್ ಅನ್ನೋದು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಲೇ ಇದೆ. ಸೊ ಈ ಹ್ಯಾಪಿನೆಸ್ ಕಡಿಮೆ ಆಗೋದ್ರಿಂದ ಏನಾಗ್ತದೆ ಅಂತೇಳಿ ಹೇಳಿದರೆ, ನಾವು ಕೆಲಸ ಮಾಡುವಾಗ ಹೆಚ್ಚು ಕೆಲಸ ಮಾಡುವ ಸಂದರ್ಭಗಳಲ್ಲಿ ಮನೆ ನೆನಪಿ ಬರ್ತದೆ, ಮನೆಯಲ್ಲಿ ಇದ್ದಾಗ ಕಚೇರಿ ನೆನಪಿ ಬರ್ತದೆ. ಸೊ ನಾವು ಮನೆಯಲ್ಲಿಯೂ ಖುಷಿಯಾಗಿರುವುದಿಲ್ಲ, ಕಚೇರಿಯಲ್ಲೂ ಖುಷಿಯಾಗಿರುವುದಿಲ್ಲ. ಇದು ನಮ್ಮ ವರ್ಲ್ಡ್ ಲೆವೆಲಲ್ಲಿ ಅಂದರೆ ಪ್ರಪಂಚ ಮಟ್ಟದಲ್ಲಿ ನಮ್ಮ ಹ್ಯಾಪಿನೆಸ್ ಕುಸಿಲಿಕ್ಕೆ ಇದು ಕೂಡ ಒಂದು ಕಾರಣ. ಅದಕ್ಕೋಸ್ಕರ ನಾವು ಇತ್ತೀಚೆಗೆ ಮೀಡಿಯಾದಲ್ಲಿ ಇದರ ಬಗ್ಗೆ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಸೊ ಕೆಲಸ ಎಷ್ಟೇ ಇದ್ದರೂ ಕೂಡ ಅದನ್ನು ನಾವು ಮಾಡಲೇಬೇಕು. ಅದು ನಮ್ಮ ವೈಯಕ್ತಿಕವಾದಂಥ ಜವಾಬ್ದಾರಿ, ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಮ್ಮ ಜವಾಬ್ದಾರಿ. ಆದರೆ ಕೆಲಸವನ್ನು ಕೂಡ ಖುಷಿಯಾಗಿ ಮಾಡುವ, ಮನೆಗೆ ಹೋದ ಮೇಲೆ ಕೆಲಸದ ವಿಷಯದ ಬಗ್ಗೆ ಚಿಂತೆ ಮಾಡದೆ, ಕೆಲಸ ಮಾಡುವಾಗ ಮನೆಯ ವಿಷಯದ ಬಗ್ಗೆ ಚಿಂತೆ ಮಾಡದೆ ಒಂದು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ಗಳನ್ನು ನಾವು ಮಾಡಿಕೊಂಡ್ರೆ ಬಹುಶಃ ನಾವು ಇನ್ನೂ ಹೆಚ್ಚು ದಿನಗಳನ್ನು ಖುಷಿಯಾಗಿ ಕಳೀಲಿಕ್ಕೆ ಸಾಧ್ಯ ಆಗ್ಬೋದು. ಇತ್ತೀಚೆಗೆ ಕಾರ್ಕಳದಲ್ಲಿ ಒಬ್ಬರು ಶಿಕ್ಷಣ ತಜ್ಞರು ಒಂದು ಭಾಷಣದಲ್ಲಿ ಹೇಳಿದರು, ಅಂದರೆ ಮನುಷ್ಯ ಎಷ್ಟೆಲ್ಲ ಮಾಡಿದರೂ ಕೂಡ ಮನುಷ್ಯ ಎಷ್ಟು ದಿನ ಬದುಕ್ತಾರೆ, 100 ವರ್ಷ ಆಯುಷ್ಯ ಅಂತೇಳಿ ಹೇಳಿ ನಾವು ತೆಗೆದುಕೊಂಡದ್ದೇ ಹೌದಾದರೆ ನಾವು ಬದುಕುವುದು 36,500 ದಿನಗಳು ಮಾತ್ರ. 365 × 100 36,500 ದಿನಗಳು ಮಾತ್ರ. ಆದರೆ ಇವತ್ತು ಎಲ್ಲರೂ 100 ವರ್ಷ ಬದುಕುವುದಿಲ್ಲ. ಬೇರೆ ಬೇರೆ ಕಾರಣಗಳಿಂದ ಕಾಯಿಲೆಗಳು, ಬೇರೆ ಬೇರೆ ಸವಾಲುಗಳು, ಇದರಲ್ಲಿಂದಾಗಿ ಸಾಧಾರಣ ಒಂದು 80 ವರ್ಷ ಆಯುಷ್ಯ ಅಂತೇಳಿ ನಾವು ತೆಗೆದುಕೊಂಡ್ರೆ ನಮಗೆ ಸಿಕ್ಕುವಂತಹ ಒಟ್ಟು ದಿನಗಳು 29,200 ದಿನಗಳು ಮಾತ್ರ ನಾವು ಬದುಕುವುದು. ಈ 29,200 ದಿನಗಳಲ್ಲಿ ಸಾಧಾರಣ 22 ವರ್ಷ ನಮ್ಮ ಎಜುಕೇಷನ್ ನಾವು ಕಲೀಲಿಕ್ಕೆ ಕೆಲಸಕ್ಕೆ ಸೇರುವುದಕ್ಕಿಂತ ಮೊದಲು ಸಾಧಾರಣ ಒಂದು 22 ವರ್ಷ ಕಳೆದೋಗ್ತದೆ. ಅಂದರೆ ಈ ಲೆಕ್ಕಾಚಾರ ಅವರು ಕೊಡಲಿಲ್ಲ, ನಾನು ಇದನ್ನು ಫರ್ದರ್ ಮಾಡ್ತಾ ಹೋದದ್ದು. ಅವರು 36,500 ದಿನ ಅಂತ ಹೇಳಿದ ಮೇಲೆ ನನಗೆ ಸ್ವಲ್ಪ ಇದರ ಬಗ್ಗೆ ಆಸಕ್ತಿ ಹುಟ್ಟಿತು. ಸೊ 22 ವರ್ಷ ನಾವು ಕಳೆದರೆ 8,030 ದಿನಗಳು ನಮ್ಮ ಎಜುಕೇಷನಿನಲ್ಲೇ ಹೋಯಿತು. ನಂತರ ರಿಟೈರ್ಡ್ 60ನೇ ವರ್ಷಕ್ಕೆ ಆದರೆ ನಾವು ಗೌರ್ಮೆಂಟ್ ಎಂಪ್ಲಾಯೀಸನ್ನು ಕಾನ್ಸಂಟ್ರೇಟ್ ಮಾಡಿ ಹೇಳಿದರೆ ಮತ್ತೆ 20 ವರ್ಷ ಅದು ನಮ್ಮ ಕೈಯಲ್ಲಿಲ್ಲ. ನಾವು ಖುಷಿಯಾಗಿರೋದು ನಮ್ಮ ಆರೋಗ್ಯದ ಮೇಲೆ ನಿಂತಿದೆ, ನಮ್ಮ ಮಕ್ಕಳ ಮೇಲೆ ನಿಂತಿದೆ, ನಮ್ಮ ಕುಟುಂಬದ ಮೇಲೆ ನಿಂತಿದೆ. ಸೊ 60 ರಿಂದ 80 ವರ್ಷ ಹ್ಯಾಪಿನೆಸ್ ನಾಟ್ ಗ್ಯಾರಂಟೀಡ್, ಅದು ನಮ್ಮ ಅದೃಷ್ಟ, ಮತ್ತು ಅದು ಹೇಗಾಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಸೊ ಈ ಕೆಲಸಕ್ಕೆ ಸೇರಿದ 60ನೇ ವರ್ಷದಿಂದ 60ನೇ ವರ್ಷದವರೆಗೆ ನಾವು ಒಂದು 30 ವರ್ಷ ಕೆಲಸ ಮಾಡ್ತೇವೆ ಅಂತೇಳಿ ಎವರೇಜ್ ತೆಗೆದುಕೊಂಡ್ರೆ ನಮಗೆ ಸಿಕ್ಕುವುದು 10,950 ದಿನಗಳು ಮಾತ್ರ.
ಈ 10,950 ದಿನಗಳನ್ನು ನಾವೇನಾದರೂ ಖುಷಿಯಾಗಿ ಇಟ್ಕೊಳ್ಳದೆ ಹೋದರೆ ಬಹುಶಃ ನಮ್ಮ ಲೈಫಿನಲ್ಲಿ ನಾವು ಹ್ಯಾಪಿನೆಸ್ ರ್ಯಾಂಕಿಂಗಿನಲ್ಲಿ ಯಾವ ಸ್ಥಾನವನ್ನು ಗಳಿಸಲಿಕ್ಕೆ ಸಾಧ್ಯವಿಲ್ಲ. 143ಕ್ಕಿಂತ ಕೆಳಗೆ ಏನಾದರೂ ಇದ್ದರೆ ಅದಕ್ಕೆ ಕೂಡ ನಾವು ಹೋಗ್ಬೋದು. ಸೊ ಫಿಲಿಪೈನ್ಸ್ ನಮ್ಮ ಫಿನ್ಲೆಂಡ್ ದೇಶದವರು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವರು ಪ್ರತಿ ಕ್ಷಣವೂ ಕೂಡ ಪ್ರತಿ ದಿನವೂ ಕೂಡ ಖುಷಿಯಾಗಿರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಖುಷಿ ಅಂದರೆ ಕಾನೂನಿನ ವ್ಯಾಪ್ತಿಯಲ್ಲಿಯೇ ಅವರು ಒಂದು ಸ್ವಸ್ಥವಾದ ಆರೋಗ್ಯ ಸ್ಥಿತಿ, ಸ್ವಸ್ಥವಾದ ಮಾನಸಿಕ ಸ್ಥಿತಿ, ಸ್ವಸ್ಥವಾದಂತಹ ಸಾಮಾಜಿಕ ಸ್ಥಿತಿಗಳನ್ನು ಮೇಂಟೈನ್ ಮಾಡುವ ಮೂಲಕ ಅವರು ಖುಷಿಯಾಗಿರುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಸೊ ಈಗ ನಾವು ನಮಗೆ ಇರುವ ಈ 10,950 ದಿನಗಳಲ್ಲಿ ವರ್ಷಕ್ಕೆ ಒಂದು ದಿನ ಆದರೂ ಈ ಥರ ರಿಕ್ರಿಯೇಷನ್ ಕ್ಲಬ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದರೆ ಸೊ 30 ದಿನ ನಾವು ಈ ಥರ ಖುಷಿಯಾಗಿರ್ತೇವೆ ಅಂತೇಳಿ ಹೇಳ್ಬೋದು. ಇನ್ನು ಉಳಿದ ದಿನ ಕೆಲಸದಲ್ಲೇ ಇರ್ತೇವೆ. ಸೊ ಕೆಲಸದಲ್ಲಿ ಇದ್ದಾಗ ಕೂಡ ನಾವು ನಮ್ಮ ಮನಸ್ಸನ್ನು ಖುಷಿಯಾಗಿಟ್ಟುಕೊಂಡು ನಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ನಮ್ಮ ಗ್ರಾಹಕರ ಜೊತೆಯಲ್ಲಿ ಖುಷಿಯಾಗಿ ಇದ್ದದ್ದೇ ಹೌದಾದರೆ ಬಹುಶಃ ನಾವು 126ನೇ ಪ್ಲೇಸಿನಿಂದ ಸ್ವಲ್ಪ ಮೇಲೆ ಬರ್ಬೋದು ನಾವು. ಯಾಕಂತೇಳಿ ಹೇಳಿದರೆ ಆ ಪ್ರಥಮ ಸ್ಥಾನದಲ್ಲಿ ಬಂದ ದೇಶವನ್ನು ನಾವು ಸರಿಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ನನ್ನ ವೈಯಕ್ತಿಕವಾದ ಅನಿಸಿಕೆ. ಹಾಗೆ ಈ ಯಾಂತ್ರಿಕ ಬದುಕು ಹೇಗೆ ಆಗ್ತಾ ಇದೆ ಅನ್ನೋ ಬಗ್ಗೆ ಎಂಡಮೂರಿ ವೀರೇಂದ್ರನಾಥ್ ಅವರ ಈ ನಂಬರ್ 1 ಆಗುವುದು ಹೇಗೆ ಅನ್ನುವಂಥ ಒಂದು ಪುಸ್ತಕದಲ್ಲಿ ಬಹಳ ಚೆನ್ನಾಗಿ ಒಂದು 2 ಲೈನಿನಲ್ಲಿ ಅವರು ಬರೆದಿದ್ದಾರೆ. ಈಗ ಏನಾಗ್ತಾ ಇದೆ ಅಂತೇಳಿ ಹೇಳಿದರೆ ರಸ್ತೆಗಳು ಅಗಲ ಆಗ್ತಾ ಇದೆ, ಮನಸ್ಸು ಕಿರಿದಾಗ್ತಾ ಇದೆ. ರಸ್ತೆಗಳ ಹದ್ದುಗಳನ್ನು ದಾಟಿ ಚಂದ್ರಮಂಡಲಕ್ಕೆ ಹೋಗುತ್ತೇವೆ, ರಸ್ತೆ ದಾಟಿ ಎದುರಿಗಿರುವ ಸ್ನೇಹಿತನ ಹತ್ತಿರ ಮಾತನಾಡುವುದಿಲ್ಲ. ವೇಗವಾಗಿ ತಿನ್ನಲು ಫಾಸ್ಟ್ ಫುಡ್ ಸೆಂಟರ್ಗಳಿವೆ, ಆದರೆ ನಮಗೆ ಮಾತ್ರ ತಿನ್ನಲೇ ಸಮಯವಿಲ್ಲ. ಸೊ ಈ ತರಹದ ಯಾಂತ್ರಿಕತೆಯಿಂದ ಹೊರಗೆ ಬಂದು ಸ್ವಲ್ಪ ನಾವು ನಮ್ಮ ಇಷ್ಟದ ಕ್ಷೇತ್ರ, ಅದು ಸ್ಪೋರ್ಟ್ಸ್ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಲಲಿತ ಕಲೆಗಳಿರ್ಬೋದು, ಕನಿಷ್ಠ ಟಿ ವಿ ನೋಡಿದರೂ ಆಗ್ಬೋದು, ಯಾವುದಾದ್ರೂ ಒಂದರಲ್ಲಿ ನಾವು ಖುಷಿಯಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹೇಳಿದರೆ ನಮ್ಮ ಆ ಖುಷಿ ಹತ್ತಿರದವನಿಗೂ ಕೂಡ ಖುಷಿಯನ್ನು ಕೊಡ್ತದೆ. ಈಗ ನಮ್ಮ ಹತ್ತಿರದಲ್ಲಿ ನಾವು ಯಾರನ್ನು ಖುಷಿಯಾಗಿರುವವರನ್ನೇ ನೋಡಲಿಕ್ಕೆ ಇಷ್ಟಪಡ್ತೇವೆ. ನಮ್ಮ ಹತ್ತಿರದಲ್ಲಿ ಕೂತು ಒಬ್ಬರು ದಿನ ಅಳ್ತಾ ಇದ್ದರೆ ನಾವು ಸ್ವಲ್ಪ ಗ್ಯಾಪ್ ಮೇಂಟೈನ್ ಮಾಡ್ತೇವೆ, ಅವ್ರ ಹತ್ರ ಹೋದರೆ ಅಳ್ತಾರೆ ಅಂತೇಳಿ ಹೇಳಿ. ಸೊ ಅದೇ ಖುಷಿಯಲ್ಲಿ ಇರುವವರ ಹತ್ತಿರ ಹೋಗಿ ಮಾತನಾಡ್ತೇವೆ. ಹಾಗಾಗಿ ನಮ್ಮ ಹತ್ತಿರದವರಿಗೂ ನಾವು ಖುಷಿಯನ್ನು ಹರಡ್ತೇವೆ, ನಮ್ಮ ಕುಟುಂಬದವರಿಗೂ ಖುಷಿಯನ್ನು ಕೊಡ್ತೇವೆ, ನಮ್ಮ ಸಹೋದ್ಯೋಗಿಗಳಿಗೂ ಕೂಡ ಅದರಿಂದ ಖುಷಿ ಸಿಗ್ತದೆ. ಸೊ ಅಂತಹ ಪ್ರಯತ್ನದಲ್ಲಿ ಈ ರಿಕ್ರಿಯೇಷನ್ ಕ್ಲಬ್ಬಿನ ಈ ಒಂದು ವಾರ್ಷಿಕೋತ್ಸವಗಳು ಖಂಡಿತವಾಗಿ ಒಂದು ಉತ್ತಮ ಗುರಿಯನ್ನು ಹೊಂದಿರುವಂತಹ ಕಾರ್ಯಕ್ರಮ. ನಿಮ್ಮಲ್ಲೂ ಕೂಡ ಭಾಳಷ್ಟು ಪ್ರತಿಭಾವಂತರಿದ್ದೀರಿ. ಸುಲ್ತಾನ್ ಅವರು ಸಾಹಿತ್ಯದಲ್ಲಿ ಭಾಳಷ್ಟು ಸಾಧನೆ ಮಾಡ್ತಾ ಇದ್ದಾರೆ. ಅವರ ಇತ್ತೀಚೆಗಷ್ಟೇ ಅವರಿಗೊಂದು ಶ್ರೇಷ್ಠವಾದಂಥ ಒಂದು ಪ್ರಶಸ್ತಿ ಕೂಡ ಸಾಹಿತ್ಯಿಕವಾಗಿ ಬಂದಿತ್ತು. ಹಾಗೆ ನನಗೆ ಮತ್ತೆ ನಿಮ್ಮಲ್ಲಿ ಗೊತ್ತಿರೋದು ಜ್ಯೋತಿ ಮೇಡಮ್ ಅವರು ಭಾಳಷ್ಟು ಪುಸ್ತಕಗಳನ್ನು ಓದ್ತಾರೆ, ಭಾಳ ಒಳ್ಳೆಯ ಓದುಗರು. ಯಾವ ಪುಸ್ತಕ ಓದಬೇಕು ಅಂತ ಹೇಳಿದರೆ ಅವರಲ್ಲಿ ಕೇಳಿದರೆ ಆಯಿತು. ನಿಮ್ಮ ರಿಕ್ರಿಯೇಷನ್ ಕ್ಲಬ್ಬಿನ ಗ್ರಂಥಪಾಲಕಿ ಹುದ್ದೆಗೆ ಅವರು ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಆಯ್ಕೆ ಹೇಳಿ ನನಗನಿಸ್ತದೆ. ಸೊ ಇಷ್ಟೆಲ್ಲ ಪ್ರತಿಭೆಗಳು ನಿಮ್ಮಲ್ಲಿದೆ. ಸೊ ಕೆಲಸದ ಏಕತಾನತೆಯಿಂದ ಹೊರಗೆ ಬಂದು ಇಂಥ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸುವ ಮೂಲಕ ನಾವು ಮತ್ತೆ ಖುಷಿಗಳನ್ನು ಕಾಣೋಣ. ಆದರೆ ಇನ್ನೊಂದು ಕಡೆ ದುಂಡಿರಾಜರು ಒಂದು ಕಡೆ ಹೇಳಿದ್ದಾರೆ, ಅಂದರೆ ನಾವು ಕೆಲಸದ ಏಕತಾನತೆಯಿಂದ ಹೊರಗೆ ಬಂದರೂ ಕೂಡ ಆಫೀಸ್ ನಮಗೆ ಕರಿತಲೇ ಇರ್ತದೆ ಅಂತೇಳಿ ಹೇಳಿ. ಅವರು ಒಂದು ಕಡೆ ಬರೀತಾರೆ, ನಾನು ಕಚೇರಿಯ ಹೊರಗೆ ಬಂದು ಅದರಿಂದ ಹೊರಗೆ ಬರಲು ಪ್ರವಾಸಕ್ಕೆ ಹೊರಟೆ, ರೈಲಿನಲ್ಲಿ ಕುಳಿತೆ, ಆಗ ರೈಲು ಕೂಡ ಹೇಳಿತು ಚೆಕ್ ಬುಕ್ ಅಂತ. ಅವರು ಬ್ಯಾಂಕಿನಲ್ಲಿದ್ದರು, ಹಾಗಾಗಿ ರೈಲು ಹೇಳಿದ್ದು ಕೂಡ ಅವರಿಗೆ ಚೆಕ್ ಬುಕ್ ಅಂತೇಳಿ ಹೇಳಿದಾಗ ಆಯಿತು ಅಂತೇಳಿ ಒಂದು ಕಡೆ ಬರೀತಾರೆ. ಹಾಗೆ ನಮಗೆ ಇವತ್ತು ಸಾಯಂಕಾಲದಿಂದ ಮತ್ತೆ ನಮ್ಮ ಕೆಲಸ ಇದ್ದೇ ಇದೆ, ಅದನ್ನು ಖುಷಿಯಾಗಿ ಮಾಡುವ, ಇದನ್ನು ಖುಷಿಯಾಗಿ ಕಳೆಯುವ, ಮನೆಯಲ್ಲೂ ಖುಷಿಯಾಗಿ ಕಳೆಯುವ ಅಂತೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಶ್ರೀಯುತ ಗಣೇಶ್ ಸರ್ ಇವರನ್ನು ಮಾತುಕತೆಯ ಕಟ್ಟಲೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಸ್ಟೇಜಿನ ಮೇಲೆ ಮಾತಾಡುವಂಥ ಗೌರವ ಇವತ್ತು ನನಗೆ ಸಿಕ್ಕಿದೆ. ನಾನು ಮಾಜಿ ಸೆಕ್ರೆಟ್ರಿ ಅಂತ ಹೇಳಿಕೊಂಡು ವಿಶ್ವನಾಥರು ಅಭಿಮಾನ ಇಟ್ಟು ನನ್ನನ್ನು ಕೇಳಿದರು. ನಾನು ಹೇಳಿದೆ, ನನಗಿಂತಲೂ ಕೆಲಸ ಮಾಡಿದವರು ಇದ್ದಾರೆ, ಶೆಟ್ಟಿಗಾರಿದ್ದಾರೆ, ಬೇರೆಯವರಿದ್ದಾರೆ, ಇನ್ಸ್ಮೇಯರಿದ್ದಾರೆ, ಅವರಿಗೆ ಹೇಳಿ ಅಂತ ಹೇಳಿದರೆ, ಇಲ್ಲ ನೀವು ಅದನ್ನು ಇಂಪ್ರೂವ್ಮೆಂಟ್ ಮಾಡಿದಿರಿ, ಹಾಗಾದ್ರಿಂದ ನಿಮ್ಗೆ ಹೇಳೋದು ನೀವು ಬರಲೇಬೇಕು ಅಂತ ಹೇಳಿದರು. ನಾನು ಕ್ಲಬ್ಬಿನ ಸೆಕ್ರೆಟ್ರಿ ಆಗಬೇಕಾದ್ರೆ ಪರ ವಿರೋಧ ತುಂಬ ಇತ್ತು ಅದರಲ್ಲಿ. ನನಗೆ ಹೇಳಿದರು, ಕೆಲವರು ಹೇಳಿದರು ನಿಮಗೆ ಗೆಜ್ಜೆ ಕಟ್ಟಿ ಕುಣಿಸ್ತೇನೆ ಅಂತ ಹೇಳಿಕೊಂಡು. ಆದರೆ ಇವತ್ತು ಗೆಜ್ಜೆ ಕಟ್ಟಿ ಕುಣಿಯುವಂಥ ಪರಿಸ್ಥಿತಿ ಬರಲಿಲ್ಲ ನನಗೆ. ಆದರೆ ಇವತ್ತು ಕ್ಲಬ್ ಒಳ್ಳೆಯ ರೀತಿಯಿಂದ ನಡೀತುಂಟು. ಅದಕ್ಕೆ ನಾನು ನಿಜವಾಗಲೂ ಭಾರಿ ಹೆಮ್ಮೆ ಪಡಬೇಕಾದಂಥ ವಿಷಯನೇ. ನನಗೀಗ ಆಯಿತು, ರಿಟೈರ್ಡ್ ಆಗಿ 12 ವರ್ಷ ಆಯಿತು.
ಆದರೂ ಕೂಡ ನನಗೊಂದು ಗೌರವ ಕೊಟ್ಟು ಈ ವಿಶ್ವನಾಥರಿಗೆ ಎಷ್ಟು ಹೇಳಿದೆ, ನಾನು ಬೇಡ, ನಾನು ಬರೋದಿಲ್ಲ ಅಂಥೇಳಿ, ಆದರೂ ಅವರು ಬಿಡಲಿಲ್ಲ. ಅವರ ಆತ್ಮವಿಶ್ವಾಸಕ್ಕೆ ನಾನು ನಿಜವಾಗ್ಲೂ ಚಿರಋಣಿ ಅಂತ ಹೇಳಬೇಕು. ಏಕೆಂದರೆ ಯಾರು ಒಂದು ಸಲ ರಿಟೈರ್ಡ್ ಆಗಿ ಹೋದ ನಂತರ ಅವರನ್ನು ಲೆಕ್ಕಕ್ಕೆ ತಗೊಳ್ಳೋದೇ ಇಲ್ಲ. 1 ವರ್ಷ 2 ವರ್ಷ 3 ವರ್ಷ ನೋಡ್ತಾರೆ, ಮತ್ತು ಅವ್ರನ್ನ ಯಾವುದಕ್ಕೂ ಕರೆಯೋದಿಲ್ಲ. ಆದರೆ ನನಗೆ ಮಂಗಳೂರು ರಿಕ್ರಿಯೇಷನ್ ಕ್ಲಬ್ಬಲ್ಲಿ ಯಾವುದೋ ಒಂದಕ್ಕೆ ಆದರೂ ಕೂಡ ನನಗೆ ಇನ್ವೈಟ್ ಮಾಡ್ತಾರೆ ಅವರು, ಆದರೆ ನಾನೇ ಬರೋದಿಲ್ಲ. ಇದನ್ನೆಲ್ಲ ಬಿಟ್ಟೀಗ ನಾನು ಹೋಗಿ ಹಳ್ಳಿಯಲ್ಲಿ ಧರ್ಮಸ್ಥಳದ ಹತ್ರ ನೆರಿ ಅಂಥೇಳಿ ನನ್ನ ಸರ್ವೀಸ್ ಮುಗಿಸಿದ ನಂತರ ಅಲ್ಲಿ ಹೋಗಿ ಕೃಷಿ ಮಾಡ್ತಿದ್ದೇನೆ. ಯಾಕೆ ಮಾಡ್ತಾಯಿದ್ದೇನೆ ಅಂದರೆ ನನಗೆ ಗೊತ್ತಿಲ್ಲ, ಅದರಲ್ಲಿ ಲಾಭ ಏನು ನನಗೇನು ಹೆಚ್ಚಿಲ್ಲ. ಆದರೂ ಕೂಡ ಅದನ್ನು ಅಭಿವೃದ್ಧಿ ಮಾಡಿಕೊಂಡು ಹೋಗಬೇಕು ಅನ್ನೋ ಒಂದು ಛಲದಿಂದ ಮಾಡ್ತಾಯಿದ್ದೇನೆ ಹೊರತು ಬೇರೆ ಉದ್ದೇಶ ಇಲ್ಲ. ಈ ಕ್ಲಬ್ಬಿನಲ್ಲೂ ಅಷ್ಟೇ ಪರ ವಿರೋಧ ತುಂಬ ಇತ್ತು. ಆವಾಗ ಒಂದು ಲೈಬ್ರರಿಯಲ್ಲಿ 50 ಬುಕ್ ಇರಲಿಲ್ಲ. ಆಗ ನನಗೆ ಈ ಕೊಗ್ಗಂಡ್ರಂಥವ್ರು, ಕೆಲವರೆಲ್ಲ ಕೇಶವರು, ಎಸ್ ಭಟ್ಟು, ಇವರೆಲ್ಲ ಬುಕ್ಗಳನ್ನು ತರಲಿಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಆಗ ನಮಗೆ ಗ್ರಾಂಟ್ ಕೂಡ ಬರ್ತಿರಲಿಲ್ಲ. ಆಗ 300-400 ಬಂದರೆ ಅದು ಏನಾಗ್ತದೆ ಅಂತ ಗೊತ್ತಿರಲಿಲ್ಲ. ನಮ್ಮ ಕಾಮತ್ರನ್ನ ನೆನೆಸ್ಬೇಕು ನಾನಿವತ್ತು. ಅವರು ನಮಗೆ ಫುಲ್ಲು ಸಪೋರ್ಟ್ ಮಾಡಿ ನಮಗೆ ಗ್ರ್ಯಾಂಟ್ ಏನು ಬರಬೇಕು, ಅದರಲ್ಲಿ ಏನು ತರಬೇಕು ಎಲ್ಲ ಮಾಡಿ ಅವರಿಗೆ ಇವತ್ತು ನಾನು ಚಿರಋಣಿಯಾಗಿರಬೇಕು. ಏಕೆಂದರೆ ನಮ್ಮನ್ನೆಲ್ಲರೂ ದೂರ ಇಟ್ಟಿದ್ರು. ಆವಾಗ ಕ್ಲಬ್ಬಿನಲ್ಲಿ ಯಾವ ಕಾರ್ಯಕ್ರಮವೂ ಸರಿಯಾಗಿ ನಡೀತಿರಲಿಲ್ಲ. ಒಟ್ಟು ನಡೀತಾ ಇತ್ತಷ್ಟೇ. ಅಲ್ಲಲ್ಲಿ ನನ್ನ ಜೀವನದಲ್ಲಿ ಒಂದು ಕಾರ್ಯಕ್ರಮ ನಾನು ಸೆಕ್ರೆಟರಿ ಆದಾಗ ಫಸ್ಟ್ ಮಾಡಿದಂದರೆ ಅಬ್ದುಲ್ ಕರೀಮ್ ಅವರು ರಿಟೈರ್ಡ್ ಆದಾಗ ನಿಜವಾಗಲೂ ತುಂಬ ಸಂತೋಷ ಆಯಿತು. ಎಷ್ಟು ಜನ ಬಂದಿದ್ದರು ಅಂತ ಹೇಳಿದರೆ ನಮ್ಮ ಕ್ಲಬ್ ಮೆಂಬರ್ಸು ಎಲ್ಲ, ಹೊರಗಡೆಯವರು ಎಲ್ಲ ಬಂದು ನನಗೆ ಸಹಕಾರ ಕೊಟ್ಟರು. ಅದರಲ್ಲೂ ಕೆಲವು ಲೋಪದೋಷಗಳು ಕಂಡು ಹಿಡಿದ್ರು. ಅದನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಲೋಪದೋಷಗಳು ಕಂಡು ಹಿಡಿದು ಕೆಲವರಿಗೆ ಇದ್ದದ್ದೇ ಅದು. ನೀವು ಅದು ಮಾಡಿ ಸರಿ ಇಲ್ಲ, ಇದು ಮಾಡಿದ್ದು ಸರಿ ಇಲ್ಲ, ಹಾಗೆ ಮಾಡ್ತೀರಿ, ಹೀಗೆ ಮಾಡ್ತೀರಿ ಹೇಳ್ತಾರೆ. ಆದರೆ ನನಗೆ ಯಾವುದಕ್ಕೂ ಕಿವಿ ಕೊಡದೆ ನನ್ನ ಏನು ಕರ್ತವ್ಯ ಉಂಟ ಆ ಟೈಮಲ್ಲಿ ಮಾಡಿದ್ದೇನೆ. ಕಾಣದ ಕೈ ಹಾಗೆ ಮಾಡಿದ್ದೇನೆ. ನನಗೆ ಅಷ್ಟೇ ಹೆಲ್ಪನ್ನು ಕೂಡ ಎಲ್ಲರೂ ನನಗೆ ಉಪಕಾರ ಮಾಡಿದ್ದಾರೆ, ಮಾಡಲಿಲ್ಲ ಅಂತೆಲ್ಲ. ಕೆಲವರು ಮಾತ್ರ ಅದಕ್ಕೆ ಅಡ್ಡಗಾಲ ಇಡ್ಲಿಕ್ಕೆ ಬಂದರು. 2 ವರ್ಷ ಕಾಲ ನಾನು ನಿಜವಾಗಲೂ ಶ್ರಮಪಟ್ಟಿದ್ದೇನೆ. 1 ವರ್ಷ ಟ್ರೆಸರರ್ ಆಗಿ ಕೆಲಸ ಮಾಡಿದೆ. ಅದರ ನಂತರ ನಾನು ಕ್ಲಬ್ಬಿನ ವಿಚಾರಕ್ಕೆ ಹೋಗಲಿಲ್ಲ. ಹೊಸ ಮೆಂಬರು ವಿಶ್ವನಾಥರಿಗೆ ಹೇಳಿದೆ ನೀವು ಮಾಡಿ ಅಂತ. ಆಗ ಅವರು ಬಂದ ಫಸ್ಟಲ್ಲಿ ಅವ್ರು ಹೆದರ್ತಾ ಇದ್ದರು, ಅಯ್ಯೋ ಬೇಡರಿ ಅಂತ. ಆದರೆ ನಾನು ಹೇಳಿದೆ ನೀವು ಮಾಡಿ, ನಾವೀಗ ಹೇಗಿದ್ದರೂ ಆಗಲಿಕ್ಕಿಲ್ಲ, ನಿಮಗೆ ಚೈತನ್ಯ ಉಂಟು ಮಾಡಿ ಅಂತ ಅವರಿಗೂ ಕೂಡ ನಾನು ಪ್ರೋತ್ಸಾಹ ಕೊಡ್ತಿದ್ದೆ. ಇವತ್ತು ಅದೇ ರೀತಿ ನಾನು ರಿಟೈರ್ಡ್ ಆಗಿ ಇಷ್ಟು ವರ್ಷದ ನಂತರ ನಾನು ನೆನಪು ಮಾಡಿ ಕರೆದಲ್ಲ, ಅದಕ್ಕೆ ನಾನು ಚಿರಋಣಿಯಾಗಿರ್ಬೇಕಂತ ನನ್ನ ಮನಸ್ಸಿನಲ್ಲೇ ಭಾವನೆ. ನನಗಿಂತ ಇದ್ದರೂ ಯಾರೇ ಶೆಟ್ಟಿಗಾರು ಕೂಡ ಒಳ್ಳೆಯ ಕಾರ್ಯಕ್ರಮಗಳನ್ನೇ ಮಾಡಿದ್ದಾರೆ. ಆ ಟೈಮಲ್ಲಿ ಮಾಡೋದು ತುಂಬ ಕಷ್ಟ ಇತ್ತು. ಆ ಟೈಮಲ್ಲೂ ಕೂಡ ಶೆಟ್ಟಿಗಾರು ಅದೇನೋ ಒಂದು ಇದು ಮಾಡಿ ಎಲ್ಲ ಒಳ್ಳೆ ರೀತಿಯ ಒಂದು ಕಾರ್ಯಕ್ರಮ. ಅದರ ನಂತರ ಯಾವ ಕಾರ್ಯಕ್ರಮಕ್ಕೂ ನಾನು ಬರಲಿಲ್ಲ, ಅಷ್ಟು ಒಳ್ಳೆಯದು ನಡೆಯಲೂ ಇಲ್ಲ. ಅದು ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನನಗೆ ಈ ಸಹಕಾರ ಕೊಟ್ಟು ಇಷ್ಟು ಇಲ್ಲಿಗೆ ಬರುವಂತೆ ಮಾಡಿದ ವಿಶ್ವನಾಥನವರಿಗೆ ತುಂಬ ನಾನು ಕೃತಜ್ಞನ, ಚಿರಋಣಿಯಾಗಿರ್ತೇನೆ. ಈ ಒಂದು ವಯಸ್ಸಲ್ಲಿ ನಾವು ಇಲ್ಲಿ ಬಂದು 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ, ಮತ್ತು ಕ್ಲಬ್ಬಿನ ಮೆಂಬರ್ಗಳಾಗಲಿ ಯಾರೇ ಆಗಲಿ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂಥೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಮಾತುಗಳನ್ನು ಆಡಿದ ತಮಗೆ ತುಂಬ ಹೃದಯ ಧನ್ಯವಾದಗಳು. ಮುಂದಿನ ಮಾತುಕತೆಗಾಗಿ ನಮ್ಮ RMS ಕ್ಯೂ ವಿಭಾಗದ ಉಪಾಧೀಕ್ಷಕರಾದಂತಹ ಶ್ರೀಯುತ ಮಹೇಶ್ ಅವರನ್ನು ನಾನು ಮಾತುಕತೆಯ ಕಟ್ಟೆಲಿಗೆ ಬರಮಾಡಿಕೊಳ್ತಿದ್ದೇನೆ. ಕಳೆದ ತಿಂಗಳಲ್ಲಿ ನಡೆದಂಥ ವಾರ್ಷಿಕ ಕ್ರೀಡಾಕೂಟ ಮತ್ತು ಅದರ ಕಂಟಿನ್ಯೂಟಿವ್ ಆಗಿ ನಿನ್ನೆವರೆಗೂ ನಡೆದಂತಹ ಇಂಡೋರ್ ಕ್ರೀಡಾಕೂಟ, ಇದರೆಲ್ಲದರ ಪ್ರಶಸ್ತಿ ವಿಜೇತರಿಗೆ ಬಹುಮಾನವನ್ನು ಇವಾಗ ವಿತರಿಸ್ತಾ ಇದ್ದೇವೆ. ಮೊದಲನಿಗೆ ನಾವು ಮಕ್ಕಳಿಗೆ ನೀಡ್ತಾ ಇದ್ದೇವೆ. ದಯವಿಟ್ಟು ಈಗ ನಾವು ಆಲ್ರೆಡಿ ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್, ನಮ್ಮದು ಟೈಮು ಇವಾಗಲೇ ಕಳೆದಿದೆ. ಆದ್ದರಿಂದ ದಯವಿಟ್ಟು ನಾನು ಕೇಳಿಕೊಳ್ತಾ ಇರೋದೇನೆಂದರೆ, ನಾವು ಮೊದಲಿಗೆ ಮಕ್ಕಳಿಗೆ ಕೊಡ್ತೇವೆ, ಆಮೇಲೆ ಗೇಮ್ಸ್ ಫಾರ್ ವಿಮೆನ್ ಆ್ಯಂಡ್ ಗೇಮ್ಸ್ ಫಾರ್ ಮೆನ್. ಓಕೆ, ಮೊದಲನೇದಾಗಿ ಬಹುಮಾನವನ್ನು ನಮ್ಮ ಕಾರ್ಯಕ್ರಮದ ಉದ್ಘಾಟಕರಾದಂಥ ಶ್ರೀಯುತ ಶ್ರೀನಿವಾಸ್ ಸರ್ ಅವರು ನೀಡಬೇಕಾಗಿ ವಿನಂತಿಸುತ್ತೇನೆ. ಮೊದಲ ಪ್ರಶಸ್ತಿ 100 ಮೀಟರ್ ರನ್ನಿಂಗ್ ರೇಸ್ LKG to 4th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನಡೆದಂಥದ್ದು. ಅದರಲ್ಲಿ ಫಸ್ಟ್ ಪ್ರೈಸ್ ಅನ್ವಿತ್, ಸನ್ ಆಫ್ ಸುನೀತಾ MTS. ಅನ್ವಿತ್ ದಯವಿಟ್ಟು ಆದಷ್ಟು ಬೇಗ ಬರಬೇಕು. ಅನ್ವಿತ್ ಇಲ್ಲಾಂದರೆ ಸುನೀತಾ ಇದ್ರೆ ಬರಬೇಕು. ಮಕ್ಕಳಿಗೆ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹ ನೀಡಬೇಕು. ಸೆಕೆಂಡ್ ತೇಜಸ್ ಹೆಗ್ಡೆ, ಸನ್ ಆಫ್ ಪ್ರವೀಣಾ ಭಾಗವತ್. ಇದು 2ನೇ ಬಹುಮಾನ ಸರ್, ಫಸ್ಟ್ ಇದ್ದಲ್ಲ, 2ನೇ ಬಹುಮಾನ. ಥರ್ಡ್ ಇಥಾನ್, ಸನ್ ಆಫ್ ವಿನಿಫರ್.
ತೇಜಸ್ ಹೆಗ್ಡೆ ಆದಮೇಲೆ ಇಥಾನ್ ಸನ್ ಆಫ್ ವಿನಿಫರ್ LKG to 4th standard 100 ಮೀಟರ್ ರನ್ನಿಂಗ್ ರೇಸಲ್ಲಿ. ಮುಂದಿನ ಪ್ರಶಸ್ತಿ ರನ್ನಿಂಗ್ ರೇಸ್ 100 ಮೀಟರ್ 5th standard to 8th standardಲ್ಲಿ ಮೊದಲನೇ ಪ್ರೈಸ್ ಧನುಷ್ ಸನ್ ಆಫ್ ನಾರಾಯಣ್ ನಾಯ್ಕ್. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು. ಧನುಷ್ ಸನ್ ಆಫ್ ನಾರಾಯಣ್ ನಾಯ್ಕ್. ಸೆಕೆಂಡ್ ಸಹನಾ ಡಾಟರ್ ಆಫ್ ನಾರಾಯಣ್ ನಾಯ್ಕ್. ಒಂದೇ ಮನೆಗೆ ಮೊದಲನೇ ಮತ್ತು ಎರಡನೇ ಪ್ರಶಸ್ತಿ ಹೋಗ್ತಾ ಇದೆ. ಮೂರನೇ ಬಹುಮಾನ ತಕ್ಷಿಲ್ ಸನ್ ಆಫ್ ಮಲ್ಲಿಕಾ. ತಕ್ಷಿಲ್ ಇವರು ಸಹನಾ ಡಾಟರ್ ಆಫ್ ನಾರಾಯಣ್ ನಾಯ್ಕ್. ಮೂರನೇ ಬಹುಮಾನ ತಕ್ಷಿಲ್ ಸನ್ ಆಫ್ ಮಲ್ಲಿಕಾ. ಮುಂದಿನ ಪ್ರಶಸ್ತಿ ಮ್ಯೂಸಿಕಲ್ ಚೇರ್ ಮಕ್ಕಳದ್ದು. ಫಸ್ಟ್ ಪ್ರೈಸ್ ರುವೆಲ್ ಕ್ಯಾಲಿಸ್ಟಾ ಡಾಟರ್ ಆಫ್ ವಿನಿಫರ್. ರುವೆಲ್ ಕ್ಯಾಲಿಸ್ಟಾ ಡಾಟರ್ ಆಫ್ ವಿನಿಫರ್ ಮ್ಯೂಸಿಕಲ್ ಚೇರ್. ಸೆಕೆಂಡ್ ಪ್ರೈಸ್ ಅನ್ವಿತ್ ಸನ್ ಆಫ್ ಸುನೀತಾ. ಬಹುಶಃ ಅವರು ಇಲ್ಲ, ಸೆಕೆಂಡ್ ಪ್ರೈಸ್ ಇಲ್ಲ. ಥರ್ಡ್ ಪ್ರೈಸ್ ಕೊಡಿ. ಸೆಕೆಂಡ್ ಪ್ರೈಸ್ ಇಲ್ಲ. ಥರ್ಡ್ ಪ್ರೈಸ್ ಹೃದ್ಯಂಶ್ ಸನ್ ಆಫ್ ವಿಶ್ವನಾಥ್ ಪಿ. ನಾಲ್ಕನೇದು ಮುಂದಿನ ಪ್ರಶಸ್ತಿ ಪಾಸಿಂಗ್ ದ ಬಾಲ್ ಮಕ್ಕಳದ್ದು. ಮುಂದಿನ ಬಹುಮಾನವನ್ನು ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀಯುತ ಎಂ ರವೀಂದ್ರ ನಾಯಕ್ ಅವರು ನಡೆಸಿಕೊಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಮುಂದಿನ ಬಹುಮಾನ ಪಾಸಿಂಗ್ ದ ಬಾಲ್. ಮೊದಲನೇ ಬಹುಮಾನ ಪಾರ್ಥ ಸನ್ ಆಫ್ ವಿಜಯ್ ಕುಮಾರ್. ಮೆತ್ತಗೆ ಬಾ. ಸೆಕೆಂಡ್ ಬಹುಮಾನ ತಕ್ಷಿಲ್ ಸನ್ ಆಫ್ ಮಲ್ಲಿಕಾ. ತಕ್ಷಿಲ್. ಮೂರನೇ ಬಹುಮಾನ ಪರ್ಲ್ ನೀಮಾ ಲಸರಡೋ ಡಾಟರ್ ಆಫ್ ಪ್ರಮೀಲಾ ಲಸರಡೋ. ಪ್ರಮೀಲಾ ಲಸರಡೋ ಮಗ. ಡಾಟರ್ ಆಫ್ ಪರ್ಲ್ ನೀಮಾ ಲಸರಡೋ ಡಾಟರ್ ಆಫ್ ಪ್ರಮೀಲಾ ಲಸರಡೋ. ಓಕೆ. ಮುಂದಿನ ಬಹುಮಾನ ಲೆಮನ್ ಆ್ಯಂಡ್ ಸ್ಪೂನ್ LKG to 4th standard. ಫಸ್ಟ್ ಪ್ರೈಸ್ ಅನ್ವಿತ್ ಸನ್ ಆಫ್ ಸುನೀತಾ ಅವರಿಲ್ಲ. ಅನ್ವಿತ್ ಸನ್ ಆಫ್ ಸುನೀತಾ ಇಲ್ಲ. ಸೆಕೆಂಡ್ ಪ್ರೈಸ್ ನಿಶಾಕಾ ಡಾಟರ್ ಆಫ್ ಗಣೇಶ್ ಗೌಡ. ನಿಶಾಕಾ ಬಹುಶಃ ಅವರು ಇಲ್ಲ ಅನ್ಸುತ್ತೆ, ಗಣೇಶ್ ಗೌಡ್ರ ಟ್ರೈನಿಂಗಲ್ಲಿದ್ದಾರೆ. ಥರ್ಡ್ ಪ್ರೈಸ್ ಯಶಸ್ವಿನಿ ಡಾಟರ್ ಆಫ್ ಸುನೀತಾ. ಬಹುಶಃ ಅವರು ಇಲ್ಲ. ಲೆಮನ್ ಆ್ಯಂಡ್ ಸ್ಪೂನ್ 5th standard to 8th standard ಮೆಲ್ವಿಶಾ ಡಾಟರ್ ಆಫ್ ಹೆಲೆನ್. ಮೆಲ್ವಿಶಾ ಡಾಟರ್ ಆಫ್ ಹೆಲೆನ್. ಲೆಮನ್ ಆ್ಯಂಡ್ ಸ್ಪೂನ್ 5th standard to 8th standard. ಸೆಕೆಂಡ್ ಹೃದ್ಯಾಂಶ್ ಸನ್ ಆಫ್ ವಿಶ್ವನಾಥ್ ಪಿ. ಥರ್ಡ್ ರುವೆಲ್ ಕೆಲಿಸ್ತಾ ಡಾಟರ್ ಆಫ್ ವಿನಿಫಾ. ಮುಂದಿನ ಸ್ಪರ್ಧೆ ಫ್ರಾಗ್ ಜಂಪ್. ಓಕೆ, ರುವೆಲ್ ಕ್ಯಾಲಿಸ್ಟಾ ಬನ್ನಿ. ಥರ್ಡ್ ಪ್ರೈಸ್ ಲೆಮನ್ ಆ್ಯಂಡ್ ಸ್ಪೂನಲ್ಲಿ ರುವೆಲ್ ಕ್ಯಾಲಿಸ್ಟಾ. ನೆಕ್ಸ್ಟ್ ಫ್ರಾಗ್ ಜಂಪ್ LKG to 4th standard. ಫಸ್ಟ್ ಪ್ರೈಸ್ ಗೋಸ್ ಟು ಇಥಾನ್ ಸನ್ ಆಫ್ ವಿನಿಫರ್. ಇಥಾನ್ ಸನ್ ಆಫ್ ವಿನಿಫರ್. ಸೆಕೆಂಡ್ ಅನ್ವಿತ್ ಸನ್ ಆಫ್ ಸುನೀತಾ ಇಲ್ಲ, ಸೆಕೆಂಡ್ ಪ್ರೈಸ್ ಇಲ್ಲ. ಥರ್ಡ್ ಪ್ರೈಸ್ ಇಲ್ಲ. ಥರ್ಡ್ ಪ್ರೈಸ್ ತೇಜಸ್ ಹೆಗ್ಡೆ ಸನ್ ಆಫ್ ಪ್ರವೀಣಾ ಭಾಗವತ್. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ದಯವಿಟ್ಟು. ಮುಂದಿನ ಸ್ಪರ್ಧೆ ಫ್ರಾಗ್ ಜಂಪ್ 5th standard to 8th standard. ಫಸ್ಟ್ ಪ್ಲೇಸ್ ಗೋಸ್ ಟು ತಕ್ಷಿಲ್ ಸನ್ ಆಫ್ ಮಲ್ಲಿಕಾ. ತಕ್ಷಿಲ್. ಸೆಕೆಂಡ್ ಪ್ರೈಸ್ ರುವೆಲ್ ಕ್ಯಾಲಿಸ್ಟಾ ಡಾಟರ್ ಆಫ್ ವಿನಿಫಾ. ಥರ್ಡ್ ಪ್ರೈಸ್ ಮೆಲ್ವಿಶಾ ಫೆರ್ನಾಂಡಿಸ್ ಡಾಟರ್ ಆಫ್ ಹೆಲೆನ್. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹಿಸಬೇಕು. ಈಗ ಮಕ್ಕಳದು ಕೊನೆಯ ಸ್ಪರ್ಧೆ ಬಾಂಬ್ ಇನ್ ದ ಸಿಟಿ. ಫಸ್ಟ್ ಪ್ರೈಸ್ ಗೋಸ್ ಟು ತೇಜಸ್ ಹೆಗ್ಡೆ ಸನ್ ಆಫ್ ಪ್ರವೀಣಾ ಭಾಗವತ್. ದಿಸ್ ಬಾಂಬ್ ಇನ್ ದ ಸಿಟಿ. ನೆಕ್ಸ್ಟ್ ಸೆಕೆಂಡ್ ಪ್ರೈಸ್ ಗೋಸ್ ಟು ವೇದಾಂತ್ ಸನ್ ಆಫ್ ಮೈಲಾರಪ್ಪ ಕಾಂಬ್ಳಿ. ಆ್ಯಂಡ್ ಥರ್ಡ್ ಪ್ರೈಸ್ ಗೋಸ್ ಟು ಪ್ರೀತಮ್ ಸನ್ ಆಫ್ ಮೈಲಾರಪ್ಪ ಕಾಂಬ್ಳಿ. ಒಂದೇ ಮನೆಯಲ್ಲಿ ಪ್ರೀತಮ್ ಸನ್ ಆಫ್ ಮೈಲಾರಪ್ಪ ಕಾಂಬ್ಳಿ, ವೇದಾಂತ್ ಸನ್ ಆಫ್ ಮೈಲಾರಪ್ಪ ಕಾಂಬ್ಳಿ. ಮುಂದಿನ ಬಹುಮಾನ ವಿತರಣೆಯನ್ನು ಶ್ರೀಯುತ ವಿ ಗಣೇಶ್ ಸರ್ ಅವರು ನಡೆಸಿಕೊಡಬೇಕಾಗಿ ವಿನಂತಿಸುತ್ತೇನೆ. ಇಲ್ಲಿಗೆ ಮಕ್ಕಳದ ಎಲ್ಲ ಸ್ಪರ್ಧೆಯ ಬಹುಮಾನ ವಿತರಣೆ ಮುಗೀತು. ಗೇಮ್ಸ್ ಫಾರ್ ವಿಮೆನ್ ಇದರಲ್ಲಿ ರನ್ನಿಂಗ್ ರೇಸ್ ವಿಮೆನ್ಸ್ ಬಿಲೋ 40. ಫಸ್ಟ್ ಪ್ರೈಸ್ ಗೋಸ್ ಟು ಸೇಜಲ್.
ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹಿಸಬೇಕು. ಸೇಜಲ್, ವಿನಿಫರ್. ಥರ್ಡ್ ಪ್ರೈಸ್ ಗೋಸ್ ಟು ಮೆಲ್ಡ್ರಿಯಾ, ಡಾಟರ್ ಆಫ್ ಹೆಲೆನ್. ನೆಕ್ಸ್ಟ್ ರನ್ನಿಂಗ್ ರೇಸ್ ಅಬೌವ್ 40ಯಲ್ಲಿ ಫಸ್ಟ್ ಪ್ರೈಸ್ ಗೋಸ್ ಟು ಲೋಹಿತಾಕ್ಷಿ. ಸೆಕೆಂಡ್ ಪ್ರೈಸ್ ಗೋಸ್ ಟು ಹೆಲೆನ್. ಓಕೆ, ರನ್ನಿಂಗ್ ರೇಸ್ ಅಬೌವ್ 40, ಫಸ್ಟ್ ಪ್ರೈಸ್ ಗೋಸ್ ಟು ಲೋಹಿತಾಕ್ಷಿ. ಸೆಕೆಂಡ್ ಪ್ರೈಸ್ Helen. Third prize Sunita, SA. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹಿಸಬೇಕು ದಯವಿಟ್ಟು. ನೆಕ್ಸ್ಟ್ ಪ್ರೈಸ್ ಇಸ್ ಗನ್ನಿ ಬ್ಯಾಗ್ ವಿಮೆನ್ಸ್ ಗೋಣಿಚೀಲ ಓಟ. ಮೊದಲನೇ ಪ್ರೈಸ್ ಗೋಸ್ ಟು ವಿನಿಫಾ. Second prize goes to Babita BP. First prize Winnie gunny bag for men. Second prize gunny bags Babita BP. Third prize Shweta. ಮುಂದಿನ ಬಹುಮಾನ ವಿತರಣೆಯನ್ನು ನಮ್ಮ HR ಮೇಡಮ್ ಆದಂತಹ ಶ್ರೀಮತಿ ಶಾಲಿನಿ ಮೇಡಮ್ ಅವರು ನಡೆಸಿಕೊಡಬೇಕಾಗಿ ವಿನಂತಿಸುತ್ತೇನೆ. 3 ಕಾಲಿನ ಓಟ. ಇದರಲ್ಲಿ ಮೊದಲನೇ ಬಹುಮಾನ ಇಬ್ಬರಿಬ್ಬರಿಗಿದೆ. ದಯವಿಟ್ಟು ಗಮನಿಸಿ, ಇಬ್ಬರಿಬ್ಬರಿಗಿದೆ. ಫಸ್ಟ್ ಪ್ರೈಸ್ ಗೋಸ್ ಟು ಲೋಹಿತಾಕ್ಷಿ ಆ್ಯಂಡ್ ರೂಪಾ. ಬಹುಶಃ ರೂಪಾ ಅವರಿಲ್ಲ, ಲೋಹಿತಾಕ್ಷಿ ಮೇಡಮ್ ಅವರು ತಗೋಬೇಕು ಎರಡೂ. 3 leg ರೇಸ್ ಲೋಹಿತಾಕ್ಷಿ ಆ್ಯಂಡ್ ರೂಪಾ. ಸೇಜಲ್ ಆ್ಯಂಡ್ ಮೆಲ್ಡ್ರಿಯಾ ಫೆರ್ನಾಂಡಿಸ್. Second prize, Sejal and Meldria Fernandez. Third prize, Supriya Raj and Shweta. Three leg race, third prize. Idu second prize, Sejal ಮತ್ತು Meldria Fernandez. ಮುಂದಿನ ಸ್ಪರ್ಧೆ ಮ್ಯೂಸಿಕಲ್ ಚೇರ್. ಫಸ್ಟ್ ಪ್ರೈಸ್ ಸುನೀತಾ SA. ಸುನೀತಾ ಮ್ಯೂಸಿಕಲ್ ಚೇರ್. ಫಸ್ಟ್ ಪ್ರೈಸ್ ಗೋಸ್ ಟು ಸುನೀತಾ. ಸೆಕೆಂಡ್ ಪ್ರೈಸ್ ಧರ್ಮಾಕ್ಷಿ, ವೈಫ್ ಆಫ್ ವಿಜಯ್ ಕುಮಾರ್. ಇವತ್ತಿನ ರಂಗೋಲಿ ಸ್ಪರ್ಧೆಯಲ್ಲಿ ಕೂಡ ಇವರು ಒಬ್ಬರೇ ಭಾಗವಹಿಸಿದರು. ಇಲ್ಲಿ ಇರುವಂತಹ ವೇದಿಕೆ ಕೆಳಗಡೆ ಇರುವಂತಹ ರಂಗೋಲಿಯನ್ನು ಬಿಡಿಸಿದ್ದು ಕೂಡ ಇವರೇ, ಧರ್ಮಾಕ್ಷಿ, ವೈಫ್ ಆಫ್ ವಿಜಯ್ ಕುಮಾರ್. Third prize musical chair goes to Praveena Bhagwat. Next competition is lemon and spoon below 40. First prize goes to Babita BP. First prize. Second prize Sahana, daughter of Narayan Naik. And third prize Meldria, daughter of Helen. This is a lemon and spoon below 40 age. First prize goes to Babita BP. Second Sahana, daughter of Narayan Naik. Lemon and spoon below 40, Meldria, daughter of Helen. Third prize, lemon and spoon. ಮುಂದಿನ ಬಹುಮಾನವನ್ನು ನಮ್ಮ ಶ್ರೀಯುತ ಮಹೇಶರ್ ಅವರು ನಡೆಸಿಕೊಡಬೇಕಾಗಿ ವಿನಂತಿಸುತ್ತೇನೆ. Above 40, first prize goes to Helen Janet Castellino. Second prize Padmini and third prize goes to Sunita MTS. Sunita ಬಹುಶಃ ಇಲ್ಲ. First prize Helen Janet Castellino, second prize Padmini. Lemon and spoon above 40.
shot put women, first prize goes to Babita BP. Shot put, Babita. Sejal. Babita ಪರವಾಗಿ ಸೇಜಲ್ ತಗೊಳ್ಳಿ. ಶಾರ್ಟ್ ಪುಟ್. ಸೆಕೆಂಡ್ ಪ್ರೈಸ್ ಪ್ರಮೀಲಾ ಲಸರಾಡು. ಶಾರ್ಟ್ ಪುಟ್ ಥರ್ಡ್ ಪ್ರೈಸ್ ವಿನಿಫರ್. ಶಾರ್ಟ್ ಪುಟ್ ಥರ್ಡ್ ಪ್ರೈಸ್ ವಿನಿಫರ್. ನೆಕ್ಸ್ಟ್ ಕ್ರ್ಯಾಕಿಂಗ್ ದ ಬಲೂನ್. ಫಸ್ಟ್ ಪ್ರೈಸ್ ಗೋಸ್ ಟು ಪ್ರಮೀಲಾ ಲಸರಾಡು. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹಿಸಬೇಕು ದಯವಿಟ್ಟು. ಸೆಕೆಂಡ್ ಪ್ರೈಸ್ ಗೋಸ್ ಟು ಶ್ವೇತಾ. ಶ್ವೇತಾ ಕ್ರ್ಯಾಕಿಂಗ್ ದ ಬಲೂನ್. ಸೆಕೆಂಡ್ ಪ್ರೈಸ್ ಗೋಸ್ ಟು ಶ್ವೇತಾ ಆ್ಯಂಡ್ ಥರ್ಡ್ ಪ್ರೈಸ್ ಗೋಸ್ ಟು ರೂಪಾ. ಬಹುಶಃ ರೂಪಾ ಇಲ್ಲ, ಲೋಹಿತಾಕ್ಷಿ ಮೇಡಮ್ ತಗೊಳ್ಳಿ. ಹಾಂ, ರೆಡಿ ಉಂಟಾ? ಪಾಸಿಂಗ್ ದ ಬಾಲ್, ಅದರಲ್ಲಿ ಪರ್ಲ್ ನೀಮಾ ಲಸರಾಡೋ ಥರ್ಡ್ ಪ್ರೈಸ್. ದಯವಿಟ್ಟು ವೇದಿಕೆ ಬರಬೇಕು. ಪರ್ಲ್ ನೀಮಾ ಲಸರಾಡೋ, ಡಾಟರ್ ಆಫ್ ಪ್ರಮೀಲಾ ಲಸರಾಡೋ. ಈಗ ಮುಂದಿನ ಥ್ರೋಬಾಲ್ ಗುಂಪು ಸ್ಪರ್ಧೆ. ದಯವಿಟ್ಟು ಗುಂಪು ಸ್ಪರ್ಧೆದು ವಿನ್ನರ್ಸ್ ನಾನು ದಯವಿಟ್ಟು ಒಬ್ಬರ ಹೆಸರು ಹೇಳ್ತೇನೆ, ಅವ್ರು ಬಂದು ಸ್ವೀಕರಿಸಬೇಕು. ಅದೇ ತಂಡದ ಕಪ್ತಾನರು, ಅವರ ಹೆಸರನ್ನೆಲ್ಲ ಓದಿ ಹೇಳ್ತೇನೆ. ದಯವಿಟ್ಟು ಒಬ್ಬರು ಬಂದು, ಒಬ್ಬರು ಇಲ್ಲ ಇಬ್ಬರು ದಯವಿಟ್ಟು ಬಂದು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಮೊದಲನೇ ಬಹುಮಾನ ಥ್ರೋ ಬಾಲ್ ವಿಮೆನ್ಸ್. ಫಸ್ಟ್ ಪ್ರೈಸ್ ಗೋಸ್ ಟು ವಿನಿಫರ್ ಆ್ಯಂಡ್ ಟೀಮ್. ವಿನಿಫರ್ ಆ್ಯಂಡ್ ಟೀಮಲ್ಲಿ ವಿನಿಫರ್, ಮೆಲ್ಡ್ರಿಯಾ, ಬಬಿತಾ, ಅಕ್ಷತಾ ಪ್ರಕಾಶ್, ಸಹನಾ, ಲೋಹಿತಾಕ್ಷಿ, ಗೀತಾ ಅಂಗಡಿ, ನೇಹಾ ವೈಫ್ ಆಫ್ ಅನ್ಶುಲಾ ಜೈ ಆ್ಯಂಡ್ ಗಾಯತ್ರಿ MTS. ಇಷ್ಟು ಜನ ಇದ್ದರು, 9 ಜನ. ದಯವಿಟ್ಟು ಯಾರಾದರೂ ತಂಡದ ಇಬ್ಬರು ಬಂದು ಪ್ರೈಸ್ ತಗೋಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪ್ರಮೀಲಾ ಲಸರಾಡೋ ಆ್ಯಂಡ್ ಟೀಮ್. ಪ್ರಮೀಲಾ ಲಸರಾಡೋ ತಂಡದಲ್ಲಿ ಪ್ರಮೀಲಾ ಲಸರಾಡೋ, ಸುನೀತಾ, ಪೂರ್ಣಿಮಾ, ಸುಪ್ರಿಯಾ ರಾಜ್, ಧರ್ಮಾಕ್ಷಿ, ಜ್ಯೋತಿ ಜೋಶಿ, ರೂಪಾ ಗೋಕಾವಿ, ಶ್ವೇತಾ, ಸುನೀತಾ ಆ್ಯಂಡ್ ಸಾರಾ. ದಯವಿಟ್ಟು ಯಾರಾದರೂ ತಂಡದ ಇಬ್ಬರು, ಎನಿ 2 members ಆಫ್ ದ ಟೀಮ್ ಮೇಕ್ ಪ್ಲೀಸ್ come over the stage and collect the prizes, please. The second prize of throw ball. ಇದು ಥ್ರೋ ಬಾಲ್ ದ್ವಿತೀಯ ಸ್ಥಾನ. ಮುಂದಿನ ಸ್ಪರ್ಧೆ ಟಗ್ ಆಫ್ ವಾರ್ ಫಾರ್ ವಿಮೆನ್. ಟಗ್ ಆಫ್ ವಾರ್. ಫಸ್ಟ್ ಪ್ರೈಸ್ ಗೋಸ್ ಟು ಪ್ರಮೀಲಾ ಲಸರಾಡೋ ಆ್ಯಂಡ್ ಟೀಮ್. ಪ್ರಮೀಲಾ ಲಸರಾಡೋ ಟೀಮ್, ಟಗ್ ಆಫ್ ವಾರ್. And first prize goes to Pramila Lasrado and team. The team consists Pramila Lasrado, Sunita, Purnima, Supriya Raj, Sara, Dharmakshi, Jyoti Joshi, Rupa Gokavi, Shweta, Sunita and Rhythms. ದಯವಿಟ್ಟು 11 ಜನರ ಟೀಮ್ ಇದೆ. ಫಸ್ಟ್ ಪ್ರೈಸ್ ನೆಕ್ಸ್ಟ್ ಟಗ್ ಆಫ್ ಫಾರ್ ವಿಮೆನ್, ವಿನಿಫರ್ ಆ್ಯಂಡ್ ಟೀಮ್. The team consists Winifar, Leelaka, Meldria, Babita, Akshata, Helen, Sahana, Lohitakshi, Geeta Angadi, Neha, Gayatri. Any 2 members of the team may please come onto the stage and collect the prizes, please. ಸ್ಪರ್ಧೆಗಳ ಬಹುಮಾನ ವಿತರಣೆ ಮುಗೀತು. ದಯವಿಟ್ಟು ಯಾರೆಲ್ಲ ಪಡ್ಕೊಂಡಿಲ್ಲ, ಬಹುಶಃ ಸುನೀತಾ ಅವ್ರ ಫ್ಯಾಮಿಲಿ ಮತ್ತು ಗಣೇಶ್ ಗೌಡ ಇವರು ಬಂದರೆ ಆಮೇಲೆ ನಮ್ಮ ರಿಕ್ರಿಯೇಷನ್ ಕ್ಲಬ್ನ ಪದಾಧಿಕಾರಿಗಳನ್ನು ಸಂಪರ್ಕಿಸಲಿಕ್ಕೆ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ. ಮುಂದಿನ ಬಹುಮಾನ ವಿತರಣೆಯನ್ನು RMS Q4 ವಿಭಾಗದ ಉಪಾಧೀಕ್ಷಕರಾದಂತಹ ಶ್ರೀಯುತ ಅರುಣ್ ಮೆಲ್ವಿನ್ ಸರ್ ಅವರು ನಡೆಸಿಕೊಡಬೇಕಾಗಿ ವಿನಂತಿಸುತ್ತೇನೆ. ಮೆನ್ ಮೊದಲನೇದಾಗಿ ರನ್ನಿಂಗ್ ರೇಸ್ ಬಿಲೋ 40 years. ಫಸ್ಟ್ ಪ್ರೈಸ್ ಗೋಸ್ ಟು ಹರೀಶ್ಯಂ. ಹರೀಶ್ಯಂ ಎಲ್ಲಿದ್ದೀರಿ? ಆದಿತ್ಯವಾಮ, ಬಹುಶಃ ಆದಿತ್ಯವಾಮ ಇಲ್ಲ. ಅನ್ಶುಲ್, ಯು ಕ್ಯಾನ್ ಕಮ್ ಆ್ಯಂಡ್ ಕಲೆಕ್ಟ್ ಪ್ಲೀಸ್ ಆನ್ ಬಿಹಾಫ್ ಆಫ್ ಆದಿತ್ಯವಾಮ. ರನ್ನಿಂಗ್ ರೇಸ್ ಬಿಲೋ 40 years. ಫಸ್ಟ್ ಪ್ರೈಸ್ ಗೋಸ್ ಟು ಹರೀಶ್ಯಂ, ಸೆಕೆಂಡ್ ಪ್ರಕಾಶ್ ಆ್ಯಂಡ್ ಥರ್ಡ್ ಆದಿತ್ಯ ವರ್ಮ. ಇನ್ ಪ್ಲೇಸ್ ಆಫ್ ಆದಿತ್ಯ ವರ್ಮ, ಶ್ರೀ ಅನ್ಶುಲ್ ಅಜಯ್ ವಿಲ್ ಕಲೆಕ್ಟ್ ದ ಪ್ರೈಸ್. ಸೆಕೆಂಡ್ ರನ್ನಿಂಗ್ ರೇಸ್ above 40 years. First prize goes to Balakrishna.
ಫಸ್ಟ್ ಪ್ರೈಸ್ ಗೋಸ್ ಟು ಬಾಲಕೃಷ್ಣ. ಬಾಲಕೃಷ್ಣ ಇಲ್ಲ ಇದ್ದರೆ ಅವರ ಯಾರಾದರೂ ಬಂದು ಪಡ್ಕೋಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಬಾಲಕೃಷ್ಣ, ಕಾರಂತ್, ಪವನ್. ನೆಕ್ಸ್ಟ್ ಸೆಕೆಂಡ್ ಎಸ್ ಚಂದ್ರಶೇಖರ್, ರನ್ನಿಂಗ್ ರೇಸ್ ಅಬೌವ್ 40 years, ಎಸ್ ಚಂದ್ರಶೇಖರ್. ಥರ್ಡ್ ರಾಜೇಶ್ ನೀರ್ಮಾರ್ಗ. ಮುಂದಿನ ಸ್ಪರ್ಧೆ ಗನಿ ಬ್ಯಾಗ್ ರೇಸ್. ಗನಿ ಬ್ಯಾಗ್ ರೇಸಲ್ಲಿ ಫಸ್ಟ್ ಪ್ರೈಸ್ ಪ್ರಕಾಶ್. ಇದು ರಾಜೇಶ್ ನೀರ್ಮಾರ್ಗ, ರನ್ನಿಂಗ್ ರೇಸ್ ಅಬೌವ್ 40 years. ಈಗ ಗನಿ ಬ್ಯಾಗ್ ರೇಸಲ್ಲಿ ಫಸ್ಟ್ ಪ್ರೈಸ್ ಗೋಸ್ ಟು ಪ್ರಕಾಶ್. ರಾಜೇಶ್. ಗನಿ ಬ್ಯಾಗ್ ರೇಸ್ ಸೆಕೆಂಡ್ ಪ್ರೈಸ್ ಗೋಸ್ ಟು ರಾಜೇಶ್ ನೀರ್ಮಾರ್ಗ ಆ್ಯಂಡ್ ಥರ್ಡ್ ಪ್ರೈಸ್ ಗೋಸ್ ಟು ರಾಜೇಶ್ ಕಾರ್ಕಳ. ಬಹುಶಃ ರಾಜೇಶ್ ಕಾರ್ಕಳ ಇಲ್ಲ ಅನಿಸುತ್ತೆ. ಪ್ರಕಾಶ್ ಆ್ಯಂಡ್ ರಾಜೇಶ್ ನೀರ್ಮಾರ್ಗ. ರಾಜೇಶ್ ಕಾರ್ಕಳ ಇಲ್ಲ, ಥರ್ಡ್ ಪ್ರೈಸ್ ಇಲ್ಲ. ಮುಂದಿನ ಸ್ಪರ್ಧೆ 3 leg ರೇಸ್ ಬಿಲೋ 40 years. ಫಸ್ಟ್ ಪ್ರೈಸ್ ಗೋಸ್ ಟು ಹರೀಶ್ ಎಮ್ ಆ್ಯಂಡ್ ಪ್ರಕಾಶ್. ಹರೀಶ್ ಎಮ್ ಎಲ್ಲಿದ್ದೀರಿ? ಹರೀಶ್ ಎಮ್. ಸೆಕೆಂಡ್ ಪ್ರೈಸ್ ಅನ್ಶುಲ್, ಅಜಯ್ ಆ್ಯಂಡ್ ಶಿವಮ್. 3 leg ರೇಸ್ ಬಿಲೋ 40 years. ಫಸ್ಟ್ ಪ್ರೈಸ್ ಗೋಸ್ ಟು ಹರೀಶ್ ಆ್ಯಂಡ್ ಪ್ರಕಾಶ್. ಸೆಕೆಂಡ್ ಪ್ರೈಸ್ ಅನ್ಶುಲ್, ಅಜಯ್ ಆ್ಯಂಡ್ ಶಿವಮ್. Shom is not there. Second prize Anshul Ajay and third prize Jitesh and Rajesh Karkala. ರಾಜೇಶ್ ಕಾರ್ಕಳ ಇಲ್ಲ, ದಯವಿಟ್ಟು ಜಿತೇಶ್ ಅವ್ರು ಬಂದು ಕಲೆಕ್ಟ್ ಮಾಡ್ಕೋಬೇಕು. ಮುಂದಿನ ಬಹುಮಾನ ವಿತರಣೆಯನ್ನು ನಮ್ಮ ಕಾರ್ಯದರ್ಶಿಯಾದಂತಹ ಶ್ರೀಯುತ ವಿಶ್ವನಾಥ್ ಸರ್ ಅವರು ನಡೆಸಿಕೊಡಬೇಕಾಗಿ ವಿನಂತಿಸುತ್ತೇನೆ. ಮುಂದಿನ ಸ್ಪರ್ಧೆ 3 leg ರೇಸ್ ಅಬೌವ್ 40 years. ಫಸ್ಟ್ ಪ್ರೈಸ್ ಗೋಸ್ ಟು ಚೇತನ್ ಕೋಟ್ಯಾನ್ ಆ್ಯಂಡ್ ಅಶೋಕ್. ಅಶೋಕ್ ಇಲ್ಲದ್ರೆ ದಯವಿಟ್ಟು ಚೇತನ್ ಕೋಟ್ಯಾನ್ ಅವರು ಬರಬೇಕು. ಸೆಕೆಂಡ್ ಪ್ರೈಸ್ ಗೋಸ್ ಟು 3 leg ರೇಸ್ ಸೆಕೆಂಡ್ ಪ್ರೈಸ್ ಗೋಸ್ ಟು ರವೀಂದ್ರ ನಾಯಕ್ ಎಂ ಆ್ಯಂಡ್ ವಿಶ್ವನಾಥ್ ಪಿ. ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ. ಸೆಕೆಂಡ್ ಪ್ರೈಸ್ 3 leg ರೇಸ್. ದಯವಿಟ್ಟು ಶ್ರೀನಾಥ್ ಸರ್ ಈ ಪ್ರಶಸ್ತಿಯನ್ನು ಕೊಡಬೇಕು. 3 leg ರೇಸ್ ಸೆಕೆಂಡ್ ಪ್ರೈಸ್ ರವೀಂದ್ರ ನಾಯಕ್ ಎಂ ಆ್ಯಂಡ್ ವಿಶ್ವನಾಥ್ ಪಿ. ಥರ್ಡ್ ಪ್ರೈಸ್ ಸಂತೋಷ್ ಆ್ಯಂಡ್ ರಾಘವೇಂದ್ರ. ದಯವಿಟ್ಟು ಇಬ್ಬರು ಇಲ್ಲ ಇದ್ರೆ ಒಬ್ಬರು ಬನ್ನಿ. ಸಂತೋಷ್. Shot put men. First prize goes to Gopal Krishna. Shot put men, first prize goes to Gopal Krishna. Second prize Chetan Kotyan and third prize Rajesh Nirmarga. ಮುಂದಿನ ಬಹುಮಾನ ವಿತರಣೆಯನ್ನು ಕಾರ್ಯಕ್ರಮದ ಉದ್ಘಾಟಕರಾದಂತಹ ಶ್ರೀಯುತ ಶ್ರೀನಾಥ್ ಸರ್ ಅವರು ನಡೆಸಿಕೊಡಬೇಕಾಗಿ ವಿನಂತಿಸುತ್ತೇನೆ. ಸಿಂಗಲ್. ಓಕೆ. ಥರ್ಡ್ ಪ್ರೈಸ್ ಶಾರ್ಟ್ ಪುಟ್ಟಲ್ಲಿ ರಾಜೇಶ್ ನಿರ್ಮಾರ್ಗ. ಈಗ ಮುಂದಿನ ಸ್ಪರ್ಧೆ ವಾಲಿಬಾಲಲ್ಲಿ ದಯವಿಟ್ಟು ಇದು ಟೀಮ್ ಇದ್ದು ಪ್ರೈಸಸ್. ದಯವಿಟ್ಟು ಟೀಮ್ನ ಒಬ್ಬರು ಅಥವಾ ಇಬ್ಬರು ಬಂದು ಕಲೆಕ್ಟ್ ಮಾಡ್ಕೋಬೇಕು. The first prize goes to volleyball, Gopal Krishna and team. The Gopal Krishna team consisted Gopal Krishna, Naveen K, Adarsh, Nitesh Shetty, Rajshekar and Naveen Chandra. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹಿಸಬೇಕು. The volleyball first prize goes to Gopal Krishna and team. Second prize Raghu and team. The Raghu team ದಯವಿಟ್ಟು ಯಾರಾದರೂ ಇಬ್ಬರು ಬಂದು ಕಲೆಕ್ಟ್ ಮಾಡ್ಕೋಬೇಕು. ರಘು, ಅಶೋಕ್, ಮಿಥುನ್, ದಿನೇಶ್ ಮೂಲ್ಯ, ಯೋಗೀಶ್ ಆ್ಯಂಡ್ ಪವನ್ ಕುಮಾರ್. ಸೆಕೆಂಡ್ ಪ್ರೈಸ್ ವಾಲಿಬಾಲ್. ಈಗ ಮುಂದಿನ ಸ್ಪರ್ಧೆ ಟಗ್ ಆಫ್ ವಾರ್. ಅದರಲ್ಲಿ ಫಸ್ಟ್ ಪ್ರೈಸ್ ಗೋಸ್ ಟು ಮಹೇಶ್ ಸರ್ ಆ್ಯಂಡ್ ಟೀಮ್. ಮಹೇಶ್ ಸರ್ ಟೀಮ್ ಕನ್ಸಿಸ್ಟ್ ಆಫ್ ಮಹೇಶ್ ಓ, ಸುಲ್ತಾನ್ ಮನ್ಸೂರ್, ಮೈಲಾರಪ್ಪ ಕಾಂಬ್ಳಿ, ಗೋಪಾಲ್ ಕೃಷ್ಣ, ವಿಶ್ವನಾಥ್ ಪಿ, ದಿನೇಶ್ ಶೆಟ್ಟಿಗ, ಜಯಪ್ರಕಾಶ್, ವಿನಯ್ ಎಲ್ ಟಿ, ಯೋಗೀಶ್, ಪ್ರವೀಣ್ ಬಿ ಎಂ, ನಿತೇಶ್ ಶೆಟ್ಟಿ ಅಂಡ್ ಶೋಮ್. ದಯವಿಟ್ಟು
ಯಾರಾದರೂ ಇಬ್ಬರು, ಮಹೇಶ್ ಸರ್ ಟೀಮ್ನ ಇಬ್ಬರು. ಟಗ್ ಆಫ್ ವಾರಲ್ಲಿ ಫಸ್ಟ್ ಪ್ರೈಸ್. ಟಗ್ ಆಫ್ ವಾರ್ ಸೆಕೆಂಡ್ ಪ್ಲೇಸ್ ಗೋಸ್ ಟು ಪ್ರಶಾಂತ್ ಆ್ಯಂಡ್ ಟೀಮ್. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹಿಸಬೇಕು. ಟಗ್ ಆಫ್ ವಾರ್ ಸೆಕೆಂಡ್ ಪ್ರೈಸ್ ಗೋಸ್ ಟು ಪ್ರಶಾಂತ್ ಆ್ಯಂಡ್ ಟೀಮ್. ಪ್ರಶಾಂತ್ ಟೀಮ್ ಕನ್ಸಿಸ್ಟ್ ಆಫ್ ಪ್ರಶಾಂತ್ ಕೆ, ನವೀನ್ ಕೆ, ಮಂಜುನಾಥ್ ವಿ, ಉಮೇಶ್ ಆಚಾರ್ಯ, ವಿಜಯ್ ಕುಮಾರ್, ಅಶೋಕ್ ನಾಯ್ಕ್, ರಘು ಎಸ್, ಚೇತನ್ ಕೋಟ್ಯಾನ್, ಮಿಥುನ್ ಎಸ್, ಚಂದ್ರಶೇಖರ್, ಆದರ್ಶ್ ಆ್ಯಂಡ್ ರಾಜೇಶ್ ಯು. ದಯವಿಟ್ಟು ಯಾರಾದರೂ ಪ್ರಶಾಂತ್ ಕಪ್ತಾನ್ರ ಇಲ್ಲಿದ್ದಾರೆ. ನೆಕ್ಸ್ಟ್ ಮೆನ್ಸ್ ಕ್ರಿಕೆಟ್ ಫಸ್ಟ್ ಪ್ರೈಸ್ ಗೋಸ್ ಟು ರಾಜೇಶ್ ನಿರ್ಮಾರ್ಗ ಆ್ಯಂಡ್ ಟೀಮ್. ರಾಜೇಶ್ ನಿರ್ಮಾರ್ಗ ಟೀಮ್ ಕನ್ಸಿಸ್ಟ್ ಆಫ್ ರಾಜೇಶ್, ಸುದರ್ಶನ್, ಪ್ರವೀಣ ಬಿ ಎಂ, ನಿತೇಶ್ ಶೆಟ್ಟಿ, ವಿಶ್ವನಾಥ್, ಶಿವಮ್, ಅಂಶುಲ್ ಅಜಯ್, ವಿಜಯ್ ಕುಮಾರ್, ಮೆಲ್ವಿನ್, ಅರುಣ್ ಲೋಬೋ, ನಾರಾಯಣ್ ನಾಯಕ್ ಆ್ಯಂಡ್ ಜಿತೇಶ್. ದಯವಿಟ್ಟು ಕ್ರಿಕೆಟಲ್ಲಿ ಸೆಕೆಂಡ್ ಪ್ಲೇಸ್ ಮಿಥುನ್ ಕುಮಾರ್ ಆ್ಯಂಡ್ ಟೀಮ್. ಮಿಥುನ್ ಕುಮಾರ್ ತಂಡ ಮಿಥುನ್, ಗುರುರಾಜ್, ಗೋಪಾಲಕೃಷ್ಣ, ವಿಶ್ವನಾಥ್ ಬಿ, ಸತ್ಯನಾರಾಯಣ ಕಾರಂತ್, ಅಶೋಕ್ ನಾಯಕ್, ದಿನೇಶ್ ಮೂಲ್ಯ, ಮಂಜುನಾಥ್ ವಿ, ಮೈಲಾರಪ್ಪ ಕಾಂಬ್ಳಿ, ಯಶವಂತ ಆ್ಯಂಡ್ ರಾಜೇಶು. ದಯವಿಟ್ಟು ಇಬ್ಬರು. ಮುಂದಿನ ಬಹುಮಾನ ವಿತರಣೆಯನ್ನು ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀಯುತ ಎಂ ರವೀಂದ್ರ ನಾಯಕ್ ಸರ್ ಅವರು ನಡೆಸಿಕೊಡಬೇಕಾಗಿ ವಿನಂತಿಸುತ್ತೇನೆ. ಇದು ನಾವು ಕಾರ್ಯಕ್ರಮದ ಬಹುಮಾನ ವಿತರಣೆ ಕಡೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಕೊನೆಯದಾಗಿ 3 ಸ್ಪರ್ಧೆ ಮಾತ್ರ ಬಹುಮಾನ ವಿತರಣೆ ಉಳಿದಿದೆ. ಈ ಸ್ಪರ್ಧೆಗಳನ್ನು ಮಿಕ್ಸ್ಡ್ ಆಗಿ ಆಡಲಾಗಿತ್ತು. ಇದು ಚೆಸ್ ಅಲ್ಲಿ ಫಸ್ಟ್ ಪ್ಲೇಸ್ ಗೋಸ್ ಟು ಓ ಮಹೇಶ್. ಹೊಳೆಯನ್ನು ಕೊಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ನಮ್ಮ RMS ಕ್ಯೂ ಡಿವಿಷನ್ ಚೆಸ್ ಚಾಂಪಿಯನ್ ಮಹೇಶ್ ಸರ್. ಸೆಕೆಂಡ್ ಪ್ರೈಸ್ ವಿನಿಫರ್. ದಯವಿಟ್ಟು ಇಲ್ಲದ್ರೆ ವಿನಿಫರ್ ನಮ್ಮ ಮಗಳು ಇಲ್ಲದ್ರೆ ವಿನಿಫರ್ ಫ್ರೆಂಡ್ಸ್ ಯಾರಾದ್ರು ತಗೊಳ್ಳಿ, ಬನ್ನಿ. ಪ್ರವೀಣ ಮೇಡಮ್ ಬನ್ನಿ. ಚೆಸ್ಸಲ್ಲಿ ಸೆಕೆಂಡ್ ಪ್ಲೇಸ್ ವಿನಿಫರ್. ನೆಕ್ಸ್ಟ್ ಪ್ರವೀಣ ಮೇಡಮ್ ಅಲ್ಲೇ ಇರಿ. ನೆಕ್ಸ್ಟ್ ಕೇರಮ್ ಸಿಂಗಲ್ಸಲ್ಲಿ ಫಸ್ಟ್ ಪ್ಲೇಸ್ ಪ್ರವೀಣ ಭಾಗವತ್. ಕೇರಮ್ ಸಿಂಗಲ್ಸ್ ಫಸ್ಟ್ ಪ್ಲೇಸ್ ಪ್ರವೀಣ ಭಾಗವತ್. ಕೇರಮ್ ಸಿಂಗಲ್ಸ್ ಸೆಕೆಂಡ್ ಪ್ಲೇಸ್ ಯಶವಂತ. ಈ ಪ್ರಶಸ್ತಿಯ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಕೇರಮ್ ಡಬಲ್ಸ್ ಫಸ್ಟ್ ಪ್ಲೇಸ್ ಗೋಸ್ ಟು ಪ್ರವೀಣ ಭಾಗವತ್ ಆ್ಯಂಡ್ ವಿನಿಫರ್. ಕೇರಮ್ ಸೆಕೆಂಡ್ ಪ್ಲೇಸ್ ಗೋಸ್ ಟು ನಾರಾಯಣ್ ನಾಯಕ್ ಆ್ಯಂಡ್ ರಾಜಶೇಖರ್ ಎಲ್ಲರೂ ಇರೋದ್ರಿಂದ ನಾರಾಯಣ್ ನಾಯಕರು ದಯವಿಟ್ಟು ಬಂದು ವೇದಿಕೆಯಲ್ಲಿ ಪ್ರಶಸ್ತಿ ಸ್ವೀಕರಿಸಬೇಕು. ಇಲ್ಲಿಗೆ ಎಲ್ಲ ಪ್ರಶಸ್ತಿಗಳು ಅನ್ವಿತ್ ಮತ್ತು ಯಶಸ್ವಿನಿ, ಸುನೀತಾ ಅವರ ಮಕ್ಕಳು ಆವಾಗ ಇರಲಿಲ್ಲ. ದಯವಿಟ್ಟು ಈಗ ಒಟ್ಟಿಗೆ ಎಲ್ಲ ಪ್ರಶಸ್ತಿಯನ್ನು ತಗೊಳ್ಬೇಕು. ಅನ್ವಿತ್, ಓಕೆ, ಇದಷ್ಟು ಕೊಡಿ. ಅನ್ವಿತ್ ಅವರು ಮ್ಯೂಸಿಕಲ್ ಚೇರಲ್ಲಿ ದ್ವಿತೀಯ, ಲೆಮನ್ ಅಂಡ್ ಸ್ಪೂನಲ್ಲಿ ಪ್ರಥಮ, ಫ್ರಾಕ್ ಜಂಪಲ್ಲಿ ಪ್ರಥಮ. ಇಷ್ಟು ಅನ್ವಿತ್ ಅವರು. ಹಾಗೂ ಅನ್ವಿತ್ ತಂಗಿ ಯಶಸ್ವಿನಿ ಅವರು ಲೆಮನ್ ಅಂಡ್ ಸ್ಪೂನಲ್ಲಿ ತೃತೀಯ. ದಯವಿಟ್ಟು ಉಳಿದಿರುವಂಥ ಯಾವುದೇ ಪ್ರಶಸ್ತಿಯನ್ನು ದಯವಿಟ್ಟು ನಮ್ಮ ಪದಾಧಿಕಾರಿಗಳನ್ನು ಸಂಪರ್ಕಿಸಿ ಪಡೆದುಕೊಳ್ಬೇಕು. ಇಲ್ಲಿಗೆ ಎಲ್ಲ ಪ್ರಶಸ್ತಿ ವಿಜೇತರ ಪ್ರಶಸ್ತಿ ವಿತರಣೆ ನಡೆದಿದೆ. ಪ್ರಶಸ್ತಿ ವಿತರಣೆ ಮಾಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ಈ ಎಲ್ಲ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಹಾಗೂ ಭಾಗವಹಿಸಿದವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಧನ್ಯವಾದಗಳು. ಬಹುಮಾನವನ್ನು ವಿತರಣೆ ಮಾಡಿದಂತಹ ವೇದಿಕೆಯ ಎಲ್ಲ ಗಣ್ಯರಿಗೂ ಧನ್ಯವಾದ ಸಮರ್ಪಣೆ. ಹಾಗೂ ಬಹುಮಾನದ ಪಟ್ಟಿಯನ್ನು ಬಹಳ ಸೊಗಸಾಗಿ ಮಂಡಿಸಿದಂತಹ ಶ್ರೀಯುತ ಸುಲ್ತಾನ್ ಮನ್ಸರ್ ಸರ್ ಅವರು ಕೂಡ ತುಂಬ ಹೃದಯದ ಧನ್ಯವಾದಗಳು. ಶ್ರೀಯುತ ರವೀಂದ್ರ ನಾಯಕ್ ಸರ್ ಅವರನ್ನು ನಾನು ಮಾತುಕತೆಯ ಕಟ್ಟೆಲೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. RMS ಮನೋರಂಜನಾ ಕೂಟ ಮಂಗಳೂರು ಇದರ ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್. ಇದಕ್ಕೆ
ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ನನ್ನ ಆತ್ಮೀಯರಾಗಿರುವಂತಹ ಶ್ರೀನಾಥ್ರವರೇ, ASP ಮಹೇಶ್ರವರೇ, ಮೆಲ್ವಿನ್ ಲೋಬರ್ ಅವರೇ, ಅದೇ ರೀತಿ HRO ಮೇಡಮ್ರವರೇ, ರಿಟೈರ್ಡ್ BCRSA ವಿ ಗಣೇಶನ್ರವರೇ, ವಿಶ್ವನಾಥ್ರವರೇ, ನಮ್ಮ ಕ್ಲಬ್ ಸೆಕ್ರೆಟರಿ ಹಾಗೂ ನನ್ನ ಆತ್ಮೀಯ ಸಹೋದ್ಯೋಗಿ ಮಿತ್ರರೇ, ಮೊದಲನೇದಾಗಿ ಎಲ್ಲ ಅವಾರ್ಡ್ ವಿನ್ನರ್ಸ್ ಕೂಡ ಕಂಗ್ರ್ಯಾಚುಲೇಷನ್. ನಿಯರ್ ಅಬೌಟ್ 153 ಅವಾರ್ಡ್ಸನ್ನು ಈ ಸಲ ನಮ್ಮ ಎಲ್ಲ ಮಕ್ಕಳು ಮತ್ತು ನಮ್ಮ RMS ಆಫೀಸರ್ಸ್ ಪಡ್ಕೊಂಡಿದ್ದೀರ. ರಿಕ್ರಿಯೇಷನ್ ಕ್ಲಬ್ ಅದರಲ್ಲಿ ಕೂಡ RMS ಅಲ್ಲಿ ಯಾಕೆ ಬೇಕಂತ ಹೇಳಿ, RMS ಅಲ್ಲಿ ನಮ್ಗೆ ಗೊತ್ತಿದ್ದಾಗೇ ರೌಂಡ್ ದ ಕ್ಲಾಕ್ ನಾವು ವರ್ಕ್ ಮಾಡ್ತಾ ಇರ್ತೀವಿ. ನಾವು ಪೋಸ್ಟ್ ಆಫೀಸಲ್ಲಿ ಆದರೆ ಬೆಳಿಗ್ಗೆ ಪೋಸ್ಟ್ ಆಫೀಸ್ ಓಪನ್ ಆಗುತ್ತೆ, ಈವ್ನಿಂಗ್ ಕ್ಲೋಸ್ ಆಗುತ್ತೆ. ಸೊ ಎಲ್ಲ ಎಂಟೈರ್ ಸ್ಟಾಫ್ ನಾವು ಪೋಸ್ಟ್ ಆಫೀಸಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾರೆ, ಒಬ್ಬರ ಮುಖ ಇನ್ನೊಬ್ಬರಿಗೆ ಪರಿಚಯ ಇರುತ್ತೆ. ಆದರೆ RMS ಅಲ್ಲಿ ಆ ರೀತಿ ಇಲ್ಲ. ನೈಟ್ ಡ್ಯೂಟಿಯವರಿಗೆ ಡೇ ಡ್ಯೂಟಿಯವರ ಪರಿಚಯ ಇರುವುದಿಲ್ಲ, ಡೇ ಡ್ಯೂಟಿಯವರಿಗೆ ನೈಟ್ ಡ್ಯೂಟಿಯವರ ಪರಿಚಯ ಇರುವುದಿಲ್ಲ, ನೈಟ್ ಡ್ಯೂಟಿ ಆಲ್ಟರ್ನೇಟ್ ನೈಟ್ನವರಿಗೆ ಇನ್ನೊಬ್ಬರ ಪರಿಚಯ ಇರುವುದಿಲ್ಲ. ಸೊ ಟೋಟಲ್ ಅವರವರ ವರ್ಕ್ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಎಲ್ಲಿಯಾದರೂ ರಿಟೈರ್ಮೆಂಟ್ ಇದ್ದರೆ, ನಾನು ASP Q4 ಆಗಿದ್ದಾಗ ನೋಡಿದಂತಹ ಇದು ಜಸ್ಟ್ SRO ಸ್ಟಾಫ್ ಆ ರಿಟೈರ್ಡ್ ಆಫೀಷಿಯಲ್ನ SRO ಆಫೀಸ್ಗೆ ಕರೀತಿದ್ರು. ಅಲ್ಲೇ SRO ಸ್ಟಾಫ್ ಒಂದು 3-4 ಜನ ಇದ್ದರು, MTS ಸೇರಿಕೊಂಡು ಅಲ್ಲೇ ASP Q4 ಹತ್ರ ಒಂದು ಅವರಿಗೆ ಸನ್ಮಾನ ಮಾಡಿ ಅವ್ರಿಗೆ ರಿಟೈರ್ಮೆಂಟ್ ಕೊಡುವಂತಹ ಪರಿಸ್ಥಿತಿ ಇತ್ತು RMS ಅಲ್ಲಿ. ಯಾಕಂತ ಹೇಳಿದ್ರೆ ನೈಟ್ ಡ್ಯೂಟಿ ಮಾಡಿದವರಿಗೆ ಇಂತಹ ಈ ಪ್ರೋಗ್ರಾಮ್ಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಅವರಿಗೆ ಡೇ ಡ್ಯೂಟಿಯವರು ಅವರ ಡೇ ಡ್ಯೂಟಿಯಲ್ಲಿ ಬ್ಯುಸಿ ಆಗಿರ್ತಾರೆ. ಸೊ ಎಲ್ಲರನ್ನು ಒಟ್ಟಿಗೆ ಸೇರಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ದಿಸ್ ರಿಕ್ರಿಯೇಷನ್ ಕ್ಲಬ್, RMS ರಿಕ್ರಿಯೇಷನ್ ಕ್ಲಬ್ ಒಂದು ಪ್ಲ್ಯಾಟ್ಫಾರ್ಮ್ ನಮಗೆಲ್ಲರನ್ನ ಡೇ ಡ್ಯೂಟಿ ಇರಲಿ, ನೈಟ್ ಡ್ಯೂಟಿ ಮಾಡೋರು ಇರಲಿ ಅಥವಾ ಆಲ್ಟರ್ನೇಟಿವ್ ನೈಟ್ ಡ್ಯೂಟಿ ಮಾಡೋರು ಇರಲಿ, ಎಲ್ಲರನ್ನ ಒಟ್ಟಿಗೆ ಸೇರಿಸಲಿಕ್ಕಿರುವಂಥ ಒಂದೇ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳಿದ್ರೆ ಅದು ನಮ್ಮ RMS ರಿಕ್ರಿಯೇಷನ್ ಕ್ಲಬ್. ಇಲ್ಲಿ ಈ ಕ್ಲಬ್ಬಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಇಲ್ಲಿ ಈಗ ಯೂನಿಯನ್ ಆದರೆ ಆಯಾ ಯೂನಿಯನ್ನವರು ಅವರ ಬ್ರಾಂಚ್ ಕಾನ್ಫರೆನ್ಸ್ ಮಾಡ್ತಾರೆ, ಆಯಾ ಯೂನಿಯನ್ಗೆ ರಿಲೇಟೆಡ್ ಮೆಂಬರ್ಸ್ ಬರ್ತಾರೆ, ಪಾರ್ಟಿಸಿಪೇಟ್ ಮಾಡ್ತಾರೆ. ಆದರೆ ಇಲ್ಲಿ ಅದೇ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇಲ್ಲ. ಸೊ RMS ಈ ನಮ್ಮ ರಿಕ್ರಿಯೇಷನ್ ಕ್ಲಬ್ಬಲ್ಲಿ DO ಇಲ್ಲಿಗೆ ಬಂದ ನಂತರ ಸ್ವಲ್ಪ ಅತ್ಯುತ್ತಮವಾಗಿ ವರ್ಕ್ ಮಾಡ್ತಾಯಿದೆ. ಅಂತೂ ಲಾಸ್ಟ್ ಒಂದು 2-3 ಇಯರ್ಸಿಂದ ದಿ ಬೆಸ್ಟ್ ಆಗಿ ನೀವು ಪರ್ಫಾರ್ಮ್ ಮಾಡಿಕೊಡ್ತಾ ಇದ್ದೀರಿ. ಮೊನ್ನೆ ನಡೆದಂತಹ ನಮ್ಮ ಸ್ಪೋರ್ಟ್ಸ್ ಡೇ ನೋಡಿರ್ಬೋದು, ನಾವು ನಿಯರ್ ಅಬೌಟ್ 100 ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಿದ್ದೀರ ನೀವೆಲ್ಲ. ಇವತ್ತು ಕೂಡ ನೀವು ಎಲ್ಲರೂ ನಮ್ಮ RMS ಅಫೀಷಿಯಲ್ಸ್ 87 ಮೆಂಬರ್ಸ್ ಇದ್ದೀವಿ ನಾವು ಈ ಕ್ಲಬ್ಬಲ್ಲಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ನಾವು ಕರ್ಕೊಂಡು ಬಂದಿದ್ದೀವಿ. ನಾವು ನಮ್ಮ ಮಕ್ಕಳನ್ನು ಕೂಡ ನಾವು ಇನ್ವಾಲ್ವ್ ಮಾಡ್ತಿದ್ದೀವಿ. ಸೊ ಎಲ್ಲರ ಗೆಟ್ ಟುಗೆದರ್ ಆಗ್ತುಂಟು ಇಲ್ಲಿದ್ದೀಗ. ನಮ್ಮ ಏನು ವರ್ಕಲ್ಲಿ ಸ್ಟ್ರೆಸ್ ಇತ್ತಾ ಅಥವಾ ಏನು ನಮಗೆ ವರ್ಕಲ್ಲಿ ಪ್ರಾಬ್ಲಮ್ ಉಂಟಾ ಅದನ್ನೆಲ್ಲ ಬಿಟ್ಟು ನಾವು ನಮ್ಮ ಫ್ಯಾಮಿಲಿ ಜೊತೆಯಲ್ಲಿ, ನಮ್ಮ ಮಕ್ಕಳ ಜೊತೆಯಲ್ಲಿ, ಎಲ್ಲ ಅಫೀಷಿಯಲ್ಸ್ ಡೇ ಆರ್ ನೈಟ್ ಆರ್ ಯಾವುದೇ ಸೆಟ್ಟಲ್ಲಿ ವರ್ಕ್ ಮಾಡ್ತಿರಲಿ ಅಥವಾ TMದಲ್ಲಿ ವರ್ಕ್ ಮಾಡ್ತಿರಲಿ, ಎಲ್ಲರೂ ಕೂಡ ನಾವಿಲ್ಲಿ ಒಟ್ಟಿಗೆ ಇವತ್ತು ಒನ್ ಡೇಯನ್ನು ಸೆಲೆಬ್ರೇಟ್ ಮಾಡ್ತಿದ್ದೀವಿ. ದಿಸ್ ರೆಡ್ಯೂಸ್ ಅವರ್ ಸ್ಟ್ರೆಸ್. ನಮಗೆ ಇನ್ನೂ ಕೂಡ ವರ್ಕ್ ಮಾಡುವಂಥ ಒಂದು ಪರಿಸ್ಥಿತಿಯನ್ನು ಅಥವಾ ಒಂದು ಅಟ್ಮಾಸ್ಫಿಯರನ್ನು ಇದು ಕ್ರಿಯೇಟ್ ಮಾಡಿಕೊಡ್ತಾ ಇದೆ. ಸೊ ಇದನ್ನು ಕೇವಲ ನಾನು ಮಂಗಳೂರು RMS ಯೂನಿಟಲ್ಲಿ ಮಾತ್ರ ನೋಡ್ತಾ ಇಲ್ಲ. ಲಾಸ್ಟ್ ನನ್ನ ಈ 14 RMS Q ಡಿವಿಷನ್ ಅಂಡರ್ 14 ಯೂನಿಟ್ಸ್ ಇವೆ. 14 ಯೂನಿಟ್ಸಲ್ಲಿ ಕೂಡ ಇದೇ ರೀತಿ ಅಟ್ಮಾಸ್ಫಿಯರ್ ಈಗ ಕ್ರಿಯೇಟ್ ಆಗ್ತಾ ಇದೆ. ಎಲ್ಲ ಅಫೀಷಿಯಲ್ಸ್ ಕೂಡ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತಿದ್ದೀನಿ ನಾನು. ಮೈಸೂರು ಸಾರ್ಟಿಂಗ್ ಆಫೀಸ್ ಸೆಕೆಂಡ್ ಬಿಗ್ಗೆಸ್ಟ್ ಯೂನಿಟ್ ಇನ್ RMS Q ಡಿವಿಷನ್. ಅಲ್ಲಿ ಕೂಡ ನಿಯರ್ ಅಬೌಟ್ 100 ಅಫೀಷಿಯಲ್ಸ್ ಇದ್ದಾರೆ ನಮ್ಮವರು. ಸೊ ಅಲ್ಲಿ ಈ ರಿಪಬ್ಲಿಕ್ ಡೇ ಅಥವಾ ಆ್ಯನ್ಯುವಲ್ ಇದು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡುವಾಗ SRO ಸ್ಟಾಫ್ ಬರ್ತಿದ್ರು, ಒಂದು 5-6 ಜನ ಒಟ್ಟಿಗೆ ಸೇರ್ತಿದ್ರು, IP ಫ್ಲ್ಯಾಗ್ ಹೋಸ್ಟ್ ಮಾಡ್ತಿದ್ರು, ನಿಯರ್ ಒಂದು ಕ್ಯಾಂಟೀನಲ್ಲಿ ಟೀ ಕೊಡ್ಕೊ ಹೋಗ್ತಾಯಿದ್ರು. ಆದರೆ ಲಾಸ್ಟ್ ಇದರಿಂದ ಎಲ್ಲ ಎಂಟೈರ್ ಆಫೀಸರ್ಸ್ ಕೂಡ ಮೈಸೂರು RMS Q ಡಿವಿಷನ್ ಎಲ್ಲ ಎಂಟೈರ್ ಆಫೀಸರ್ಸ್ ಕೂಡ ಬಂದಿದ್ದಾರೆ. ಇದು ಬ್ರೇಕ್ಫಾಸ್ಟ್ಗೆ ಮಾಡಿದ್ದು ಆರ್ಡರ್ ಸಾಕಾಗದೆ ಎಗೇನ್ ಅವರು ಎಕ್ಸ್ಟ್ರಾ ತರಿಸ್ಕೊಂಡ್ರು. ಮೋರ್ ದೆನ್ 100 ಮೆಂಬರ್ಸ್ ಅಲ್ಲಿ ಜಾಯ್ನ್ ಆದರು. ಸೊ ಇಂತಹ ಅಟ್ಮಾಸ್ಫಿಯರ್ ಮೈಸೂರು RMS ಅಲ್ಲಿ ಕ್ರಿಯೇಟ್ ಆಗಿದೆ. ಇದು ನಾಟ್ ಓನ್ಲಿ ಇನ್ ಮೈಸೂರು ಆರ್ ಮ್ಯಾಂಗ್ಳೂರ್, ನನ್ನ RMS Q ಡಿವಿಷನ್ ಎಲ್ಲ ಯೂನಿಟ್ಸ್ನ ಎಲ್ಲ ಆಫೀಸರ್ಸ್ ಕೂಡ ಈಗ ಅತ್ಯುತ್ತಮ ರೀತಿಯಲ್ಲಿ ಅಂದರೆ ಇಂತಹ ಈ ರಿಕ್ರಿಯೇಷನ್ ಕ್ಲಬ್ಬಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಇಟ್ಸ್ ಎ ಗುಡ್. ನನಗೆ ತುಂಬ ಖುಷಿ ಆಗ್ತದೆ ಈ ಮಾತನ್ನು ಹೇಳಿ. ಇನ್ನು
ಇನ್ನೊಂದು ವಿಷಯ, ನಮ್ಮ ಈ RMS ಅಫಿಷಿಯಲ್ನ ಮಾನವೀಯತೆ ಇದೊಂದು. RMS ಅಲ್ಲಿ ಕೇವಲ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ ಮಾತ್ರ ಇರುವುದಿಲ್ಲ, ಇಲ್ಲಿ ನಮ್ಮ ಔಟ್ಸೈಡರ್ ಕೂಡ ಇರ್ತಾರೆ. ಔಟ್ಸೈಡರ್ಸಿಗೆ ಏನಾದರೂ ಪ್ರಾಬ್ಲಮ್ ಆದರೆ, ಲಾಸ್ಟ್ ಇಯರ್ ಕೂಡ 2 ನಮ್ಮ ಔಟ್ಸೈಡರ್ಸಿಗೆ ನಮ್ಮ RMS ಕ್ಲಬ್ನ ನೀವೆಲ್ಲರೂ ಸೇರಿಕೊಂಡು ಅವರಿಗೆ ನಿಯರ್ ಅಬೌಟ್ ಮೋರ್ ದೆನ್ 60,000 rupees ನೀವೆಲ್ಲ ಕ್ರೆಡಿಟ್ ಮಾಡಿದ್ದೀರ. ಸೊ ಹ್ಯಾಟ್ಸ್ ಅಪ್ ಟು ಯು ಆಲ್. ಇಂತಹ ಮಾನವೀಯತೆ ನಮ್ಮ RMS ಅಲ್ಲಿ ಈಗಲೂ ಜೀವಂತವಾಗಿದೆ. ಒಬ್ಬ ಕಷ್ಟದಲ್ಲಿರುವಾಗ ಲಿಫ್ಟ್ ಮಾಡುವಂಥ ಶಕ್ತಿ ನಿಮ್ಮ ಹತ್ರ ಇದೆ. ಇದು ಇನ್ನೂ ಕೂಡ ಜಾಸ್ತಿ ಆಗಬೇಕು. ವಿದಿನ್ ಎ ವೀಕಲ್ಲಿ, ಅದು ಕೂಡ ಶಾರ್ಟ್ ಪೀರಿಯಡಲ್ಲಿ ನೀವು 60,500 rupeesನ್ನು ನಮ್ಮ ಬಾಲಕೃಷ್ಣರವರ ಮಗಳಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಮ್ಮ ಯೂನಿಟಿ ತೋರಿಸ್ತಾ ಉಂಟು ಇಲ್ಲಿ. ಸೊ ಇದೇ ಯೂನಿಟಿ ಕಂಟಿನ್ಯೂ ಆಗಬೇಕು. ಇನ್ನು ಇದು ಒಂದು ಬಾಡಿ ಫಾರ್ಮ್ ಆಗಿದೆ. ಇದೇ ರೀತಿಯ ಪ್ರೋಗ್ರಾಮ್ ಕಂಟಿನ್ಯೂ ಆಗಬೇಕು. ಇದೇ ರೀತಿಯ ಇದಕ್ಕಿಂತಲೂ ಉತ್ತಮ ರೀತಿಯಲ್ಲಿ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು. ಜಾಸ್ತಿ ಟೈಮ್ ನಾನು ಮಾತನಾಡ್ತಿಲ್ಲ. 35 ಪ್ರೋಗ್ರಾಮ್ಗೆ ಈಗಾಗಲೇ ನಮಗೆ ಹೆಸರು ಕೊಟ್ಟಿದ್ದಾರೆ. ಸೊ ನಮಗೆ ಇದನ್ನೆಲ್ಲ ಈ ಪ್ರೋಗ್ರಾಮ್ಸಿಂದ ನಮಗೆ ಮುಗಿಸ್ಬೇಕಾಗಿದೆ. ಸೊ ವಿಶ್ ಯು ಆಲ್ ದ ಬೆಸ್ಟ್. ಇದೇ ರೀತಿ ಕ್ಲಬ್ ಮುಂದುವರಿಯಲಿ. ಇದೇ ರೀತಿ ಉತ್ತಮ ರೀತಿಯಲ್ಲಿ ನಮ್ಮ ಕ್ಲಬ್ ವರ್ಕ್ ಆಗಬೇಕು. ನಮ್ಮ ಕ್ಲಬ್ ಒಂದು ಮಾಡೆಲ್ ಆಗಿರಬೇಕಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. RMS ರೀಕ್ರಿಯೇಷನ್ ಕ್ಲಬ್ನ ಮಹತ್ವದ ಬಗ್ಗೆ ಹಾಗೂ RMS ಯೂನಿಟಿಯ ಬಗ್ಗೆ ಶ್ಲಾಘನೀಯ ಮಾತುಗಳನ್ನಾಡಿದ ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭ ಕೋರಿದ ಸರ್, ನಿಮಗೆ ತುಂಬುರದ ಧನ್ಯವಾದಗಳು. ಈಗ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಅತಿಥಿ ಗಣ್ಯರುಗಳಿಗೆ ನೆನಪಿನ ಕಾಣಿಕೆಯನ್ನು ನೀಡುವಂತಹ ಸಮಯ. ಸಂಘದ ಕಾರ್ಯಕಾರಿ ಸಮಿತಿಯವರಿಂದ ನಾನು ವಿನಂತಿ ಮಾಡುತ್ತಿದ್ದೇನೆ. ವೇದಿಕೆಯಲ್ಲಿರುವ ಅತಿಥಿಗಳಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸುತ್ತೇನೆ. ಕ್ಲಬ್ಬಿನ 57ನೇ ವಾರ್ಷಿಕೋತ್ಸವದ ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ನಮ್ಮ ಅತಿಥಿಗಳಾಗಿ ಆಗಮಿಸಿದಂಥ ಎಲ್ಲರನ್ನು ಗೌರವಿಸುವಂಥ ಕರ್ತವ್ಯ ನಮ್ಮದು. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಘದ ಕಾರ್ಯದರ್ಶಿಯಾದಂಥ ಪ್ರಶಾಂತ್ ಕೆ ಅವರು ಎಲ್ಲ ಅತಿಥಿಗಳಿಗೆ ಹಾಗೆಯೇ ಅಧ್ಯಕ್ಷರಿಗೆ ನೆನಪಿನ ಕಾಣಿಕೆ ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮದ ಕಡೆಯ ಈ ಒಂದು ಸಭಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರುತ್ತಿದ್ದೇವೆ. ಧನ್ಯವಾದ ಸಮರ್ಪಣೆ. ನಮ್ಮ ಸಹಕಾರ್ಯದರ್ಶಿಯಾದಂತಹ ಶ್ರೀಯುತ ಪ್ರಶಾಂತ್ ರವರು ಧನ್ಯವಾದ ಸಮರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಸುತ್ತೇನೆ. ಪ್ರಶಾಂತ್ ಕೆ ಅವರ ಪರವಾಗಿ ಧನ್ಯವಾದ ಸಮರ್ಪಣೆ ನಾನೇ ಮಾಡ್ತಾ ಇದ್ದೀನಿ. ಈಗ ಈ ಒಂದು ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ. ನಮ್ಮ ಈ ಒಂದು ವಾರ್ಷಿಕೋತ್ಸವವನ್ನು ಇಷ್ಟು ಅದ್ಧೂರಿಯಾಗಿ ನಡೆಸಬೇಕಿದ್ರೆ ನಮಗೆ ಎಲ್ಲ ರೀತಿಯ ಸಹಕಾರ ಬೇಕು, ಇಲಾಖಾ ವತಿಯಿಂದ ಸಹಕಾರ ಬೇಕು. ಹಿಂದೆ ಭಾಳ ಸೀಮಿತ ಒಂದು ವ್ಯವಸ್ಥೆಯಲ್ಲಿ ಆಗ್ತಿದ್ದಂಥ ಈ ಒಂದು ರಿಕ್ರಿಯೇಷನ್ ಕ್ಲಬ್ಬಿನ ವಾರ್ಷಿಕೋತ್ಸವ ಇವತ್ತು ವಿಜೃಂಭಣೆಯಿಂದ ಆಗ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥವರ ಒಂದು ನೇತೃತ್ವ ಮುಖ್ಯ. ಈ ಒಂದು ಕಾರ್ಯಕ್ರಮವನ್ನು ಯಾವುದೇ ಕಾರ್ಯಕ್ರಮ ಇರಲಿ ಸಂಘದ ವತಿಯಿಂದ ಅದನ್ನು ಮುಂಚೂಣಿಯಲ್ಲಿ ನಿಂತು ತಮ್ಮೆಲ್ಲರಿಗೂ ಸದಸ್ಯರಿಗೆ ಪ್ರೇರಣೆಯನ್ನು ಕೊಟ್ಟು ಯಶಸ್ವಿಯಾಗಿ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ, ಹಾಗೆಯೇ ಈ ಒಂದು ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ನಮ್ಮ ಸಂಘದ ಅಧ್ಯಕ್ಷರಾದಂಥ ಎಂ ರವೀಂದ್ರ ನಾಯ್ಕ್ ಅವರಿಗೆ ರಿಕ್ರಿಯೇಷನ್ ಕ್ಲಬ್ಬಿನ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ನಮ್ಮ ಪ್ರೀತಿಯ ಆಹ್ವಾನಕ್ಕೆ ಹೋಗೊಟ್ಟು ನಮ್ಮ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ನಮಗೆ ಶುಭ ನುಡಿಗಳನ್ನು ನೀಡಿದಂಥ, ಹಾಗೆಯೇ ಈಗ ನಮ್ಮ ಸರ್ ಅವರು ಶ್ರೀನಿವಾಸ್ ಸರ್ ಅವರು ಹೇಳಿದರು ರಿಕ್ರಿಯೇಷನ್ ಅಂತ ಯಾಕೆ ಬೇಕು, ಯಾವ ರೀತಿಯ ಮಾನದಂಡ ಇತ್ತು ಅನ್ನುವಂಥದ್ದನ್ನೆಲ್ಲ ಫ್ಯಾಕ್ಟ್ ಆ್ಯಂಡ್ ಫಿಗರಲ್ಲಿ ಹೇಳಿದರು. ಒಬ್ಬ ಸರಕಾರಿ ಉದ್ಯೋಗಿಯ ಒಂದು ಕೆಲಸದ ವೇಳೆ ಅಥವಾ ಆ ಪರಿಸ್ಥಿತಿ ವಾಪೀಸ್ ಅಥವಾ ಅವನ ಸರ್ವಿಸ್ ಯಾವ ರೀತಿ ಇರಬೇಕಂತ ನಮ್ಮ ಭಾರತೀಯ ಸಂಹಿತೆಯಲ್ಲೇ ಇದೆ. ಒಬ್ಬ ಸರಕಾರಿ ನೌಕರನಿಗೆ 8 ಗಂಟೆ ಡ್ಯೂಟಿ ಆದರೆ 8 ಗಂಟೆ ರೆಸ್ಟ್, 8 ಗಂಟೆ ರಿಕ್ರಿಯೇಷನ್. ಹಾಗೆ
ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲ ಉಲ್ಟಾ ಪಲ್ಟಾ ಆಗ್ತಾ ಇದೆ. ಸರ್ಕಾರನೇ 8 ಗಂಟೆಯನ್ನು ಬಿಟ್ಟು 12 ಗಂಟೆ ಡ್ಯೂಟಿ ಅವಧಿ ಮಾಡುವಂಥ ಉತ್ಸುಕತೆಯಲ್ಲಿ ಇದೆ. ರಿಕ್ರಿಯೇಷನ್ ಅನ್ನುವಂಥದ್ದು ಮರೀಚಿಕೆ ಆಗ್ತಾ ಇದೆ. ಆದರೂ ಏನೇ ಕೆಲಸದ ಒತ್ತಡ ಇದ್ದರೂ ನಾವು ಹಾಗೆಯೇ ಇನ್ನೊಂದು, ಒಬ್ಬ ಸರ್ಕಾರಿ ನೌಕರ 60 ವರ್ಷ ಕೆಲಸ ಮಾಡಬೇಕಿದ್ರೆ ಈ ರೀತಿಯ 3 ಮಾನದಂಡ ಏನು, 8 ಗಂಟೆ ಡ್ಯೂಟಿ, 8 ಗಂಟೆ ರಿಕ್ರಿಯೇಷನ್, 8 ಗಂಟೆ ರೆಸ್ಟ್ ಇದ್ದರೆ ಮಾತ್ರ ಸಾಧ್ಯ 6 ಗಂಟೆ 60 ವರ್ಷಗಳ ತನಕ ಡ್ಯೂಟಿ ಮಾಡಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದರೆ ಅದು ಪೋಸ್ಟ್ ಆಫೀಸ್ ಇರ್ಬೋದು, ಪೋಸ್ಟ್ ಆಫೀಸಲ್ಲಿ ಜನರಲ್ ಡ್ಯೂಟಿ, RMSನಂತೂ ಭಾರಿ ಕಷ್ಟದ ಸನ್ನಿವೇಶ. ಆದರೆ ಈ ಒಂದು ವಿಷಯದಲ್ಲಿ ಬಹಳಷ್ಟು ವಿಸ್ತಾರವಾಗಿ ನಮಗೆ ವಿಷಯವನ್ನು ಪ್ರಸ್ತಾಪನೆ ಮಾಡಿದಂಥ, ಹಾಗೆಯೇ ಈ ಒಂದು ಸಮಾರಂಭದಲ್ಲಿ ನಮ್ಮ ಮುಖ್ಯ ಅತಿಥಿಯಾಗಿ ಆಗಮಿಸಿ ನಮಗೆಲ್ಲ ಶುಭ ಕೋರಿದಂಥ ಪ್ರಧಾನ ಅಂಚೆ ಕಚೇರಿ ಮಂಗಳೂರು HO ಇದರ ಹಿರಿಯ ಅಂಚೆ ಪಾಲಕರಾದಂಥ ಶ್ರೀನಾಥ್ NB ಅವರಿಗೆ ರಿಕ್ರಿಯೇಷನ್ ಕ್ಲಬ್ಬಿನ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಸಮಾರಂಭದಲ್ಲಿ ಈ ಒಂದು ರಿಕ್ರಿಯೇಷನ್ ಕ್ಲಬ್ಬಿಗೆ ತನ್ನ ಸೇವೆಯನ್ನು ಸಲ್ಲಿಸಿದಂಥ ಒಬ್ಬ ನಮ್ಮ ಸಹೋದ್ಯೋಗಿ ವಿ ಗಣೇಶ್ ಅವರು ಈ ಸಂಘದ ಪುನಶ್ಚೇತನಕ್ಕೆ ತನ್ನ ಕೊಡುಗೆಯನ್ನು ಕೊಟ್ಟಂಥ ಅವರನ್ನು ಈ ಒಂದು ನಮ್ಮ ವೇದಿಕೆಯಲ್ಲಿ ಅವರಿಗೊಂದು ನಾವು ಕರಿಬೇಕಂತ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಹೇಳಿದಾಗ ಎಲ್ಲ ಒಪ್ಪಿಕೊಂಡು ಅವರನ್ನು ಇನ್ವೈಟ್ ಮಾಡಿದ್ದೀವಿ. ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ನಮಗೆ ಶುಭವನ್ನು ಕೋರಿದ್ದಾರೆ ವಿ ಗಣೇಶ್ ಅವರು. ಅವರಿಗೆ ಅವರ ಈ ಉಪಸ್ಥಿತಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಸಮಾರಂಭದ ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮ ಕ್ಯೂ ವಿಭಾಗದ ಆದಂಥ ಓ ಮಹೇಶ್ ಅವರು ಇದ್ದಾರೆ. ಹಾಗೆಯೇ ಅವರಿಗೆ ಧನ್ಯವಾದಗಳು. ಹಾಗೆಯೇ ಕ್ಯೂ ಪೋರ್ಟ್ ಸಬ್ ಡಿವಿಷನ್ನ ಉಪಾಧೀಕ್ಷಕರಾದಂಥ ಮೆಲ್ವಿನ್ ಸರ್ ಅವರಿಗೂ ಧನ್ಯವಾದಗಳು. AHR ಈಗ ಪದನಿಮಿತ್ತ HR ಆದಂಥ ಶಾಲಿನಿ ಮೇಡಮ್ ಅವರಿಗೂ ಧನ್ಯವಾದಗಳು. ಹಾಗೆಯೇ ಈ ಒಂದು ಸಮಾರಂಭಕ್ಕೆ ನಮ್ಮ ಸನಿಹದ ಉಡುಪಿ ಸಾರ್ಟಿಂಗನವರು ಕೂಡ ನಮಗೆ ಬೆಂಬಲ ಕೊಡಬೇಕು, ನಿಮ್ಮನ್ನು ಕೂಡ ನಾವು ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಒಂದು ನಿರ್ಣಯ ಮಾಡಿದ್ದೇವೆ ಅಂತ ಒಂದು ಪ್ರಸ್ತಾಪನೆ ಮಾಡಿದಾಗ ಈಗ ಅವರೊಂದು ಡ್ರಾಮಾ ಕಿರು ನಾಟಕವನ್ನು ಹಿಡ್ಕೊಂಡು ನಮ್ಮ ಇಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಬಂದಿದ್ದಾರೆ. ಎಲ್ಲ ನನ್ನ ಉಡುಪಿ ಸಾರ್ಟಿಂಗಿನ ಸಹೋದ್ಯೋಗಿ ಮಿತ್ರರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ವೇದಿಕೆಯ ಸ್ಟೇಜ್ ಸೆಟ್ಟಿಂಗ್ ಇರ್ಬೋದು, ಹಾಗೆಯೇ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದಂಥ ಹರೀಶ್ ಆ್ಯಂಡ್ ಟೀಮ್ ಅವರಿಗೆ ಕೂಡ ಧನ್ಯವಾದಗಳು. ಹಾಗೆಯೇ ಮೈಕ್ ವ್ಯವಸ್ಥೆ, ಹಾಗೆಯೇ ಎಲ್ಲ ಮ್ಯೂಸಿಕಲ್ ವ್ಯವಸ್ಥೆ ಎಲ್ಲವನ್ನು ಮಾಡಿದಂಥ ರೀತೇಶ್ ನಾಯ್ಕ್ ತಂಡದವರಿಗೂ ಧನ್ಯವಾದಗಳು. ಹಾಗೆಯೇ ಈ ಒಂದು ನಮ್ಮ ಪ್ರೀತಿಯ ಆಹ್ವಾನಕ್ಕೆ ಹೋಗೊಟ್ಟು ನಮ್ಮ APM ಸರ್ ಕೂಡ ಬಂದಿದ್ದಾರೆ, ಮಂಗಳೂರು HOದ, ಅವರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ನಮ್ಮ ಈ ಒಂದು ರಿಕ್ರಿಯೇಷನ್ ಕ್ಲಬ್ಬಿನ ಆಹ್ವಾನವನ್ನು ಮನ್ನಿಸಿ ನಮ್ಮ ನಿವೃತ್ತ ಸಹೋದ್ಯೋಗಿಗಳು ಸುಮಾರು ಜನ ಬಂದಿದ್ದಾರೆ. ನಮ್ಮ ಮೇಡಮ್ಗಳು ಶಕುಂತಲ ಮೇಡಮ್, ಹಾಗೆಯೇ ಅವಧಾನಿ ಮೇಡಮ್, ರಾಮಚಂದ್ರ ಅವರು, ಎಲ್ಲ ನಿವೃತ್ತ ಸಹೋದ್ಯೋಗಿಗಳಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಇಲ್ಲಿ ನಮ್ಮ ಮಂಗಳೂರು HOದಿಂದ ಕೂಡ ಕೆಲವಾರು ನಮ್ಮ ಸಹೋದ್ಯೋಗಿ ಮಿತ್ರರು ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಕೊಟ್ಟು ಹಾಗೆಯೇ ನಮ್ಮನ್ನು ಪ್ರೋತ್ಸಾಹ ಕೊಟ್ಟಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಧನ್ಯವಾದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ.